ವೀಕ್ಷಕರು ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕಿಂತ ಮೊದಲೇದಾಗಿ ನಿಜವೂ ಕೂಡ ಅತ್ಯಂತ ಹೆಮ್ಮೆಯಿಂದ ನಮ್ಮ ದೇಶಕ್ಕೋಸ್ಕರ ವೀರ ಮರಣವನ್ನು ಹಪ್ಪಿದಂತಹ, ವೀರ ಮರಣವನ್ನು ಪಡೆದುಕೊಂಡಂತಹ, ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ ಬುಧವಾರದಂದು 22ನೇ ತಾರೀಕಿನಂದು ನಮಗೆಲ್ಲರಿಗೂ ಕೂಡ ಬಹಳಷ್ಟು ಬೇಸರದ ಸಂಗತಿ ನಮ್ಮ ತುಳುನಾಡಿಗೆ, ನಮ್ಮ ದೇಶಕ್ಕೆ ಬಂದೆರಗುತ್ತೆ. ಯಾವ ರೀತಿ ಅಂತ ಬಂದಾಗ ಬಹಳಷ್ಟು ಜನರಿಗೆ ಗೊತ್ತಿರದಂತಹ ವಿಚಾರವೂ ಕೂಡ ಹೌದು. ನಮ್ಮ ತುಳುನಾಡಿನ ಮಣ್ಣಿನ, ನಮ್ಮ ತುಳುನಾಡಿನ ಹೆಮ್ಮೆಯ ಮಗ ಕ್ಯಾಪ್ಟನ್ ಪ್ರಾಂಜಲ್ ಅವರು ವೀರ ಮರಣವನ್ನಪ್ತಾರೆ. ಅದು ಕೂಡ ಉಗ್ರರ ಜೊತೆಗೆ ವೀರರ ರೀತಿಯಲ್ಲಿ, ಧೀರನ ರೀತಿಯಲ್ಲಿ ಹೋರಾಟವನ್ನು ಮಾಡಿ ಸೇನಾಪಡೆ ಜೊತೆಗೆ ಉಗ್ರರ ನಡುವೆ ನಡೆದಂತಹ ಕಾರ್ಯಾಚರಣೆಯಲ್ಲಿ ಕ್ಯಾಪ್ಟನ್ ಪ್ರಾಂಜಲ್ ಅವರು ವೀರ ಮರಣವನ್ನಪ್ತಾರೆ. ಇವೆಲ್ಲದರ ಜೊತೆಗೆ ಹುತಾತ್ಮರಾಗ್ತಾರೆ. ಇವೆಲ್ಲದರ ಜೊತೆಗೆ ನಮಗೆ ಹೆಮ್ಮೆ ತರುವಂತಹ ವಿಚಾರ ಏನು ಅಂತ ಬಂದಾಗ ನಮ್ಮ ತುಳುನಾಡಿನವರು, ನಮ್ಮ ತುಳುನಾಡಿನ ಮಣ್ಣಿನ ಮಗ ಪ್ರಾಂಜಲ್ ಅವರು, ಕ್ಯಾಪ್ಟನ್ ಪ್ರಾಂಜಲ್ ಅವರು ನಮ್ಮ ಜೊತೆ ಇಲ್ಲ. ಆದರೆ ಅವರ ನೆನಪುಗಳು, ಅವರ ಸಾಹಸಗಾಥೆ, ಅವರ ಜೀವನಗಾಥೆ, ಅವರು ನಮ್ಮ ದೇಶಕ್ಕೋಸ್ಕರ ಮಾಡಿದಂತಹ ತ್ಯಾಗ ಯಾವತ್ತೂ ಕೂಡ ನಮ್ಮ ಕಣ್ಣ ಮುಂದೆ ಇರುತ್ತೆ. ಜೊತೆಗೆ ನಮ್ಮ ಮಣ್ಣಿನಲ್ಲಿ ಹಾಸುಹೊಕ್ಕಾಗಿರುತ್ತೆ, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಅದೇ ರೀತಿ ಇವತ್ತಿನ ವಿಶೇಷ ಕಾರ್ಯಕ್ರಮ ನಮ್ಮ ಕ್ಯಾಪ್ಟನ್ ಪ್ರಾಂಜಲ್ ಅವರಿಗೆ ನಮ್ಮ ಕುಡ್ಲ ವಾಹಿನಿ ಕಡೆಯಿಂದ, ಜೊತೆಗೆ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ರಿಜಿಸ್ಟರ್ಡ್ ಕಡೆಯಿಂದ, ಜೊತೆಗೆ ನಮ್ಮ ಸಮಸ್ತ ಮಂಗಳೂರಿನ ಜನರ ಪರವಾಗಿ, ಜೊತೆಗೆ ಸಮಸ್ತ ನಮ್ಮ ನಾಡಿನ, ದೇಶದ ಜನರ ಪರವಾಗಿ ನಾವೆಲ್ಲರೂ ಕೂಡ ಅವರ ಆತ್ಮಕ್ಕೆ ಯಾವತ್ತೂ ಕೂಡ ಚಿರಶಾಂತಿಯನ್ನು ನಾವು ಬಯಸ್ತಾ ಇದ್ದೇವೆ ಈ ಮೂಲಕ. ಜೊತೆಗೆ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ನಿತಿನ್ ಸಾಲಿಯಾ. ಎಲ್ಲೇ ಮೀರಿದಂತಹ ಕ್ಯಾಪ್ಟನ್ ಪ್ರಾಂಜಲ್ ಅವರ ಈ ಒಂದು ಸುದ್ದಿ ನಮಗೆ ಗೊತ್ತಾದಾಗ ಬಹಳಷ್ಟು ಬೇಸರ ಅನಿಸಿತು. ಯಾಕಂದ್ರೆ ನಮ್ಮವರು ಇವರು, ನಮ್ಮ ಮಂಗಳೂರಿನವರು, ಇವರ ಬಗ್ಗೆ ನಾವುಗಳು ಎಷ್ಟು ಮಾತನಾಡಿದ್ದೇವೆ, ಎಷ್ಟು ನೋಡಿದ್ದೇವೆ, ಇವರುಗಳ ಬಗ್ಗೆ ನಮ್ಮ ಸಮಾಜ ಎಷ್ಟು ತಿಳಿದುಕೊಂಡಿದೆ ಅನ್ನುವಂಥದ್ದು. ಯಾಕಂದ್ರೆ 29 ವರ್ಷದ ಯುವಕ ಬಾಳಿ ಬದುಕಬೇಕಾಗಿತ್ತು, ಮತ್ತಷ್ಟು ಸಾಧನೆಯನ್ನು ಮಾಡ್ತಾ ಇದ್ರು ಅವರು, ನೋಡೋಟ ಆ ಒಂದು ವಿಚಾರಗಳಲ್ಲಿ. ಹಾಗಿದ್ದಾಗ ಅವರು ನಮ್ಮ ದೇಶಕ್ಕೋಸ್ಕರ ಮಾಡಿದಂತಹ ಸೇವೆ, ಮಾಡಿದಂತಹ ತ್ಯಾಗ, ಮಾಡಿದಂತಹ ಬಲಿದಾನ ಯಾವತ್ತೂ ಕೂಡ ನಮ್ಮ ಕಣ್ಣ ಮುಂದೆ ಅಜರಾಮರವಾಗಿರುತ್ತೆ. ಜೊತೆಗೆ ಅವರ ತಂದೆಯೂ ಕೂಡ ಪ್ರತಿಷ್ಠಿತವಾಗಿರುವಂತಹ MRPL ನಲ್ಲಿ ಈ ಹಿಂದೆ MD ಆಗಿ ಸೇವೆ ಸಲ್ಲಿಸಿದ್ದವರು, ನಿವೃತ್ತರಾಗಿದ್ದಾರೆ. ಜೊತೆಗೆ ಅವರ ಒಂದು ಇಡೀ ಕುಟುಂಬವೂ ಕೂಡ ನಮ್ಮ ದೇಶದ ಸೇವೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಮ್ಮ ಇರುವಂತಹ ಒಬ್ಬ ಮಗನನ್ನ ದೇಶ ಸೇವೆಗೋಸ್ಕರ ಕಳಿಸಿಕೊಟ್ಟಂತಹ ಅತ್ಯದ್ಭುತವಾಗಿರುವಂತಹ ಕುಟುಂಬ, ನೋ ಡೌಟ್. ಯಾಕಂದ್ರೆ ಅವರ ಒಂದು ಅಂತಿಮ ಕ್ಷಣಗಳಲ್ಲೂ ಕೂಡ ಅವರ ಪತ್ನಿಯು ಕೂಡ ನಗು ನಗುತ್ತಾ ತನ್ನ ಗಂಡನನ್ನ ಕಳಿಸಿಕೊಟ್ಟಂತಹ ಆ ಒಂದು ವಿಚಾರ ಏನಿದೆ ನೋಡಿ, ಆ ಒಂದು ಘಟನೆ ಏನಿದೆ ನೋಡಿ, ನಮ್ಮ ಕಣ್ಣ ಮುಂದೆ ಬರುತ್ತೆ. ಯಾಕಂದ್ರೆ ನಂದು ಈಗಲೂ ಕೂಡ ಮಾತಾಡಲಿಕ್ಕೆ ಸರಿಯಾಗಿ ಸ್ಪಷ್ಟವಾಗಿ ಬರಲ್ಲ. ಕಾರಣ ನಾನು ಆ ಒಂದು ದೃಶ್ಯವನ್ನ ನನ್ನ ಕಣ್ಣಾರೆ ಟಿವಿಯಲ್ಲಿ ನೋಡಿದಾಗ, ಮಾಧ್ಯಮಗಳಲ್ಲಿ ನೋಡಿದಾಗ ಬಹಳಷ್ಟು ಬೇಸರ ಅನಿಸಿತು. ಇಂತಹ ಒಂದು ಧೈರ್ಯದ ನಾರಿಯರು ಕೂಡ ತಮ್ಮ ಒಂದು ಕೈ ಹಿಡಿದಂತಹ ಪತಿಯನ್ನ, ಗಂಡನನ್ನ ದೇಶ ಸೇವೆಗೋಸ್ಕರ ಈ ರೀತಿಯಾದರೂ ಕೂಡ ಕಳಿಸಿಕೊಡ್ತಾರೆ ಅನ್ನುವಂಥದ್ದು ಹೆಮ್ಮೆ ಅನಿಸ್ತು, ಇಂತಹ ಒಂದು ಅದ್ಭುತವಾಗಿರುವಂತಹ ನಾರಿ ಶಕ್ತಿಯನ್ನು ನೋಡಿದಾಗ. ಜೊತೆಗೆ ಆ ಒಂದು ತಂದೆ ತಾಯಿ, ಪ್ರತಿಷ್ಠಿತವಾಗಿರುವಂತಹ ಕುಟುಂಬ ಇದೆ, ಆ ಒಂದು ತಂದೆ ತಾಯಿಯು ಕೂಡ ತನ್ನ ಮಗನನ್ನ ದೇಶ ಸೇವೆಗೋಸ್ಕರ ಕಳಿಸಿಕೊಡ್ತಾರಂತ ಬಂದಾಗ ಈ ಕುಟುಂಬದಿಂದ ಕೂಡ ನಾವುಗಳು ತಿಳಿದುಕೊಳ್ಳುವಂಥದ್ದು ಬಹಳಷ್ಟಿದೆ. ಬಹುಶಃ ಇವೆಲ್ಲದರ ಜೊತೆಗೆ ಕ್ಯಾಪ್ಟನ್ ಪ್ರಾಂಜಲ್ ಅವರು ನಮ್ಮ ಜೊತೆ ಇಲ್ಲ, ಆದರೆ ಅವರ ನೆನಪು ಇದೆ. ಅಷ್ಟು ಕೂಡ ಕ್ಯಾಪ್ಟನ್ ಪ್ರಾಂಜಲ್ ಅವರ ಬಗ್ಗೆ ಒಂದು ಸಣ್ಣ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಕಾಶ್ಮೀರ ಎನ್ಕೌಂಟರ್ನಲ್ಲಿ ಹೆಮ್ಮೆಯ ತುಳುವ ಯೋಧ ಹುತಾತ್ಮ, MRPL ನಿವೃತ್ತ MD ವೆಂಕಟೇಶ್ ಮಗ ಪ್ರಾಂಜಲ್. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬುಧವಾರ 27ರಂದು ಸೇನೆ ಮತ್ತು ಉಗ್ರಗಾಮಿಗಳ ಮಧ್ಯೆ ನಡೆದ ಎನ್ಕೌಂಟರ್ನಲ್ಲಿ ಕರ್ನಾಟಕದ ಯೋಧ ಕ್ಯಾಪ್ಟನ್ ಪ್ರಾಂಜಲ್ ಸೇರಿದಂತೆ 4 ಹುತಾತ್ಮರಾಗಿದ್ದಾರೆ. ಮಂಗಳೂರಿನಲ್ಲಿ ಹುಟ್ಟಿ ಬೆಳೆದ ಪ್ರಾಂಜಲ್ MRPL ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದ ವೆಂಕಟೇಶ್ ಅವರ ಪುತ್ರ. ಮಂಗಳೂರಿನಲ್ಲಿ MRPL ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದ ಎಂ ವೆಂಕಟೇಶ ಹಾಗೂ ಅನುರಾಧ ದಂಪತಿಯ ಏಕೈಕ ಪುತ್ರ ಪ್ರಾಂಜಲ್ ಹುತಾತ್ಮ ವೀರಯೋಧರಾಗಿದ್ದಾರೆ. ಮಂಗಳೂರಿನಲ್ಲಿ ಹುಟ್ಟಿ ಬೆಳೆದ ಪ್ರಾಂಜಲ್ MRPL ಡೆಲ್ಲಿ ಸ್ಕೂಲ್ನಲ್ಲಿ LKGಯಿಂದ 10ನೇ ತರಗತಿ ತನಕ ಶಿಕ್ಷಣ ಪಡೆದಿದ್ದರು.
ಬಳಿಕ ಮಹೇಶ್ ಕಾಲೇಜಿನಲ್ಲಿ ಪಿಯುಸಿ ಪೂರೈಸಿ ನಂತರ ಮಧ್ಯಪ್ರದೇಶದ ಮಿಲಿಟರಿ ಕಾಲೇಜ್ ಆಫ್ ಟೆಲಿಕಮ್ಯುನಿಕೇಷನ್ ಎಂಜಿನಿಯರಿಂಗ್ನಲ್ಲಿ ಶಿಕ್ಷಣ ಪಡೆದು ನೇರವಾಗಿ ಭಾರತೀಯ ಸೇನೆ ಸೇರಿದ್ದಾರೆ. ಎರಡು ವರ್ಷಗಳ ಹಿಂದೆಯಷ್ಟೇ ಪ್ರಾಂಜಲ್ ಅವರ ವಿವಾಹ ನೆರವೇರಿದ್ದು ಅವರ ಪತ್ನಿ ಚೆನ್ನೈ ಐಐಟಿಯಲ್ಲಿ ಎಂಟೆಕ್ ಮಾಡುತ್ತಿದ್ದಾರೆ. ಈ ಸುದ್ದಿಯು ಪ್ರಾಂಜಲ್ ಕುಟುಂಬ ಹಾಗೂ ಅವರ ಕುಟುಂಬವನ್ನು ದಿಗ್ಭ್ರಮೆಗೊಳಿಸಿದೆ. ಜಮ್ಮು ಮತ್ತು ಕಾಶ್ಮೀರದ ರಜೌರಿ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳು ಮತ್ತು ಉಗ್ರರ ನಡುವೆ ಎನ್ಕೌಂಟರ್ನಲ್ಲಿ ಮೃತಪಟ್ಟ 4 ಸೈನಿಕರಲ್ಲಿ 2 ಸೇನಾ ಕ್ಯಾಪ್ಟನ್ಗಳಾಗಿದ್ದಾರೆ. 63 ರಾಷ್ಟ್ರೀಯ ರೈಫಲ್ಸ್ನ ಕ್ಯಾಪ್ಟನ್ ಎಂವಿ ಪ್ರಾಂಜಲ್ ಮತ್ತು 9 PARA ಕ್ಯಾಪ್ಟನ್ ಶುಭಂ ಮತ್ತು ಹವಾಲ್ದಾರ್ ಮಜೀದ್ ಮೃತಪಟ್ಟವರು. 9ನೇ ಪ್ಯಾರಾದ ಸೈನಿಕರು ಕ್ಯಾಪ್ಟನ್ ಪ್ರಾಂಜಲ್ ಅವರನ್ನು ಸ್ಥಳಾಂತರಿಸಲು ಅರಣ್ಯಕ್ಕೆ ತೆರಳಿದ್ದರು. ಈ ಸಂದರ್ಭದಲ್ಲಿ ಭಾರೀ ಗುಂಡಿನ ಚಕಮಕಿ ನಡೆದಿದೆ. 5 ರಿಂದ 6 ಮಂದಿ ಇರುವ ಉಗ್ರಗಾಮಿಗಳು ಗುಂಡಿನ ದಾಳಿ ಸಂಜೆವರೆಗೂ ನಡೆಸಿದ್ದರು. ವೀರಯೋಧ ಕ್ಯಾಪ್ಟನ್ ಪ್ರಾಂಜಲ್ ಅಂತಿಮ ಯಾತ್ರೆ, ತ್ರಿವರ್ಣ ಧ್ವಜ ಹಿಡಿದು ಜನರಿಂದ ಸೆಲ್ಯೂಟ್. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಉಗ್ರರೊಂದಿಗೆ ನಡೆದ ಕಾದಾಟದಲ್ಲಿ ಹುತಾತ್ಮರಾದ ಕನ್ನಡಿಗ ಕ್ಯಾಪ್ಟನ್ ಪ್ರಾಂಜಲ್ ಅವರ ಅಂತಿಮ ಯಾತ್ರೆ ಬೆಂಗಳೂರಿನಲ್ಲಿ ನಡೆಯಿತು. ಮೆರವಣಿಗೆ ಮಾರ್ಗದುದ್ದಕ್ಕೂ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತಿದ್ದ ಜನರು ವೀರಯೋಧನಿಗೆ ಭಾವುಕ ವಿದಾಯ ಹೇಳಿದ್ದರು. ಶನಿವಾರ ಬೆಳಗ್ಗೆ ಜಿಗಣಿ ನಂದನವನ ಬಡಾವಣೆಯ ಸ್ವಗೃಹದಲ್ಲಿ ಕ್ಯಾಪ್ಟನ್ ಪ್ರಾಂಜಲ್ ಅವರ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕಿಡಲಾಗಿತ್ತು. ಅಪಾರ ಸಂಖ್ಯೆಯಲ್ಲಿ ಜನರು, ಗಣ್ಯರು, ಬಂಧು ಬಾಂಧವರು ಆಗಮಿಸಿ ವೀರಯೋಧನ ಅಂತಿಮ ದರ್ಶನ ಪಡೆದರು. ಜಿಗಣಿ ಓಟಿಸಿ ಸರ್ಕಲ್, ಬನ್ನೇರುಘಟ್ಟ ಮುಖ್ಯ ರಸ್ತೆ, ನೈಸ್ ರೋಡ್, ಕೋನಪ್ಪನ ಅಗ್ರಹಾರ ಸರ್ಕಲ್, ಕೂಡ್ಲುಗೇಟ್ ಮೂಲಕ ಹುತಾತ್ಮ ಯೋಧನ ಅಂತಿಮ ಯಾತ್ರೆ ಸಾಗಿ ಮಾರ್ಗದುದ್ದಕ್ಕೂ ನಿಂತಿದ್ದ ಜನರು ತ್ರಿವರ್ಣ ಧ್ವಜ ಹಿಡಿದು ಅಂತಿಮ ನಮನ ಸಲ್ಲಿಸಿದರು. ಈ ದೃಶ್ಯವು ನೋಡುಗರ ಮನಕಲುಕುವಂತಿತ್ತು. ಸೋಮಸುಂದರ ಪಾಳ್ಯ ಚಿತಾಗಾರದಲ್ಲಿ ಪ್ರಾಂಜಲ್ ಅವರ ಅಂತ್ಯಕ್ರಿಯೆ ನಡೆಯಿತು. ಸಕಲ ಸರ್ಕಾರಿ ಮತ್ತು ಸೇನಾ ಗೌರವಗಳೊಂದಿಗೆ ಬ್ರಾಹ್ಮಣ ಸಂಪ್ರದಾಯದಂತೆ ಕ್ಯಾಪ್ಟನ್ ಅಂತಿಮ ಸಂಸ್ಕಾರ ನಡೆಸಲಾಯಿತು. ಅವರ ನೆನಪುಗಳು ಯಾವತ್ತೂ ಕೂಡ ನಮ್ಮ ಜೊತೆ ಇರುತ್ತೆ. ಕ್ಯಾಪ್ಟನ್ ಎಂವಿ ಪ್ರಾಂಜಲ್ ಅವರು ನಮ್ಮ ದೇಶ ಕಂಡಂತಹ ಹೆಮ್ಮೆಯ ಸೈನಿಕ, ಹೆಮ್ಮೆಯ ಮಣ್ಣಿನ ಮಗ. ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ ನಮ್ಮ ತುಳುನಾಡಿನವರು ಅನ್ನೋದಕ್ಕೆ ಬಹಳಷ್ಟು ಹೆಮ್ಮೆ ಆಗುತ್ತೆ. ಇವೆಲ್ಲದರ ಜೊತೆಗೆ ಕ್ಯಾಪ್ಟನ್ ಪ್ರಾಂಜಲ್ ಅವರು, ಈ ಕ್ಯಾಪ್ಟನ್ ಪ್ರಾಂಜಲ್ ಅವರ ಹೆಸರು, ಅವರ ಒಂದು ವಿಚಾರಧಾರೆಗಳು, ಅವರು ನಮ್ಮ ದೇಶಕ್ಕೆ ಮಾಡಿದಂತಹ ಸೇವೆ, ಇದು ಬುಧವಾರ 22ನೇ ತಾರೀಕಿನಂದು ನಮಗೆ ಬಂದಿರುವಂತಹ ಸುದ್ದಿ. ಯಾಕಂದರೆ ಈ ರೀತಿ ಆಯಿತು ಅನ್ನುವಂಥದ್ದು, ವಾಟ್ ನೆಕ್ಸ್ಟ್ ಅನ್ನುವಂತಹ ವಿಚಾರಗಳು ಬರುತ್ತೆ. ಹಾಗಿದ್ದಾಗ ಇವತ್ತಿನ ಕಾರ್ಯಕ್ರಮ, ಶ್ರದ್ಧಾಂಜಲಿಗಳನ್ನು ನಾವು ಮಾಡ್ತೀವಿ. ಜೊತೆಗೆ ಇಂತಹ ವೀರ ಯೋಧರು ನಮ್ಮ ಮಂಗಳೂರಿನಲ್ಲಿ ಇದ್ದರು, ನಮ್ಮ ತುಳುನಾಡಿನಲ್ಲಿ ಹುಟ್ಟಿ ಬೆಳೆದಿದ್ರು, ನಮ್ಮ ತುಳುನಾಡಿನಲ್ಲಿ ಬೆಳೆದು ಕಲಿತಂತಹ ಈ ಯುವಕ ಸಣ್ಣ ಪ್ರಾಯದಲ್ಲೇ ನಮ್ಮ ದೇಶಕ್ಕೋಸ್ಕರ ಸೇವೆಯನ್ನು ಮಾಡಿದ್ದಾರೆ, ವೀರ ಮರಣವನ್ನು ಅಪ್ಪಿದ್ದಾರೆ ಅಂತ ಬಂದಾಗ ನಮ್ಮ ಮುಂದಿನ ಯುವ ಪೀಳಿಗೆಗಾಗಿ ಈ ಒಂದು ವಿಚಾರಧಾರೆಯನ್ನು, ಈ ಒಂದು ಸಾಹಸಗಾಥೆಯನ್ನು, ಈ ಒಂದು ನಮ್ಮ ತುಳುನಾಡಿನ ಮಣ್ಣಿನ ಮಗನ ಈ ಒಂದು ಜೀವನ ಚರಿತ್ರೆಯನ್ನು ತಿಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಹೆಮ್ಮೆಯ ಸಂಘಟನೆ ಮುಂದೆ ಬಂದಿದೆ. ಜೊತೆಗೆ ಅವರ ಒತ್ತಾಯವು ಕೂಡ ಸರ್ಕಾರದ ಮುಂದಿದೆ. ನಿಜವಾಗ್ಲೂ ಕೂಡ ಅದರಲ್ಲಿ ಒಂದು ಅರ್ಥ ಇದೆ. ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ರಿಜಿಸ್ಟರ್ಡ್ ಬಹಳಷ್ಟು ವಿಚಾರಗಳಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ, ನಮ್ಮ ತುಳುನಾಡಿನಲ್ಲಿ ನಮ್ಮ ಸೈನಿಕರ ವಿಚಾರವಾಗಿ ಬಹಳಷ್ಟು ವಿಚಾರಗಳಲ್ಲಿ ಮಾತನಾಡಿದಂತಹ ಸಂಘಟನೆ, ಜೊತೆಗೆ ಅವರ ಕಷ್ಟಕ್ಕೆ ಬೆನ್ನೆಲುಬಾಗಿ ನಿಂತಹ ಸಂಘಟನೆ, ಜೊತೆಗೆ ಅವರ ಜೊತೆ ಇರುವಂತಹ ಸಂಘಟನೆ. ಪ್ರತಿ ಬಾರಿಯೂ ಕೂಡ ಆರ್ಮಿ, ಸೋಲ್ಜರ್ಸ್ ಅಥವಾ ಸೈನಿಕರ ಬಗ್ಗೆ ನಾವುಗಳು ಮಾತಾಡಿದಾಗ ಏನೇ ಇನ್ಫಾರ್ಮೇಶನ್, ಏನೇ ಮಾಹಿತಿ ಅಥವಾ ಏನೇ ವಿಚಾರಧಾರೆಗಳು ಇದ್ರೆ ಈ ಒಂದು ಸಂಘಟನೆಯನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ಯಾವುದೇ ರೀತಿಯ ರಾಜಕೀಯ ಮಾಡದೆ ಪ್ರಾಮಾಣಿಕವಾಗಿ, ನಿಷ್ಕಳಂಕವಾಗಿ ಸೇವೆಯನ್ನ ಮಾಡ್ತಾ ಇರುವಂತಹ ಸಂಘಟನೆ ಒಂದು ಒಳ್ಳೆಯ ಮನವಿಯನ್ನ ಸರ್ಕಾರದ ಮುಂದೆ ಇಟ್ಟಿದೆ. ಹಾಗಾಗಿ ಸರ್ಕಾರದ ಮುಂದೆ ಇದನ್ನ ನಾವುಗಳು ಕೂಡ ಮಾಧ್ಯಮವಾಗಿ ತಿಳಿಸಬೇಕಾಗಿರುವಂಥದ್ದು. ಆಸ್ ಎ ಮೀಡಿಯಂ ಆಗಿ ನಾವು ಮಾಧ್ಯಮದವಾಗಿ ಆ ಒಂದು ಕೊಂಡಿಯನ್ನ ಸರ್ಕಾರದ ಮುಂದೆ ಇಡುವಂಥದ್ದು ನಮ್ಮ ಜವಾಬ್ದಾರಿ. ಹಾಗಿದ್ದಾಗ ಇವತ್ತಿನ ವಿಶೇಷ ಕಾರ್ಯಕ್ರಮ ಅವ್ರು ಕೇಳ್ತಾ ಇರುವಂಥದ್ದು ಇಷ್ಟೇ. ಈ ಒಂದು ಹುತಾತ್ಮ ವೀರ ಯೋಧ ಏನಿದ್ದಾರೆ ಎಂವಿ ಪ್ರಾಂಜಲ್ ಅವರು, ಅವರ ಒಂದು ಸುಂದರವಾಗಿರುವಂತಹ ಪ್ರತಿಮೆಯನ್ನ, ಪುತ್ಥಳಿಯನ್ನ ನಿರ್ಮಾಣ ಮಾಡಬೇಕು ಸುರತ್ಕಲ್ನಲ್ಲಿ. ಯಾಕೆ ಸುರತ್ಕಲ್ ಅಂತ ಬಂದಾಗ, ಸುರತ್ಕಲ್ ಅವರ ಹುಟ್ಟೂರು, ಆ ಹುಟ್ಟೂರಿನಲ್ಲೇ ಹುಟ್ಟಿದ್ದು ಈ ನಮ್ಮ ವೀರ ಯೋಧ ಎಂವಿ ಪ್ರಾಂಜಲ್ ಅವರು. ಹಾಗಿದ್ದಾಗ ಸುರತ್ಕಲ್ನಲ್ಲಿ ವೀರ ಯೋಧನ ಪುತ್ಥಳಿಯನ್ನ ನಿರ್ಮಾಣ ಮಾಡಬೇಕು, ಪ್ರತಿಮೆಯನ್ನ ನಿರ್ಮಾಣ ಮಾಡಬೇಕು. ಜೊತೆಗೆ ಸುರತ್ಕಲ್ನಲ್ಲಿ ಇರುವಂತಹ MRPL ರಸ್ತೆ ಏನಿದೆ,
ಆ ರಸ್ತೆಗೆ ಎಂ ವಿ ಪ್ರಾಂಜಲ್ ಅವರ ರಸ್ತೆ ಅನ್ನುವಂಥ ಹೆಸರನ್ನ ನಾಮಕರಣ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಸರ್ಕಾರವನ್ನ ಮನವಿ ಮಾಡಿಕೊಳ್ತಾ ಇದೆ. ಒಂದು ಅರ್ಥಪೂರ್ಣವಾಗಿರುವಂತಹ ವಿಚಾರ, ಯಾಕಂದ್ರೆ ಇದು ನೆನಪಿನಲ್ಲಿ ಉಳಿಬೇಕು. ಈ ಒಂದು ಸಾಹಸಗತೆ, ಈ ಒಂದು ತ್ಯಾಗ, ಬಲಿದಾನ 1 ವರ್ಷ ಅಥವಾ 1-2 ದಿನಗಳಿಗೆ ಮಾತ್ರ ಸೀಮಿತ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಅರ್ಥಪೂರ್ಣವಾಗಿರುವಂತಹ ಒಂದು ವಿಚಾರಧಾರೆಯನ್ನು ಅವರು ಮುಂದಿಟ್ಟಿದ್ದಾರೆ. ಹಾಗಿದ್ದಾಗ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಆ ವಿಚಾರದ ಬಗ್ಗೆ ಕೂಡ ನಾನು ಮಾತಾಡಬೇಕು. ಮೊದಲಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಮ್ಮೆಯ ವೀರ ಯೋಧರು ಸಾರ್ಜೆಂಟ್ ಯಶವಂತ ಶೆಟ್ಟಿ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತ ಸ್ವಾಗತವನ್ನ ಮಾಡ್ತಾ ಇದ್ದೀನಿ ಸರ್. ಆತ್ಮೀಯವಾಗಿರುವಂತ ಸ್ವಾಗತ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಅಧ್ಯಕ್ಷರು ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ರಿಜಿಸ್ಟರ್ಡ್ ಇದರ ಸತ್ಯಜಿತ್ ಸುರತ್ಕಲ್ ಅವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತ ಸ್ವಾಗತ ಸತ್ಯಜಿತ್ ಸುರತ್ಕಲ್ ಅವರಿಗೆ. ನಮಸ್ತೆ ಸರ್. ನಮಸ್ತೆ. ಇಬ್ರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ ನಾಗ್ಲೇ ಹೇಳಿದಾಗೆ ಎಂ ವಿ ಪ್ರಾಂಜಲ್ ಅವರು ನಮ್ಮ ತುಳುನಾಡಿನ ಮಣ್ಣಿನ ಮಗ ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಗೊತ್ತಿರಲಿಲ್ಲ. ಗೊತ್ತಾಗಿರುವಂಥದ್ದು ಅವರು ನಮ್ಮ ದೇಶಕ್ಕೆ ಮಾಡಿರುವಂತಹ ಈ ಒಂದು ಅಮೂಲ್ಯವಾಗಿರುವಂತಹ ತ್ಯಾಗ ಬಲಿದಾನದ ನಂತರ. ಹಾಗಿದ್ದಾಗ ಅವರ ಒಂದು ಸ್ಮರಣೆ, ಅವರೊಂದು ನೆನಪನ್ನು ಕೂಡ ನಾವು ಮಾಡಿಕೊಳ್ಳಲೇಬೇಕು. ಈ ಸಂದರ್ಭ ನಾನು ನೇರವಾಗಿ ಇಸ್ ದ ರೈಟ್ ಪರ್ಸನ್. ಬಹುಶಃ ನಮ್ಮ ಕರಾವಳಿ ಭಾಗದಲ್ಲಿ ಈ ಸೈನಿಕರ ವಿಚಾರವಾಗಿ ಬಹಳಷ್ಟು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ವ್ಯಕ್ತಿ, ಆ ಒಂದು ಸಂಘಟನೆಯ ಮೂಲಕ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಸತ್ಯಜಿತ್ ಸುರತ್ಕಲ್ ಅವರು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಹೆಮ್ಮೆಯ ತುಳುನಾಡಿನ ಮಣ್ಣಿನ ಮಗ ಹುತಾತ್ಮ ಯೋಧ ಎಂ ವಿ ಪ್ರಾಂಜಲ್ ಅವರ ಬಗ್ಗೆ? ಎಸ್ ಸರ್. ಒಂದು ಉನ್ನತ ಹುದ್ದೆಗೆ ಹೋಗುವಂತ ಬೇಕಾದಷ್ಟು ಅವಕಾಶಗಳಿತ್ತು. ಸೈನಿಕ ನಿಸ್ವಾರ್ಥವಾಗಿ ಹೇಗೆ ಯೋಚನೆ ಮಾಡ್ತಾನೆ ಅನ್ನೋದಕ್ಕೆ ಕೂಡ ಇವತ್ತು ಪ್ರಾಂಜಲ್ ನಮ್ಮ ಮುಂದಿರುವಂತಹ ಒಂದು ಉದಾಹರಣೆ. ಅದರ ಜೊತೆಯಲ್ಲಿ ಒಂದು ಸರಿ ಮನಸ್ಸಿನಲ್ಲಿ ಸೈನಿಕನ ಆಗಬೇಕನ್ನುವಂತಹ ಆಸೆ ಬಂದಾಗ, ಆ ಅಪೇಕ್ಷೆ ಬಂದಾಗ, ತನಗೊಂದು ಒಳ್ಳೆಯ ವೈಭವಿತವಾದ ಜೀವನವನ್ನು ಸಾಗಿಸುವ ಅವಕಾಶ ಎಲ್ಲವೂ ಇದ್ರೂ ಕೂಡ ಅದನ್ನು ಪಕ್ಕಕ್ಕಿಟ್ಟು ದೇಶ ಸೇವೆಯೇ ಒಂದು ದಾರಿ, ನನಗೆ ನಾನು ಅದಕ್ಕೆ ಹೋಗ್ತಾನಂತ ನಿರ್ಧಾರ ಮಾಡುವಂಥ ಸೈನಿಕರ ಮನಸ್ಥಿತಿ ಹೇಗಿರ್ತಾನೆ ಅನ್ನೋದು ಕೂಡ ಇವತ್ತು ಪ್ರಾಂಜಲ್ ನಮ್ಮ ಮುಂದೊಂದು ಉದಾಹರಣೆ. ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು ಅವನ ಪ್ರತಿಮೆ, ಅವನ ಪುತ್ಥಳಿ ಸುರತ್ಕಲ್ನಲ್ಲಿ ಇರಬೇಕು ಅಂತ ಹೇಳಿಕೊಂಡು. ತಾವೇ ಹೇಳಿದ್ರೆ ತಂದೆ ONGC MRP ಅಂತ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಅವರು ನಿರ್ದೇಶಕರ ಸ್ಥಾನ ಕೂಡ ಹೋಗಿದ್ರು. ಅವರ ಇನ್ಫ್ಲುಯೆನ್ಸ್ ಉಪಯೋಗ ಮಾಡಿಕೊಂಡು ಯಾವ ಸ್ಥಾನಕ್ಕೂ ಹೋಗ್ಬೋದಾಗಿತ್ತು. ಕರೆಕ್ಟ್. ಓದಿನಲ್ಲಿ ಸ್ವತಃ ಬಹಳ ಒಂದು ಒಳ್ಳೆಯ ತರಬೇತಿಯಲ್ಲಿ ಹೋಗ್ತಾ ಇದ್ದಂತಹ ಒಂದು ಹುಡುಗ. RV ಕಾಲೇಜ್ನಂತಹ ಪ್ರತಿಷ್ಠಿತ ಕಾಲೇಜ್ನಲ್ಲಿ CET ಬರೆದ ಪರೀಕ್ಷೆ ಮುಖಾಂತರ ಅವನಿಗೆ ಸರ್ಕಾರಿ ಸೀಟು ಸಿಕ್ಕಿತ್ತು. ಅವನಿಗೆ ಅಷ್ಟು ಒಳ್ಳೆಯ ಹುಷಾರಿದ್ದಂಥ ಹುಡುಗ. ಆದರೂ ಅದರ ಜೊತೆಯಲ್ಲಿ ಬಾಸ್ಕೆಟ್ಬಾಲ್ ಪ್ಲೇಯರ್ ಕೂಡ, ಅವನು ಕ್ರೀಡಾಪಟು ಕೂಡ ಹೌದು. ತಾನೇ ತನ್ನ ಸ್ವಂತ ಕಾಲಿನ ಮೇಲೆ ನಿಂತುಕೊಂಡು ಹೋಗ್ಬೋದಾಗಿತ್ತು, ತನ್ನ ಕೆರಿಯರ್ ಅನ್ನು ಬಿಲ್ಡಪ್ ಮಾಡಬಹುದಾಗಿತ್ತು, ತಂದೆ ಇದನ್ನು ಉಪಯೋಗ ಮಾಡ್ಕೊಳ್ಬಹುದು, ಎಲ್ಲವೂ ಮಾಡಬಹುದಾಗಿತ್ತು. ಇದ್ದಂಥ ಒಬ್ಬ ಮಗ ಸೈನ್ಯಕ್ಕೆ ಸೇರಬೇಕನ್ನುವಂಥ ಭಾವನೆ ಯಾವಾಗ ಮನಸ್ಸಿನಲ್ಲಿ ಬಂತು, RV ಕಾಲೇಜಲ್ಲಿ ಸಿಕ್ಕಿದ ಸೀಟನ್ನು ಕೂಡ ಅವನು ಪಕ್ಕಕ್ಕಿಡ್ತಾನೆ. NDAಯಲ್ಲಿ ಸೀಟ್ ಸಿಕ್ಕಿತು ಅಂತ ಹೇಳಿಕೊಂಡು, NDA ಅಂತ ಹೇಳಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ಅಲ್ಲಿಯೇ ಅವನು ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿಕೊಂಡು ಅಲ್ಲಿಂದ ಆಫೀಸರ್ ಗ್ರೇಡಿಗೆ ನಾನು ಹೋಗ್ತೇನೆ ಅನ್ನುವಂಥ ಯೋಚನೆಯನ್ನಿಟ್ಟುಕೊಂಡು ಅವನು ಆ ದಾರಿಯನ್ನು ತುಳಿತಾನೆ. ತಂದೆಯವರು ಕೂಡ ಅದಕ್ಕೆ ಅಡ್ಡಗಾಲ ಹಾಕೋದಿಲ್ಲ. ಒಬ್ಬ ಮಗ ಇದ್ದದ್ದು, ತಂದೆ ಆಗಲಿ ತಾಯಿ ಆಗಲಿ ಅಡ್ಡಗಾಲ ಹಾಕೋದಿಲ್ಲ. ಬಹಳ ಹೆಮ್ಮೆಯಿಂದ ಹೇಳಿಕೊಂಡಿದ್ದು. 5-6 ವರ್ಷ ಹಿಂದೆ ಸುರತ್ಕಲ್ನ ಇದೇ ನಮ್ದು ಕಾರ್ಗಿಲ್ ವಿಜಯ ದಿವಸ ಕಾರ್ಯಕ್ರಮದಲ್ಲಿ ಅವ್ರು ಬಂದಿದ್ರು. ಅವರು ನಂಗೂ ಅವತ್ತು ಗೊತ್ತಾಗಿರೋದು, ವೇದಿಕೆಯಲ್ಲಿ ನಿಂತ್ಕೊಂಡು ಹೇಳಿದ್ರು, ಬಹಳ ಹೆಮ್ಮೆಯಿಂದ ಹೇಳಿದ್ರು, ನನ್ನ ಮಗನು ಸೈನ್ಯಕ್ಕೆ ಸೇರ್ತಾ ಇದ್ದಾನೆ, ನನ್ನ ಮಗನು ಆ ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ನನ್ನ ಹತ್ರ ವೈಯಕ್ತಿಕವಾಗಿ ಕರೆದು ಹೇಳಿದ್ರು, ಸತ್ಯತೆ ಯಾವ್ದಾದ್ರು ನಾನು ಅವಾಗ ಹೇಳಿದೆ, ಕರೆದಾಗಿ ಕನ್ನಡದಲ್ಲಿ ಪುಸ್ತಕಗಳಿಲ್ಲ ಅಂತ ಹೇಳಿಕೊಂಡು, ಅಕಸ್ಮಾತ್ ಇಂಗ್ಲಿಷ್ ಹಿಂದಿಯಲ್ಲಿ ಪುಸ್ತಕಗಳಿದ್ರೆ ನಂಗೆ ಕಳಿಸ್ಕೊಡಿ, ನಮ್ಮ ಮನೆಯವರು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಕೊಡ್ತಾರೆ ಅಂತ ಹೇಳಿಕೊಂಡು ಅಷ್ಟ ತನಕ ನಮ್ಮ ಜೊತೆ ಜೋಡಿಸ್ಕೊಂಡಿದ್ದವರು ವೆಂಕಟೇಶ್ವರ ಅವರು. ಮಗನ ಬಗ್ಗೆ ಅಷ್ಟು ಹೆಮ್ಮೆ ಇತ್ತು ಅವರಿಗೆ. ಇಂಥ ವ್ಯಕ್ತಿ ಮಗ ಕೂಡ ಅದನ್ನೇ ಯೋಚನೆ ಮಾಡಿದ. ಇದರ ಜೊತೆಯಲ್ಲಿ ಬಹುಶಃ ನನಗಿಂತ ಸೀನಿಯರ್ ಅವರು ಹೇಳಿದ್ರದ್ದು ಇನ್ನಷ್ಟು ಒಳ್ಳೇದಾಗ್ಬೋದು ಅಂತ ಅನಿಸ್ತದೆ ನನಗೆ. ಬರುವ ತಿಂಗಳಲ್ಲಿ ಮೇಜರ್ ಆಗಿ ಪದೋನ್ನತಿ ಹೊಂದ್ತಾ ಇದ್ದ. ಬರುವ ತಿಂಗಳ ಡಿಸೆಂಬರ್ ಮೇಜರ್ ಆಗಿ ಪ್ರಮೋಷನ್ ತಗೊಳ್ತಾ ಇದ್ದ. ಮೊನ್ನೆ ತಂದೆಯವರು, ನಾನು ಮನೆ ಹೋಗಿದ್ದೆ, ಅಲ್ಲಿ ಮನೆಗೆ ಬೆಳಿಗ್ಗೆ ಬೇಗ ಹೋಗಿದ್ದೆ, ಇನ್ನೂ ಜನರು ಹೆಚ್ಚು ಬಂದಿರಲಿಲ್ಲ. ಒಳಗಡೆ ಮುಂದುಗಡೆ ಮಗನ ಪಾರ್ಥಿವ ಶರೀರ ಇದೆ, ಇಲ್ಲೇ ಸೋಫಾದಲ್ಲಿ ಕುತ್ಕೊಂಡಿದ್ರು, ಕೈ ಗಟ್ಟಿ ಹಿಡ್ಕೊಂಡು ಹೇಳಿದ್ರು, ಈ ಹಿಂದೆ ಕೂಡ ತುಂಬ ಇದಕ್ಕೆ ಹೋಗಿದ್ದ ಸತ್ಯ, ಅಂದರೆ ಅಷ್ಟು ಆತ್ಮೀಯತೆ ಇದೆ. ಈ ಹಿಂದೆ ಕೂಡ ತುಂಬ ಇದಕ್ಕೆ ಹೋಗಿದ್ದ, ಅವನು ಫೇಸ್ ಮಾಡಿಕೊಂಡು ಬಂದಿದ್ದ. ಈ ಸರಿ ದೇವರ ಇಚ್ಛೆ ಹೀಗಾಯ್ತು ಅಂತ ಹೇಳಿಕೊಂಡು
ಬಹಳ ಭಾವುಕರಾಗಿದ್ದರು. ಆದರೂ ಇನ್ನೊಂದು ಕಡೆ ಹೆಮ್ಮೆ ಇತ್ತು. ಕೇಳಿದ ಅವನ ತಾಯಿಯವರು ಹೇಗಿದ್ದಾರೆ ಅಂತ ಕೇಳಿದೆ. ಇಲ್ಲ, ನನಗಿಂತ ಅವ್ರ ಪರವಾಗಿಲ್ಲ, ಅವರು ನಾನಲ್ಲಿ ಕಣ್ಣು ಮುಂದೆ ನೋಡಿದೆ ನಾನು. ಆದರೂ ಭಾಸ್ಕರ್ ಭಾಸ್ಕರ್ ರೈ ಅವರನ್ನು ನೋಡಿದಾಗ ಅವ್ರಿಗೆ ತಡ್ಕೊಳ್ಳಿಕ್ಕೆ, ಯಾಕಂತ ಹೇಳಿದರೆ ಭಾಸ್ಕರ್ ರೈ ಅವರು ಹೇಳ್ತಾ ಇದ್ರು ಅಲ್ಲಿ ಮೊತ್ತ ಮೊದಲ ಈ ಬೇಡಿಕೆ ಯಾವುದು ರಸ್ತೆಗೆ ಅವರು ನಾಮಕರಣ ಮಾಡಬೇಕು ಅನ್ನೋ ಬೇಡಿಕೆ ಅದು ಬಂದಿರುವಂಥದ್ದು ಭಾಸ್ಕರ್ ರೈ ಅವರು ಅಲ್ಲಿ ಎಲ್ಲ ಚಾನಲ್ನವರ ಮುಂದೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಓಕೆ, ಅವನ ಹೆಸರಲ್ಲಿ ರಸ್ತೆಗೆ ಇಡಬೇಕು, ಸುರತ್ಕಲ್ಲಿಂದ MRP ರಸ್ತೆಗೆ ಅವರ ಹೆಸರು ಇಡಬೇಕು ಅಂತ ಹೇಳಿಕೊಂಡು. ಅದನ್ನೇ ನಾನಲ್ಲಿ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ಬಂದಿದ್ದೆ, ಅವರ ಹತ್ರ ಹೇಳಿದೆ ಈ ರೀತಿ ಒಂದು ಯೋಚನೆ ಇದೆ, ಮನವಿಯನ್ನು ಮಹಾನಗರ ಪಾಲಿಕೆ ಮೇಯರಿಗೆ ಕೊಡಬೇಕು ಅಂತ ಹೇಳಿದ್ದೇವೆ, ತಾವು ಆ ಸಂದರ್ಭದಲ್ಲಿ ಅದನ್ನು ಬೆನ್ನು ಹಿಡಿಬೇಕು, ಇದು ಆಗುವ ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳಿಕೊಂಡು ಅವರು ತಕ್ಷಣ ಆವಾಗ ಸುಧೀರಿಗೆ ಫೋನ್ ಮಾಡ್ತಾರೆ, ಮೇಯರಿಗೆ. ಅಲ್ಲಿಂದ ಇದು ಪ್ರಾರಂಭ ಆಗಿರುವಂಥದ್ದು ಈ ಪ್ರಕ್ರಿಯೆಗಳು. ಓಕೆ, ಆದರೆ ಅಲ್ಲಿ ಕೂಡ ಅದೇ ನಾನು ಹೇಳಿದೆ, 9ನೇ ತಾರೀಕು ಡಿಸೆಂಬರ್ ಒಂದು 10-15 ದಿವಸದಲ್ಲಿ ಮೇಜರ್ ಆಗಿ ಪ್ರಮೋಷನ್ ಆಗುವಂಥದ್ದು. ಸ್ವಾರ್ಥ ಒಂದು ಚೂರಾದ್ರೂ ಮನಸ್ಸಲ್ಲಿ ಇದ್ರೆ ತಾನು ಮುಂದೆ ಹೋಗೋದು ಬಿಟ್ಟು ಹಿಂದೆ ನಿಂತುಕೊಂಡು ಉಳಿದವರು ಮುಂದೆ ಹೋದಾಗ ಏನಾದರೂ ಹೆಚ್ಚು ಕಡಿಮೆ ಆಗ್ತದೆ ನೋಡಿಕೊಂಡು ತನ್ನ ಜೀವ ರಕ್ಷಣೆ ಮಾಡಿಕೊಂಡು ಅದರ ಬಗ್ಗೆ ಯೋಚನೆ ಮಾಡ್ಬೋದಾಗಿತ್ತು. ಸೈನಿಕನ ಮನಸ್ಸಿನಲ್ಲಿ ಯಾವತ್ತೂ ಅದು ಯಾವತ್ತೂ ಬರೋದಿಲ್ಲ. ನಂಬಲಿಕ್ಕೆ ಸಾಧ್ಯ ಇಲ್ಲ. ಬ್ರಿಗೇಡಿಯರ್ ರೈ ಅವರು ಹೇಳ್ತಾ ಇದ್ರು ಯಾವತ್ತೂ ಕೂಡ. ಹಿಂದೆ ಉತ್ತರ ಭಾರತದಲ್ಲಿ ಆವಾಗ ಸೈನ್ಯಕ್ಕೆ ಸೇರಬೇಕು 16 ವರ್ಷ ಆಗಬೇಕು ಅಂತ 16 ವರ್ಷ ಆದ್ರೆ ಸೈನ್ಯಕ್ಕೆ ಸೇರ್ಲಿಕ್ಕೆ ಅವಕಾಶಗಳಿತ್ತು. 16 ವರ್ಷ ಆಗ್ತಾ ಇದ್ದ ಹಾಗೆ ಸೈನ್ಯಕ್ಕೆ ಇದಕ್ಕೆ ಬರ್ತಾ ಇದ್ರು, ಓಡಿ ಬರ್ತಾ ಇದ್ರು. ನಾವು ಬರ್ಬೋದಾ, ನಾವು ಸೇರ್ಕೊಳ್ಬೋದಾ, 16 ವರ್ಷ ಆಯ್ತು ನಮ್ಮನ್ನು ಸೇರಿಸ್ಕೊಳ್ಳಿ ಅಂತ ಹೇಳಿಕೊಂಡು. ಓಕೆ, ಯಾಕೆ ಅಂತ ಕೇಳಿದ್ರೆ ನಮಗೂ ಈ ದೇಶಕ್ಕೋಸ್ಕರ ಹುತಾತ್ಮ ಆಗಬೇಕು, ಈ ದೇಶಕ್ಕೋಸ್ಕರ ಬಲಿದಾನ ಆಗಬೇಕು. ಎಲ್ಲರಿಗೂ ಆ ಭಾಗ್ಯ ಸಿಗೋದಿಲ್ಲ. ಇವತ್ತು ನಾವು ಜೀವನದಲ್ಲಿ ಯಾರ್ಯಾರನ್ನೋ ಹೀರೋ ಮಾಡ್ತೀವಿ, ಕ್ರೀಡಾಪಟುಗಳು ಇರ್ಬೋದು, ಸಿನಿಮಾ ತಾರೆಯರು ಇರ್ಬೋದು, ಆದರೆ ಯಾರಿಗೂ ಕೂಡ ಸತ್ತಾಗ ಅವರ ಮೈ ಮೇಲೆ ರಾಷ್ಟ್ರಧ್ವಜವನ್ನು ಹೊದ್ದುಕೊಂಡು ಸಾಯುವಂತ ಆ ಒಂದು ಅವಕಾಶ ಯಾರಿಗೂ ಸಿಗೋದಿಲ್ಲ. ಅದು ಹುತಾತ್ಮರಿಗೆ ಮಾತ್ರ ಸಿಗುವಂತ ಗೌರವ, ಅದು ಹುತಾತ್ಮರಿಗೆ ಮಾತ್ರ. ಸತ್ಯ. ಆ ಭಾಗ್ಯ ಸಿಗಬೇಕಿದ್ರೆ ಅದು ಬಹುಶಃ ಎಷ್ಟು ಜನ್ಮದ ಪುಣ್ಯ ಬೇಕು ಅಂತ ಹೇಳಿ ಗೊತ್ತಿಲ್ಲ. ಪ್ರಾಂಜಲ್ ಕೂಡ ಅವನ ಮನಸ್ಸಲ್ಲಿ ಕಿಂಚಿತ್ತು ಕೂಡ ಆ ಒಂದು ಲವಲೇಶ ಇಲ್ಲದಕ್ಕೋಸ್ಕರ ಹೇಳ್ತಾರೆ, ತಂದೆಯವರೇ ಹೇಳಿರುವಂಥದ್ದು, ಮುಂದೆಯೇ ನಿಂತ್ಕೊಂಡು ಹೋದ ನನ್ನ ಮಗ, ಮುಂದೆ ನಿಂತ್ಕೊಂಡು, ಅಲ್ಲಿಂದ ಬಂದಂಥ ಮಾಹಿತಿ ಪ್ರಕಾರ ಮುಂದೆ ನಿಂತ್ಕೊಂಡು ಹೋದ. ಪ್ರಾರಂಭದ ಹುತಾತ್ಮತೆ ಆಗಿರುವುದೇ ಪ್ರಾಂಜಲ್ ಅವರ. 5 ಜನರಲ್ಲಿ ಪ್ರಾರಂಭದ ಫಸ್ಟ್ ಕ್ಯಾಶುಯಾಲಿಟಿ ಪ್ರಾಂಜಲ್ ಅವರೇ. ಅದು ಕೂಡ ಎಲ್ಲೋ ದೂರದಲ್ಲಿ ಕಳ್ಳರ ಹಾಗೆ ಅಡಗಿ ಕುತ್ಕೊಂಡು, ಯಾಕಂತ ಹೇಳಿದ್ರೆ ರಜೌರಿ ಸೆಕ್ಟರ್ ಬಹುಶಃ ಅವ್ರು ನೋಡಿದ್ದಾರೆ ಹಿರಿಯರು, ಪೂಂಚ್ ರಾಜೌರಿ ಸೆಕ್ಟರ್ ಅದು ಹಿಮ ಬೀಳುವ ಪರ್ವತಗಳು ಬಹಳ ಕಡಿಮೆ, ಅಲ್ಲಿ ಪೂರ್ತಿ ಮರಗಳು, ದೊಡ್ಡ ದೊಡ್ಡ ಮರಗಳು, ಇಡೀ ಬೆಟ್ಟ ಗುಡ್ಡಗಳು ಸೇರಿದಂತಹ ತುಂಬಿದಂಥ ಜಾಗ. ಯಾರು ಎಲ್ಲಿ ಅಡಗಿ ಕೂತಿದ್ದಾರೆ ಅಂತ ಯಾರಿಗೂ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟರಲ್ಲಿ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಜಾಗದಲ್ಲಿ ಅಡಗಿ ಕುತ್ಕೊಂಡು ಯಾವುದೋ ಮರದ ಹಿಂದೆ, ಯಾವುದೋ ಬಂಡೆ ಅಡಿಯಲ್ಲಿ, ಯಾವುದೋ ಭಕ್ತರ ನಿರ್ಮಾಣ ಮಾಡಿಕೊಂಡು ಅಡಗಿ ಕುತ್ಕೊಂಡು ದೂರದಿಂದ ಬಹುಶಃ ಟೆಲಿಸ್ಕೋಪಿಕ್ ಗನ್ಗಳು ಬರ್ತದೆ, ಅದನ್ನು ಫಿಕ್ಸ್ ಮಾಡಿಕೊಂಡು ಅದರ ಮುಖಾಂತರ ನೋಡಿಕೊಂಡು ಹೊಡೆದ ಗುಂಡು ಅದು ಸರಿಯಾದ ಜಾಗಕ್ಕೆ. ಯಾಕಂದ್ರೆ ಇಲ್ಲಿ ಕೆಳಗಡೆ ಬುಲೆಟ್ ಪ್ರೂಫ್ ಜಾಕೆಟ್ ಇರ್ತದೆ, ತಲೆ ಶಿರಸ್ತ್ರಾಣ ಇರ್ತದೆ, ಆ ಮಧ್ಯದ ಸ್ವಲ್ಪ ಜಾಗ ಅದಕ್ಕೆ ಗುರಿ ಇಟ್ಟು ಹೊಡೆದಿರುವಂತ ಕೊರಳಿನ ಭಾಗಕ್ಕೆ, ಕಿವಿಯ ಕೆಳಗಡೆ. ಈ ರೀತಿ ಬಲಿದಾನ ಆದಂತಹ ಒಬ್ಬ ಯುವಕ ಸುರತ್ಕಲ್ನ ಇತಿಹಾಸದಲ್ಲಿ ಮೊತ್ತ ಮೊದಲ ಬಲಿದಾನ ಅಲ್ವಾ? ಸ್ವಾತಂತ್ರ್ಯ ಪೂರ್ವದಲ್ಲೂ ಆಗಲಿಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲೂ ಆಗಲಿಲ್ಲ, ಅನಂತರ ದಿವಸಲ್ಲೂ ಆಗಲಿಲ್ಲ. ಸುರತ್ಕಲ್ಲಿಗೆ ಒಂದು ಕಡೆಯಲ್ಲಿ ನಮಗೆ ಹೆಮ್ಮೆ, ಇನ್ನೊಂದು ಕಡೆಯಲ್ಲಿ ಅಷ್ಟೇ ನಮಗೆ ದುಃಖದ ದಿವಸ ಕೂಡ ಹೌದು, ಎರಡೂ ಹೌದು ನಮಗೆ. ಅಂಥ ಯುವಕ ಪ್ರಾಂಜಲ್ ತನ್ನ ಜೀವನದ ಬಗ್ಗೆ ಬೇರೆ ರೀತಿ ಯೋಚನೆ ಮಾಡಲಿಲ್ಲ. ದೇಶದ ಸೇವೆಗೆ ನಾನು ಸೇರಬೇಕು, ಬಲಿದಾನ ಆಗುವ ಅವಕಾಶ ಸಿಕ್ಕಿದೆ, ಅದಕ್ಕೂ ತಯಾರಾಗಿರಬೇಕು ಹೇಳಿಕೊಂಡು ರಾಷ್ಟ್ರೀಯ ರೈಫಲ್ 2 ವರ್ಷದ ಸೇನಾಧಿಕಾರಿಯಾಗಿ ಹೋಗುವವರು, ಸೈನಿಕರಾಗಿ ಹೋಗುವುದು ಬೇರೆ. ರಾಷ್ಟ್ರೀಯ ರೈಫಲ್ ಈ ರೀತಿಯ ಒಂದು ಆಪರೇಷನ್ಗೋಸ್ಕರ ನಿರ್ಮಾಣ ಮಾಡುವಂಥ ತಂಡ, ಬೇರೆ ಬೇರೆ ರೆಜಿಮೆಂಟ್ನಲ್ಲಿದ್ದ ಒಂದಷ್ಟು ಯುವಕರನ್ನು, ಬಿಸಿ ರಕ್ತದ ಯುವಕರನ್ನು ಅವರಿಗೆ 2 ವರ್ಷದಲ್ಲಿ ಸರ್ವಿಸಿಗೆ ಅವಕಾಶ. 2 ವರ್ಷ ಈ ಆಂಟಿ ನಕ್ಸಲ್ ಇರ್ಬೋದು ಅಥವಾ ಆಂಟಿ ಟೆರರಿಸ್ಟ್ ಇರ್ಬೋದು, ಇಂತಹ ಕಾರ್ಯಾಚರಣೆ ಭಾಗಿಯಾಗಲಿಕ್ಕೆ ರಾಷ್ಟ್ರೀಯ ರೈಫಲ್ ನಿರ್ಮಾಣ ಮಾಡ್ತಾರೆ ಆ ಗುಂಪನ್ನು. ಅದರಲ್ಲಿ ಬಂದಂತಹ ಸ್ವಲ್ಪ ದಿವಸದಲ್ಲಿ ಪದೋನ್ನತಿ ಹೊಂದಿ ರಾಷ್ಟ್ರೀಯ ರೈಫಲ್ನ ತನ್ನ ಜವಾಬ್ದಾರಿ ಮುಗಿಸ್ಕೊಂಡು ವಾಪಸ್ ಬರ್ತಿದ್ರೆ ಅವನಿಗೆ ಇಂಥದ್ರಲ್ಲಿ ಇನ್ನು ಮುಂದೆ ಅವಕಾಶ ಇರಲಿಲ್ಲ. ಅವನ ಜೀವಕ್ಕೆ ಯಾವುದೇ ಸಮಸ್ಯೆಗಳು ಬರ್ತವೆ. ಅಕಸ್ಮಾತ್ ಯುದ್ಧ ಆಗಿದ್ರೆ ಹೋಗಬೇಕು ಬಿಟ್ಟರೆ ಉಳಿದಂಥ ಅಂಥದ್ದು ಯಾವುದೇ ಈ ರೀತಿಯ ಇದರಲ್ಲಿ ಹೋಗಬೇಕಂತ ಅವಕಾಶ ಇರ್ತಾ ಇರಲಿಲ್ಲ. ಅದನ್ನು ಯೋಚನೆ ಮಾಡಬಹುದಾಗಿತ್ತು. ನಾನಿನ್ನು ಬಂದು ಮೇಜರ್ ಆಗಿ ಪ್ರಮೋಷನ್ ಆಗ್ತೇನೆ, ಸ್ವಲ್ಪ ಸಮಯದಲ್ಲಿ ರಾಷ್ಟ್ರೀಯ ರೈಫಲ್ನಿಂದ ಹೊರಗಡೆ ಬರ್ತೇನೆ, ನನ್ನ ಬ್ರಿಗೇಡ್ನಲ್ಲಿ ನಾನು ಉನ್ನತ ಸ್ಥಾನಕ್ಕೆ ಹೋಗಬಹುದು, ಪೂರ್ತಿ ಸರ್ವಿಸ್ ಮಾಡಿದ್ರೆ
ಹತ್ತಿರ ಜನರಲ್ ಹುದ್ದೆ ತನಕ ಕೂಡ ತಲುಪುವಂಥ ಅವಕಾಶ ಇದೆ ಅಂತ ಹೇಳಿಕೊಂಡು ಆದರೆ ಅದೆಲ್ಲವನ್ನು ಬಿಟ್ಟು ದೇಶಕ್ಕೋಸ್ಕರ ಇರಬೇಕು, ಅದು ಎಲ್ಲವೂ ಗೌಣ ಅಂತ ಹೇಳಿಕೊಂಡು ಯೋಚನೆ ಮಾಡಿಕೊಂಡು ನಮ್ಗೆಲ್ಲರಿಗೂ ಬಹಳ ದೊಡ್ಡ ಒಂದು ಆದರ್ಶವನ್ನು ಸತ್ಯ ಬಿಟ್ಟು ಹೋದಂಥ ಒಬ್ಬ ಹುಡುಗ. ನಿಜ. ಅವರ ಟೀಚರಲ್ಲಿ ಬೇರೆ ಹೇಳ್ತಾ ಇದ್ರು, ಶಾಲೆ ಟೀಚರಲ್ಲಿ ಬಂದಿದ್ರು, ಅವರು ಎಲ್ಲ ಚೆನ್ನಾಗಿ ಹೇಳ್ತಾ ಇದ್ರು. ಉಳಿದ ಹುಡುಗರಿಗೂ ಹೇಳ್ತಾ ಇದ್ದ, ನೀನು ಹೈಟ್ ಇದ್ದಿ, ನೀನು ಕ್ರೀಡಾಪಟು, ನಿನ್ನಲ್ಲಿ ಕ್ಷಮತೆ ಇದೆ, ನೀನ್ಯಾಕೆ ಸೈನ್ಯಕ್ಕೆ ಸೇರಬಾರ್ದು ಅಂತ ಹೇಳಿಕೊಂಡು ಉಳಿದ ಹುಡುಗರಿಗೂ ಪ್ರೋತ್ಸಾಹ ಕೊಡ್ತಾ ಇದ್ದ. ಇವತ್ತು ಅಂತಹ ವ್ಯಕ್ತಿ ನಮ್ಮ ಕಣ್ಣು ಮುಂದೆ ಈ ಸಣ್ಣ ಪ್ರಾಯದಲ್ಲಿ ಏನು ಹುತಾತ್ಮನಾಗಿದ್ದಾನೆ. ಅವರ ನೆನಪು ಸದಾಕಾಲ ಇಲ್ಲಿ ಇರಬೇಕು. ನಿನ್ನೊಂದು ಮಾತನ್ನು ಅಧ್ಯಕ್ಷರು ಹೇಳಿದ್ರು, ಮಾಜಿ ಸೈನಿಕ ಸಂಘದ ಅಧ್ಯಕ್ಷ ಶ್ರೀಕಾಂತ್ ಅವರು ಹೇಳಿದ್ರು, ಸೈನಿಕ ಯಾವತ್ತೂ ಅಮರನವನು, ಯಾವತ್ತೂ ಸಾಯುವುದಿಲ್ಲ. ಯಾವಾಗ ಸಾಯ್ತಾನೆ ಅಂತ ಕೇಳಿದ್ರೆ, ನಾವು ಸಾರ್ವಜನಿಕರು ಯಾರಿದ್ದಾರೆ, ನಮಗೋಸ್ಕರ ಯಾರ ಜೀವನ ಮುಡಿಪಾಗಿರ್ತದೆ, ಯಾವ ಸೈನಿಕ ನಮಗೋಸ್ಕರ ಬಲಿದಾನ ಆಗ್ತಾನೆ, ಯಾವಾಗ ನಾವು ಆ ಸೈನಿಕರನ್ನು ಮರಿತೀವಿ ಅವತ್ತು ಆ ಸೈನಿಕ ಸಾಯ್ತಾನೆ. ನಿಜ ನಿಜ ನಿಜ. ಅದಕ್ಕೆ ಯಾವತ್ತೂ ಅವಕಾಶ ಆಗಬಾರ್ದು. ನಮ್ಮ ಜೀವನದಲ್ಲಿ ನಾವು ಖಂಡಿತ ಅದನ್ನು ನಮಗೇನು MB ಭಟ್ ಅವರು ಮೇಜರ್ ಜನರಲ್ ಒಂದು ಮಾತನ್ನು ಹೇಳಿದ್ರು, ಪ್ರತಿನಿತ್ಯ ಸೈನಿಕನಿಗೋಸ್ಕರ ಭಗವಂತನ ಮುಂದೆ ಒಂದು ನಿಮಿಷ ನೀವು ಪ್ರಾರ್ಥನೆ ಮಾಡಬಹುದು, ಅವನನ್ನು ಸುಖವಾಗಿಟ್ಟಿರು, ಅವನ ಜೀವ ರಕ್ಷಣೆ ಮಾಡೋದು ಪ್ರಾರ್ಥನೆ ಮಾಡಬಹುದು. ಅವತ್ತಿನ ದಿವಸ ಇವತ್ತಿನ ತನಕ ಪ್ರತಿನಿತ್ಯ ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡಬಹುದು. ಕರೆಕ್ಟ್ ಕರೆಕ್ಟ್. ಆದರೆ ನಮ್ಮ ನಂತರದ ಪೀಳಿಗೆ ಕೂಡ ನೆನಪಿಟ್ಕೊಳ್ಬೇಕಿದ್ರೆ ಶಾಶ್ವತವಾಗಿ ಇರಬೇಕು. ಅದಕ್ಕೋಸ್ಕರ ಇವತ್ತು ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಡ್ತಾ ಇರುವುದು. ಎಸ್ ಸರ್, ಬರ್ತೇನೆ, ನಾನು ಮಾತಾಡ್ತೇನೆ ಅದರ ಬಗ್ಗೆ ಕೂಡ. ಜೊತೆಗೆ ಹಿರಿಯರಿದ್ದಾರೆ, ನಮ್ಮ ದೇಶಕ್ಕೋಸ್ಕರ ಸೇವೆ ಮಾಡಿದಂತಹ ಹಿರಿಯ ಯೋಧರು ಕೂಡ ಹೌದು. ಸಾರ್ಜೆಂಟ್ ಯಶವಂತ್ ಶೆಟ್ಟಿ ಸರ್, ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಈ ಒಂದು ವೀರ ಬಲಿದಾನದ ಬಗ್ಗೆ, ಹುತಾತ್ಮ ಯೋಧರ ಬಗ್ಗೆ? ಎಸ್, ಮೊದಲಾಗಿ ಸೈನಿಕನಾಗಿ ನಾನು ದೇಶಕ್ಕಾಗಿ ಜೀವ ಬಲಿದಾನ ಕೊಟ್ಟಂಥ ಎಲ್ಲ ವೀರ ಯೋಧರಿಗೆ ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ಇದರ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮುಖ್ಯವಾಗಿ ಕ್ಯಾಪ್ಟನ್ ಪ್ರಾಂಜಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪ್ರಾಂಜಲ್ ನಾನು ಪರ್ಸನಲಿ ಮೀಟ್ ಮಾಡಿಲ್ಲ, ಆದರೆ ಒಂದು ತಂದೆಯವರೊಟ್ಟಿಗೆ ನನ್ನ ಒಡನಾಟ ಇತ್ತು. MRPL MD ಆಗಿದ್ದಾಗ ಜಸ್ಟ್ 2 ವರ್ಷದ ಮೊದಲು ಬಾಂಗ್ಲಾ ಲಿಬರೇಷನ್ ನ 50ನೇ ವರ್ಷದ ನಮ್ಮ ಶಾರದಾ ವಿದ್ಯಾಲಯದಲ್ಲಿ ಮಾಡಿದ ನೀವೇ ಇದ್ರಿ, MC ಆಗಿ ಇದ್ರಿ. ಆ ದಿನ ಅವ್ರು ನನ್ನ ಕೈ ಹಿಡಿದು ಹೇಳಿದ ಮಾತು, ಶೆಟ್ರೆ ನನ್ನ ಮಗು ಇನ್ನೂ ತೊಟ್ಲಲ್ಲಿ ಹುಟ್ಟಿದ ಮಗು, ಇನ್ನೂ ಅವನು ಬೆಳಿಬೇಕು, ನೀವೆಲ್ಲ ಬೆಳೆದು ಸೇವೆ ಮಾಡಿ ನಿವೃತ್ತರಾಗಿ ಬಂದವರು, ನಿಮ್ಮ ಮಾರ್ಗದರ್ಶನ ಅವನಿಗೆ ಅಗತ್ಯ ಇದೆ, ಹಾಗೆ ಅವನಂತ ಎಲ್ಲ ಸೈನಿಕರಿಗೆ ಅಗತ್ಯ ಇದೆ, ದಯವಿಟ್ಟು ಆಶೀರ್ವಾದ ಕೊಡಬೇಕು. ನಾವು ಆಶೀರ್ವಾದ ಕೊಡುವಷ್ಟು ದೊಡ್ಡವರಲ್ಲ, ಯಾಕಂದ್ರೆ ನಾವು ವಾರ್ ನೋಡಿದವರಲ್ಲ. ಆದ್ರೆ ಅವನು ಇವಾಗ ಸೇರಿದ್ದಾನೆ. ಯಾವುದೇ ಚಾಲೆಂಜ್ ಬಂದರೂ ಸೈನಿಕ ಯಾವಾಗಲೂ ಬೆನ್ನು ತೋರಿಸಿ ಹಿಂದೆ ಬರುವಂಥವನು ಅಲ್ವೇ ಅಲ್ಲ. ಇದು ನಮಗೆ ಕಲಿಸಿದ ಪಾಠ, ಡಿಸಿಪ್ಲಿನ್. ನಾವು ಸೇವೆ ಸೈನಿಕನಾಗಿ ನಾವು ಪದೋನ್ನತಿ ಪಡಿಬೇಕಾದ್ರೆ ಮೊದಲಾಗಿ ನಾವು ಅಲ್ಲಿ ಬಾಂಡ್ ಸೈನ್ ಮಾಡ್ತೇವೆ. ದೇಶಕ್ಕಾಗಿ ನಮ್ಮ ಬಲಿದಾನಕ್ಕೆ ನಾವು ಸದಾ ಸಿದ್ಧ. ಅಂದ್ರೆ ಸೇನೆಗೆ ಹೋಗುವವನಿಗೆ ಪ್ರತಿಯೊಬ್ಬನಿಗೆ ಗೊತ್ತಿದೆ, ಯಾವತ್ತಾದ್ರೂ ಅವನಿಗೆ ಮರಣ ಬರ್ಬೋದು, ಅದೇನು ಇನ್ವಿಟೇಷನ್ ಜೊತೆ ಬರೋದಿಲ್ಲ. ಬಟ್ ಸೇನೆಗೆ ಇಂಥ ವೀರರು ಹೋಗಿ ಅಲ್ಲಿ ಸೇವೆ ಸಲ್ಲಿಸಿ ಪ್ರಾಣ ತ್ಯಾಗ ಮಾಡ್ತಾರೆ ಅಂದ್ರೆ ಇದಕ್ಕಿಂತ ದೊಡ್ಡ ಗೌರವ ಇಲ್ವೇ ಇಲ್ಲ. ಇದನ್ನು ನಾವು ಹಣದಿಂದಾಗ್ಲಿ ನಮ್ಮ ಪಬ್ಲಿಕ್ ಸಪೋರ್ಟ್ ಅಥವಾ ಬಲದಿಂದಾಗಿ ಪಡೀಲಿಕ್ಕೆ ಸಾಧ್ಯನೇ ಇಲ್ಲ. ವೀರಮರಣ ಸತ್ಯಜಿತ್ ಅವರು ಹೇಳಿದಾಗೆ ಭಾರತದ ಧ್ವಜದಲ್ಲಿ ಸುತ್ತಿಕೊಂಡು ಬರುವಂತ ಮೈದಾನ ಬಿಟ್ಟು ವೀರಮರಣ ಹೊಂದಿದ್ರೆ, ನಮ್ಮ ಭಾರತ ತ್ರಿವರ್ಣ ಧ್ವಜದಲ್ಲಿ ಸುತ್ತಿಕೊಂಡು ಬಾಡಿ ಮನೆಗೆ ಬರುವುದಂದ್ರೆ ಇದಕ್ಕಿಂತ ದೊಡ್ಡ ಇದು ಮರ್ಯಾದೆ ನಾವು ಪರ್ಚೇಸ್ ಮಾಡೋ ಹಾಗೇ ಇಲ್ಲ. ಸೊ ಇಂತಹ ಮರಣವನ್ನು ಪಡೆದ ನಮ್ಮ ಪ್ರಾಂಜಲ, ನಮ್ಮ ಊರಿನ ಹುಡುಗ, ನಮ್ಮ ಹೆಮ್ಮೆಯ ಹುಡುಗ, ಸುರತ್ಕಲ್ಲಲ್ಲಿ ಅವನ ರೋಡ್ಗೆ ಹೆಸರೆಲ್ಲ ಇಡೋದು. ನಾನು ನಿನ್ನೆನೂ ಸುರತ್ಕಲ್ಲಲ್ಲಿ ಇದೇ ಮಾತು ಹೇಳಿದೆ, ಪ್ರತಿಮೆ ಇಡಬೇಕು. ಆ ಪ್ರತಿಮೆ ನೋಡಿ ಪ್ರತಿಯೊಬ್ಬ ನಮ್ಮ ನಾಗರಿಕ, ಹೆತ್ತವರು ಹಾಗೂ ಮಕ್ಕಳಲ್ಲಿ ಈ ಹುರುಪು ಬರಬೇಕು. ಹಾಗೆ ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಿ ಎಲ್ಲ ನಾವು ಇಂಥ ಒಂದು ಪ್ರಯತ್ನ ಪಟ್ಟು ನಮ್ಮ ಸರ್ಕಾರವನ್ನು ಮನವೊಲಿಸಿ ಈ ಕೆಲಸಕ್ಕೆ ಅವರು ಮುಂದಾಗುವಂತೆ ನಾವು ಒತ್ತಾಯ ಮಾಡಲೇಬೇಕು. ಇಲ್ಲಿ ಸೇನೆಯಲ್ಲಿ ಜಾತಿ ಧರ್ಮ ಮತ ಭೇದ ಅಂತ ಇಲ್ವೇ ಇಲ್ಲ. ಯಾಕಂದ್ರೆ ನಿನ್ನೆ ನಾನು ಸುರತ್ಕಲ್ಲಲ್ಲಿ ಈ ಮಾತು ಹೇಳಿದ್ದೆ. ಈಗ ವೀರಮರಣ ಹೊಂದಿದವರಲ್ಲಿ ಹಿಂದೂ ಮುಸ್ಲಿಂ ಇದ್ರು, ಕ್ರೈಸ್ತರಿಗೆ ಬೇಜಾರ. ಈ ಮಾತು ನಾನು ಅಲ್ಲಿ ಹೇಳಿದೆ. ನಮ್ಮ ಕುಲಶೇಖರದಲ್ಲಿ ಒಂದು ರೋಡ್ ಇದೆ, ಅದಕ್ಕೆ ಫ್ಲೈಟ್ ಲೆಫ್ಟಿನೆಂಟ್ ಕೆವಿನ್ ಸೆರವ್ ಅಂತ ಒಂದು ಹೆಸರು ಇದೆ. ಆ ಹುಡುಗನು ನಮ್ಮ ಮಿಗ್ ಏರ್ಕ್ರಾಫ್ಟ್ ಫ್ಲೈ ಮಾಡ್ತಾ ಅಕ್ಟೋಬರ್ 8 ಏರ್ಫೋರ್ಸ್ ಡೇ 7ಗೆ ಅಂಬಾಲಾದಲ್ಲಿ ಕ್ರಾಶ್ ಆದ ಹುಡುಗ. ಅವನ ಹೆಸರಿನಲ್ಲಿ ಕುಲಶೇಖರದಲ್ಲಿ ಫ್ಲೈಟ್ ಲೆಫ್ಟಿನೆಂಟ್ ಕೆವಿನ್ ಸೆರವ್ ಅಂತ ಒಂದು ರೋಡ್ ಇದೆ. ಸೊ ಕ್ರೈಸ್ತರಿಗೂ ಇದೊಂದು ಹೆಮ್ಮೆ. ಆ ಪ್ರೋಗ್ರಾಮ್ಗೂ ನಾನು ಹೋಗಿದ್ದೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಮ್ಮ ಸೇನೆಯಲ್ಲಿ
ಜಾತಿ ಮತ ಧರ್ಮ ಭೇದ, ಶ್ರೀಮಂತರು ಬಡವರು ಹಳ್ಳಿಯವರು ಪೇಟೆಯವರು ಅಂತ ಭೇದ ಭಾವ ಇಲ್ವೇ, ಎಲ್ಲರೂ ಸಮಾನರು. ಎಸ್, ರ್ಯಾಂಕ್ ಅಲ್ಲಿ ಡಿಫರೆನ್ಸ್ ಇರ್ಬೋದು, ಕರ್ತವ್ಯ ನಿರ್ವಹಣೆಯಲ್ಲಿ ಸಪರೇಟ್ ನಮ್ಮ ಕಾರ್ಯತಂತ್ರ ಬೇರೆ ಇರ್ಬೋದು, ಆದ್ರೆ ನಾವೆಲ್ಲರೂ ಒಂದೇ. ದೇಶಕ್ಕಾಗಿ ನಮ್ಮ ಪ್ರಾಣ ಬಲಿದಾನ ಕೊಡ್ಲಿಕ್ಕೆ ಹೊರಟವರು. ಒಂದು ರಿಕ್ರೂಟ್ಮೆಂಟ್ ಅಲ್ಲಿ ಇದೊಂದು ಮಾತು ನಾನು ಯಾವಾಗಲೂ ನನಗೆ ತುಂಬಾ ಹಿಡಿಸಿದ ಮಾತು. Yes, sir. ರಿಕ್ರೂಟ್ಮೆಂಟ್ ಸೆಂಟರ್ಗೆ ಎಲ್ಲ ತುಂಬಾ ಜನ ತುಂಬಿರ್ತಾರೆ. ಅಲ್ಲಿ ಒಬ್ಬ ಸೊಂಟದ ಕೆಳಗಡೆ ಬಾಡಿಯಲ್ಲಿ ಏನ್ ಇಲ್ಲದವನು ಒಬ್ಬ ಹೊರಳಾಡ್ಕೊಂಡು ಅಲ್ಲಿಗೆ ಬರ್ತಾನೆ. ಅಲ್ಲಿ ಬಂದಾಗ ಎಲ್ಲರೂ ಅವನನ್ನು ನೋಡಿ ನಗ್ತಾರೆ, ಇವನು ಏನು ಈ ಸೇನೆಗೆ ಬಂದಿದ್ದಾನೆ ಅಂತ. ಆಗ ಅಲ್ಲಿ ರಿಕ್ರೂಟ್ಮೆಂಟ್ ಆಫೀಸರ್ ಬೇಜಾರಾಗ್ತದೆ, ಎಲ್ಲರೂ ಅವನ ಮೇಲೆ ತಮಾಷೆ ಮಾಡ್ಬೇಕು. ಅವರು ಎಲ್ಲರನ್ನು ಸುಮ್ಮನೆ ಇರಿಸಿ ಅವನ ಹತ್ರ ಬಂದು ಕೇಳ್ತಾರೆ, ಮಗು ನೀನ್ ಯಾಕೆ ಬಂದೆ, ನಿಂಗೆ ಓಡ್ಲಿಕ್ಕೆ ಆಗುದಿಲ್ಲಲ್ಲ, ಸೇನೆಯಲ್ಲಿ ಸೇರ್ಬೇಕಾದ್ರೆ ಗಟ್ಟಿ ಅವನು ಹೇಳ್ತಾನೆ, ಸರ್ ನಾನು ಈ ಸೇವೆಗೆ ಬಂದಿರೋದು ಮೈದಾನ ಬಿಟ್ಟು ಓಡ್ಲಿಕ್ಕೆಲ್ಲ, ಮೈದಾನಲ್ಲಿ ಇದ್ದು ಶತ್ರುಗಳನ್ನು ನಾನು ನಾಶ ಮಾಡಿ ಬರ್ತೀನಿ, ಭಾರತ ಧ್ವಜ ಹಾರಿಸಿ, ಇಲ್ಲ ಅದೇ ತ್ರಿವರ್ಣ ಧ್ವಜದಲ್ಲಿ ಸುತ್ಕೊಂಡು ನಾನು ವೀರ ಮರಣ ಪಡೆದು ಬರ್ತೇನೆ, ಓಡ್ಲಿಕ್ಕೆ ಬಂದದ್ದಲ್ಲ. ಅದೆಲ್ಲ ನಕ್ಕವ್ರಿಗೆ ಒಮ್ಮೆ ಶಾಕ್ ಆಗ್ತದೆ. ಇಂಥ ತ್ಯಾಗ ಬಲಿದಾನ ಈ ಸ್ಪಿರಿಟ್ ನಮ್ಮಲ್ಲಿ ಎಲ್ಲ ಯುವಕರಿಗೂ ಇದೆ. ಆದ್ರೆ ಅನ್ಫಾರ್ಚುನೇಟ್ಲಿ ನಮ್ಮ ಸ್ಕೂಲ್ ಕಾಲೇಜ್ ಶಿಕ್ಷಣಗಳಲ್ಲಿ ಇಂಥ ಇದು ಬೋಧನೆ ನಾವು ಮಾಡೋದು ತುಂಬಾ ಕಡಿಮೆ. ಸೊ ಇದು ಮುಖ್ಯವಾಗಿ ಬೇಕಾದ ನಮ್ಮ ಪಾಠ ಪುಸ್ತಕದ ಇಂಥ ವೀರರ ಹೆಸರು ಇರಬೇಕು. ಯೋಗೇಂದ್ರ ಯಾದವ್ ಪರಮವೀರ್ ಚಕ್ರ ಈಗಲೂ ಬದುಕಿದ್ದಾರೆ. ಕೆನರಾ ಹೈಸ್ಕೂಲಿಗೆ ಬಂದಾಗ ಇಡೀ ಹಾಲ್ ಅಲ್ಲಿ ಎಲ್ಲರ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಲೈವ್ ಟೆಲಿಕಾಸ್ಟ್ ಇತ್ತು ನಮ್ಮ ಕುಡ್ಲದಿಂದ. ಆದ್ರೆ ಲೈವ್ ಟೆಲಿಕಾಸ್ಟ್ ನೋಡೋದಕ್ಕೂ ಅಲ್ಲಿ ಇದ್ದು ಅವರ ಪಲ್ಸ್ ಅನ್ನು ಫೀಲ್ ಮಾಡುವುದು ಅದೊಂದು ಬೇರೆ ಅನುಭವ, ಅದು ವಿರೋಚಿತ ಒಂದು ಅನುಭವ. ಸೊ ನಮ್ಮ ಎಲ್ಲಾ ಮಕ್ಕಳಿಗೂ ನಾವು ಎಲ್ಲ ಈ ರೀತಿಯ ಪ್ರೇರಣೆ ಕೊಟ್ರೆ ಪ್ರಾಂಜಲ್ ಅಥವಾ ಅವನಂತ ದೇಶಕ್ಕೆ ಬಲಿ ಕೊಟ್ಟವರ ಆ ವೀರ ಮರಣಕ್ಕೆ ಒಂದು ಅರ್ಥಪೂರ್ಣ ಬೆಲೆ ಬರ್ತದೆ. ಸೊ ಇದೇ ನನ್ನ ಕಳಕಳಿಯ ವಿನಂತಿ. ಅಂದ್ರೆ ನಮ್ಮ ರಾಜಕೀಯ ವ್ಯಕ್ತಿಗಳು ರಾಜಕೀಯವನ್ನು ಮರೆತು ಬಿಡಿ, ಒಂದು ಸೈಡಿಗೆ ಇಡಿ. ಇವತ್ತಿಗೆ ರಾಜಕೀಯ ಮಾಡುವ ಟೈಮ್ ಅಲ್ಲ, ಸಮಯ ಅಲ್ಲ. ನಮ್ಮ ಹುಡುಗ, ನಮ್ಮ ಮಂಗಳೂರಿನ ಹುಡುಗ, ಅವನಿಗೆ ಅವನ ಪ್ರಾಣ ತ್ಯಾಗ ಮಾಡಿದ್ದಕ್ಕೆ ನಿಜವಾದ ಅರ್ಥಪೂರ್ಣ ಗೌರವ ಕೊಡ್ಲೇಬೇಕು. ರಾಷ್ಟ್ರಕ್ಕೆ ಆ ರೋಡ್ಗೆ ಹೆಸರು ಕೊಟ್ರೆ ಅದರ ಮೇಲೆ ನಾಳೆ ಬ್ಯಾನರ್ ಇರ್ತದೆ, ಯಾವುದೋ ಒಂದು ಇರ್ತದೆ. ಇಲ್ಲ, ಮೂರ್ತಿ ಇಟ್ಟು ಅದಕ್ಕೆ ಒಳ್ಳೆ ಮರ್ಯಾದೆ. ಹೋಗ್ತಾ ಬರ್ತಾ ಇರುವವರು ಅಲ್ಲಿ ಒಂದು ಕ್ಷಣ ನಿಂತು ಆ ಪೂಜೆ ಮಾಡುವಂತ ಒಂದು ಮನಸ್ಥಿತಿ ಬರುವಂತೆ ನಾನು ಆಶಿಸ್ತೇನೆ. ಆಸ್ ಎ ಸೈನಿಕನಾಗಿ ನನ್ನ ಒಂದು ಕಳಕಳಿಯ ವಿನಂತಿ, ಎಲ್ರಿಗೂ ಈ ಒಂದು ಹೆಮ್ಮೆಯಿಂದ ನಾವು ಅಲ್ಲಿ ನಿಂತು ಒಂದು ನಿಮಿಷ ತಲೆಬಾಗಿ ನಿಲ್ಲುವಂತ ಸ್ಥಿತಿ ಬಂದ್ರೆ ನಮ್ಮ ಭಾರತ ಮಾತಿಗೆ ಕೊಡುವ ದೊಡ್ಡ ಗೌರವ ನಾಗರಿಕರಿಂದ. ಇದು ನನ್ನ ಅನಿಸಿಕೆ. ಎಸ್ ಸರ್, ಬರ್ತೇನೆ ಸರ್, ಮಾತಾಡ್ತೇನೆ ಆ ಒಂದು ವಿಚಾರದ ಬಗ್ಗೆ. ಜೊತೆಗೆ ಸರ್, ನನಗೆ ಇಲ್ಲಿ ಈ ರಜೌರಿ ಪ್ಲೇಸ್ ಏನಿದೆ, ಜಮ್ಮು ಮತ್ತು ಕಾಶ್ಮೀರ ಜಿಲ್ಲೆಯಲ್ಲಿರುವಂತಹ ಈ ಒಂದು ಪ್ಲೇಸ್ ಏನಿದೆ, ಇದರ ರಜೌರಿ ಜಿಲ್ಲೆ, ಇದರ ಬಗ್ಗೆ ನನಗೆ ಯಾವ ರೀತಿ ಸರ್, ಎಷ್ಟು ಭೀಕರವಾಗಿರುತ್ತೆ ಅಲ್ಲಿ ಒಂದು ಪರಿಸ್ಥಿತಿ, ಜೊತೆಗೆ ಹೇಗಾಗಿರುತ್ತೆ? 5 ಯೋಧರು ವೀರ ಮರಣವನ್ನು ಅಪ್ಪಿದ್ದಾರೆ ಅಂತ ಬಂದಾಗ ಪ್ರಥಮವಾಗಿ ಇಲ್ಲಿ ನಮ್ಮ MV ಪ್ರಾಂಜಲ್ ಅವರು, ಹಾಗಿದ್ದಾಗ ಹೇಗಿತ್ತು ಅನ್ನುವಂಥದ್ದು ನಮ್ಗಳಿಗೆ ಗೊತ್ತಿಲ್ಲ. ತಾವುಗಳಲ್ಲಿ ನೋಡಿದವರು, ಗೊತ್ತಿದ್ದವರು, ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ನೋಡಿ, ಭಾರತೀಯ ಸೇವೆಯಲ್ಲಿ ಇದ್ದಾಗ ನಾನು 1978 ಇಂದ 93-4 ವರೆಗೆ ಇದ್ದೆ. ವಾರ್ ಆಗಿರ್ಲಿಲ್ಲ, ಆದ್ರೆ ವಾರ್ಲೆಕ್ ಸಿಚುವೇಶನ್ ಆಗಿದ್ದು 87 ಅಲ್ಲಿ. ನಾನು ಹೈದರಾಬಾದ್ ಇಂದ ರಾತ್ರಿ 1 ಹೊರಟವನು, ಬೆಳಿಗ್ಗೆ 11 ಗಂಟೆ ನಾನು ವಯಾಪಾಲಂ ಉಧಂಪುರ್ ಮುಟ್ಟಿದೆ. ಉಧಂಪುರ್ ಏರ್ಪೋರ್ಟ್ ಹೇಗಿದೆ ಅಂದ್ರೆ 3 ಕಡೆ ಪರ್ವತ ಶ್ರೇಣಿ, ಒಂದೇ ಕಡೆಯಿಂದ ಟೇಕ್ ಆಫ್ ಅಂಡ್ ಲ್ಯಾಂಡಿಂಗ್. ಟೇಕ್ ಆಫ್ ಆಗಿ 1.5 ನಿಮಿಷದಲ್ಲಿ ಅವನು ಎಲ್ಲಿಯಾದ್ರೂ ಬ್ಯಾಂಕ್ ಮಾಡಿ ಟರ್ನ್ ಆಗದಿದ್ರೆ ಪಾಕಿಸ್ತಾನಿ ಏರ್ಕ್ರಾಫ್ಟ್ ಚೇಂಜ್ ಮಾಡುವಂತ ಪರಿಸ್ಥಿತಿ ಇವತ್ತಿಗೂ ಉಧಂಪುರ್ ಏರ್ಬೇಸ್ ಅಲ್ಲಿ ಇದೆ. ಈಗ ನೀವು ಕೇಳಿದ ಪ್ರಶ್ನೆ ರಾಜೌರಿ ಹೇಗಿದೆ ಅಂತ ನಮ್ಮ ಸತ್ಯಜಿತ್ ಅವರು ಹೇಳಿದ್ರು. ಆರ್ಮಿಯಲ್ಲಿ ಅಥವಾ ಡಿಫೆನ್ಸ್ ಅಲ್ಲಿ ಒಂದು ವರ್ಡ್ ಇದೆ, ಕಾಮೋಫ್ಲೇಜ್ ಅಂತ. ಇವ್ರು ಹೇಳಿದ್ರು, ಅವ್ರು ಟೆಲಿಸ್ಕೋಪ್ ಹಿಡಿದು ಕೂತಿರ್ಬಹುದು, ಖಂಡಿತ ಹೌದು. ಅವರು ಏನೋ ಸಿವಿಲ್ ಡ್ರೆಸ್ ಅಲ್ಲಿ ಇರೋಲ್ಲ, ಅವರು ಕಾಮೋಫ್ಲೇಜ್ ಡ್ರೆಸ್ ಅಲ್ಲಿ ಇರ್ತಾರೆ. ಕಾಮೋಫ್ಲೇಜ್ ಅಂದ್ರೆ ಈಗ ಚಿನಾರ್, ಅಲ್ಲಿ ಎಲ್ಲ ಚಿನಾರ್ ಮರಗಳು ತುಂಬಾ ಇರೋದು. ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆದಾಗ ಅಲ್ಲಿ ಹೋಗ್ತಿದ್ರು, ಚಿನಾರ್ ಆ ಸೀಸನ್ ಅಲ್ಲಿ ನೋಡ್ಲಿಕ್ಕೆ. ಅಲ್ಲಿ ಏನಾಗುತ್ತೆ, ಈಗ ಗ್ರೀನ್ ಲೀವ್ಸ್ ಇದ್ರೆ ನಮ್ಮ ಟೆರರಿಸ್ಟ್ಗಳು ಇರೋದು ಗ್ರೀನ್ ಡ್ರೆಸ್ ಹಾಕಿರ್ತಾರೆ. ಅಲ್ಲಾಡಿದ್ರು ಜನ ತಿಳ್ಕೊಳ್ಳೋದು ಏನೋ ಎಲೆ ಮರಗಳು ಅಲ್ಲಾಡ್ತಾ ಇದೆ ಅಂತ. ಅದನ್ನು ಹೈಡ್ ಕವರ್ ಆಗಿ ತಗೊಂಡು ಜನ ಅಲ್ಲಿ ಇವ್ರು ಹೇಳಿದ್ರೆ ಟೆಲಿಸ್ಕೋಪ್ ತಗೊಂಡು ಎದುರಿಗೆ ಬರೋದಿಲ್ಲ. ಈ ಟೆರರಿಸ್ಟ್ಗಳಿಗೆ ಅಷ್ಟು ಧೈರ್ಯ ಇಲ್ಲ, ಅವರೆಲ್ಲ ಹೇಳಿಗಳು. ನಮ್ಮ ಭಾರತೀಯ ಸೇನೆಯಲ್ಲಿ ಇವತ್ತಿನವರೆಗೆ ಯಾರೆಲ್ಲ ಹುತಾತ್ಮರಾಗಿದ್ದಾರೆ ಅವರು ಯಾವಾಗಲೂ ಎದೆಗೆ ಗುಂಡು ತಗೊಂಡು ಸತ್ತವರು. ಯಾರೇ ಒಬ್ರು ನೀವು ಉದಾಹರಣೆಯಲ್ಲಿ ನೋಡ್ಬೋದು, ಬೆನ್ನಿಗೆ ಗುಂಡು ಹಿಡಿದು ಗುಂಡು ತಾಗಿ ಸತ್ತವರು ಯಾರು ಇಲ್ಲ. ವೀರ ಮರಣ ಹೊಂದಿದ್ರು ಎಲ್ಲರ ಎದೆ ಗುಂಡು ತಗೊಂಡು ಅಥವಾ ಇಲ್ಲಿ ತಗೊಂಡು ನಮ್ಮ ವೀರ ಮರಣ ಹೊಂದಿದ್ರು. ವಾಟ್ ಇಟ್ ಮೀನ್ಸ್ ಇಸ್, ನಮ್ಮ ವೀರ ಯೋಧರು
ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡ್ಲಿಕ್ಕೆ ತಯಾರಿದೆ. ಈಗ ಪ್ರಾಂಜಲ್ ಅವರ ವಿಷಯ ಬಂದಾಗ ಮೊದಲಾಗಿ ಅವ್ರು ಹೋದವರು, ಅವ್ರು ಮೊದಲು ಅಲ್ಲಿ ಇದ್ದ ನಮ್ಮ ಬಂದಿಗಳನ್ನು, ನಮ್ಮ ಸಿವಿಲಿಯನ್ಸ್ ಗಳನ್ನು ರಿಟ್ರೀವ್ ಮಾಡಿದ್ದಾರೆ. ಅವರನ್ನು ರಿಟ್ರೀವ್ ಮಾಡಿ ಸೇವ್ ಮಾಡಿದ್ಮೇಲೆ ಹೀಲೆಡ್ ಇವ್ರು ಹೇಳಿದಾಗೆ ನಾಡಿದ್ದಿನ ಪ್ರಮೋಷನ್ ಯೋಚನೆ ಸ್ವಲ್ಪ ಆದ್ರೂ ಬಂದಿದ್ರೆ ಜೂನಿಯರ್ಸ್ ಅನ್ನು ಕಳಿಸಬಹುದಾಗಿತ್ತು. ನಾನು ಅವ್ರನ್ನ ರಿಟ್ರೀವ್ ಮಾಡಿದ್ದು, ಹೋಗಪ್ಪ 15 ದಿನ ಹೇಗೂ ತೆಗೆದಿದ್ರೆ ರಾಷ್ಟ್ರೀಯ ರೈಫಲ್ಸ್ ಹೊರಗೆ ಬಂದು ಮೇಜರ್ ಆಗಿ ಪ್ರೊಬಬ್ಲಿ ಜನರಲ್ ಆಗ್ಬೋದು, ಏನೋ ಆಗ್ಬೋದಾಗಿತ್ತು. ಆದರೆ ಸೈನಿಕನ ಮನಸ್ಸಿನಲ್ಲಿ ಇಂಥ ನೆನಪು ಬರೋದಿಲ್ಲ. ಇದು 87ನಲ್ಲಿ ನಾನು ಮಾಡಿದ ಅನುಭವ. ನಾನಾಗ ಬ್ಯಾಚುಲರ್ ಆಗಿದ್ದೆ. ಏರ್ ಹೆಡ್ ಕ್ವಾರ್ಟರ್ ನಮಗೆ ಲೆಟರ್ ಬಂತು 27th January 1987 ಯುದ್ಧಕ್ಕೆ ತಯಾರಾಗಿರ್ಬೇಕು ಅಂತ. ನಾವು ಬ್ಯಾಚುಲರ್ಸ್ ಎಲ್ಲ ಹೆಸರು ಕೊಟ್ಟು ನಾನು ಹೋಗ್ಬೇಕು ಅಂತ. ಅಲ್ಲಿ ನಮ್ಮ ಒಳಗಡೆ ಗಲಾಟೆ, ನಮ್ಮ ಬಾಸ್ಗೆ ಕನ್ಫ್ಯೂಷನ್ ಆಯಿತು. ಮದುವೆ ಆದವರು ನಾವು ಹೋಗ್ಬೇಕಂತ ಇದ್ದಾರೆ, ಅವ್ರಿಗೆ ಮದುವೆ ಆಗಲಿಲ್ಲ, ಅವ್ರನ್ನ ಬಿಡಿ. ಬ್ಯಾಚುಲರ್ಸ್ ಹೇಳ್ತದೆ ಅವ್ರಿಗೆ ಮಕ್ಕಳು ಹೆಂಡತಿ ಎಲ್ಲ ಇದ್ದಾರೆ, ಅವ್ರನ್ನ ಬಿಟ್ಬಿಡಿ ನಮ್ಮನ್ನು. ಈ ಗಲಾಟೆ ಆದಾಗ ಏರ್ ಹೆಡ್ ಕ್ವಾರ್ಟರ್ ಹೇಳಿತು, ನಮಗೆ ನಿಮ್ಮ ರಾಷ್ಟ್ರ ಪ್ರೇಮದ ಬಗ್ಗೆ ತುಂಬಾ ಅಭಿಮಾನ ಇದೆ, ನೀವು ಹೆಸರು ಕೊಡೋದು ಬೇಡ, ನಾವೇ ಅಟ್ ರ್ಯಾಂಡಮ್ ಕಳಿಸ್ತೇವೆ. ಮಧ್ಯಾಹ್ನದ ಹೊತ್ತಿಗೆ January 27 ನನ್ನ ಹೆಸರು ಲಕ್ಕಿಲಿ ಅದರಲ್ಲಿ ಬಂದಿತ್ತು. ರಾತ್ರಿ 1:30 ಗಂಟೆಗೆ ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ ಅಲ್ಲಿ 18 ಡಿಗ್ರಿ ಸೆಲ್ಸಿಯಸ್ ಹೈದರಾಬಾದ್ ಅಲ್ಲಿತ್ತು. ಟೇಕ್ ಆಫ್ 320 ಪಾಲಮಲ್ಲಿ ಇಳಿದಾಗ 2 ಡಿಗ್ರಿ ಸೆಲ್ಸಿಯಸ್ ಚಳಿ. ಇಳ್ದ ಕೂಡಲೇ ನಮಗೆ ಟೀ ಬೇಡ, ಅದು ತಿಂಡಿ ಬೇಡ, ನಾವು ಫಾರ್ಮ್ ಫಿಲ್ ಮಾಡಿದ್ರು, ನಮ್ಮ ಏನು ಕ್ಯಾಲಿಬರ್ ಇದೆ ಅಂತ ಬರೆದು ನೆಕ್ಸ್ಟ್ ಫ್ಲೈಟ್ ನನಗೆ ಪ್ಯಾಕೆಟ್ ಏರ್ಕ್ರಾಫ್ಟ್ ಕೊಟ್ಟರು. ಅಲ್ಲಿಂದ 11 ಗಂಟೆ ನಾನು ಉದಂಪುರ ಇಳಿದವನೇ ಲಗೇಜ್ ಎತ್ತಬೇಕಾದ್ರೆ ಏರ್ಕ್ರಾಫ್ಟ್ ಕ್ರೂ ಹೇಳಿದ್ರು, ನಿಮ್ಮ ಲಗೇಜ್ ಎಲ್ಲ ಬಿಡಿ, ನೀವು ಬ್ಯಾರಕ್ಕಿಗೆಲ್ಲ ಹೋಗೋದು, ರನ್ವೇ ಲೈಟ್ ಸರ್ವಿಸ್ ಮಾಡಬೇಕು ಅಂತ. ನಾವು ನಿದ್ದೆ ಇರಲಿಲ್ಲ, 27 ಬೆಳಿಗ್ಗೆಯಿಂದ ನಿದ್ದೆ. ಆದ್ರೆ ಒಬ್ಬ ವೀರ ಯೋಧ ಇದು ಹೇಳಲಿಲ್ಲ, ನಮ್ ನಿದ್ದೆ ಮಾಡಬೇಕು, ರೆಸ್ಟ್ ಮಾಡಬೇಕು ಅಂತ. ಎಲ್ಲರೂ ರನ್ವೇ ಎಂಡಿಗೆ ಹೋದು, ಆ ರನ್ವೇ ಎಂಡಲ್ಲಿ ಹೋಗಿ ರನ್ವೇ ಲೈಟ್ಸ್ ಅದೊಂದು ಚಾಲೆಂಜಿಂಗ್ ವರ್ಕ್ ಇತ್ತು, ಅದನ್ನು ನಾವು ಮುಗಿಸಿದ. ಇದು ಸಮಾಧಾನ ನಮಗೂ ಪರ್ಸನಲ್ ಇದೆ. VP ಸಿಂಗ್ ಅವರು ಆಗ ರಕ್ಷಣಾ ಮಂತ್ರಿ ಆಗಿದ್ರು. ಫೇರ್ ಫ್ಯಾಕ್ಸ್ ಇದ್ದು ಸ್ವಲ್ಪ ಪೊಲಿಟಿಕಲ್ ಗಲಾಟೆ ಆದಾಗ ರಾಜೀವ್ ಗಾಂಧಿ ಅವರು ಅವರನ್ನು ಫೈನಾನ್ಸ್ ಮಿನಿಸ್ಟ್ರಿಂದ ಡಿಫೆನ್ಸ್ ಮಿನಿಸ್ಟ್ರಿಗೆ 45 ದಿನ ನಾನು ಉದಂಪುರಲ್ಲಿದೆ ಆಸ್ ಅ ರಕ್ಷಣಾ ಮಂತ್ರಿ. ಇವ್ರು ಬಂದಾಗ ನಾನು ರಿಸೀವ್ ಮಾಡಿದ್ದೆ ಅವ್ರನ್ನ ಹೆಲಿಕಾಪ್ಟರ್ ಅಲ್ಲಿ. ಬಟ್ ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಯುದ್ಧ ಕೂಲ್ ಆಯ್ತು, ಯುದ್ಧ ಆಗ್ಲಿಲ್ಲ. 45 ದಿನ ನಮ್ಮನ್ನು VP ಸಿಂಗ್ ಅವರು ಹೇಳಿದ್ರು, ಎಲ್ಲಾ ಸೈನಿಕರನ್ನು ಹೋಲಿ ಹಬ್ಬಕ್ಕೆ ಅವರವರ ಬ್ಯಾರಕ್ ಅಥವಾ ಮನೆಗೆ ಹೋಗ್ಲಿ ಅಂತ. ಯುದ್ಧಕ್ಕೆ ಹೋಗುವ ಅವಕಾಶ, ಯುದ್ಧ ಮಾಡುವ ಅವಕಾಶದಿಂದ ನಾನು ವಂಚಿತನಾದೆ. ಆದ್ರೆ ಆ 45 ದಿನದ ಅನುಭವ ಏನಿದೆ, ಇದು ಮರೆಯಲಾಗದ ಅನುಭವ. ಅದಕ್ಕಿಂತ ಒಂದು ದೊಡ್ಡ ರಾಷ್ಟ್ರ ಪ್ರೇಮದ ಬಗ್ಗೆ ಅಲ್ಲಿ ಕಲಿತ ವಿಷಯ ಏನು ಅಂದ್ರೆ, ಮದುವೆ ಆದವರು ನಮ್ಮನ್ನು ಕಳಿಸಿ ನಮ್ಮ ಮೇಲೆ ಏನೋ ಡೌಟ್ ಇದೆಯಾ, ನಂಬಿಕೆ ಇಲ್ವಾ ನಮ್ಮ ಮೇಲೆ ಅಂತ ಆ ಹೇಳೋ ಮಾತಿದೆಯಲ್ಲ, ಅದು ಎವರ್ ಗ್ರೀನ್, ಅದನ್ನು ಮರೆಯೋ ಹಾಗಿಲ್ಲ. ಹಾಗೆ ಯುವಕರು ಮದುವೆ ಆಗದವರು ನಮ್ಮನ್ನು ಕಳಿಸಿ ಅವರನ್ನು ಬಿಟ್ಬಿಡಿ, ಅವ್ರಿಗೆ ಹೆಂಡತಿ ಮಕ್ಕಳಿದ್ದಾರೆ, ನಾವು ಹೋಗ್ತೇವೆ, ನಾಳೆ ಸಾಯಬಹುದು ಯುದ್ಧದಲ್ಲಿ ಅಂದ್ರೆ, ಯುದ್ಧಕ್ಕೆ ಹೋಗುವಾಗ ಇಟ್ಸ್ ಅ ಬಾಂಡ್, ಬ್ಲಾಂಕ್ ಚೆಕ್ ಸೈನ್ ಮಾಡಿದಾಗ. ಅಂತದಕ್ಕೆ ನಮ್ಮ ಯೋಧರು, ಅದು ಯಾವುದೇ ದೇಶದ ಯೋಧರು ಇರಲಿ, ಯಾವುದೇ ದೇಶ, ಆ ಯೋಧನಲ್ಲಿ ಆ ಅಭಿಮಾನ ಇದೆ, ಆ ರಾಷ್ಟ್ರ ಪ್ರೇಮ ಇದೆ. ಅದರಿಂದಾಗಿ ನಮ್ಮ ಎಲ್ಲ ದೇಶದ ಸೈನಿಕರು ಒಂದು ಕಮಾಂಡ್ ಅಲ್ಲಿ ದ ಹೋಲ್ ಪ್ಲಟೂನ್ ಆರ್ ಹೋಲ್ ಕಂಟ್ರೀಸ್ ಆರ್ಮಿ ಮೂವ್ಸ್. ಇದಕ್ಕಿಂತ ಒಳ್ಳೆ ಉದಾಹರಣೆ ಇಲ್ಲ. ಒಂದು ಜನರಲ್ ಕಮಾಂಡ್, ಒಂದು ರೈಟ್ ಆಗಿಲ್ಲ ರಾಂಗ್ ಇಲ್ಲ, ಅದು ಆಮೇಲೆ ವಿಷಯ. ಆದ್ರೆ ಅದನ್ನು ಒಬೆ ಮಾಡೋದು, that is called as utmost discipline, willing obedience ಅಂತೀವಿ ಡಿಸಿಪ್ಲಿನ್ ಅಂದ್ರೆ. ಇದನ್ನು ನಮ್ಮ ಎಲ್ಲಾ ಯೋಧರು ಮಾಡ್ತಾರೆ, ಎಲ್ರಿಗೂ ಆ ಶಿಕ್ಷಣ ಕೊಟ್ಟಿರ್ತಾರೆ. ಪ್ರಾಂಜಲು ಅದೇ ಮಾಡಿದ್ದು. ಬೇಕಾದಷ್ಟು ಆಪರ್ಚುನಿಟಿ ಇತ್ತು ಆಸ್ ಎ ಲೀಡರ್, ರಿಟ್ರೀವ್ ಮಾಡಿ ಬರ್ಬೋದಾಗಿತ್ತು, ಬೇರೆಯನ್ನು ಕಳಿಸಬಹುದಾಗಿತ್ತು, ತೊಂದರೆ ಇಲ್ಲ. ಆದ್ರೆ ಇಲ್ಲ, ವೀರ ಯೋಧ ಯಾವಾಗಲೂ ಲೀಡಿಂಗ್ ಫ್ರಮ್ ದ ಫ್ರಂಟ್. ದಟ್ ಈಸ್ ದ ಸ್ಪಿರಿಟ್ ದಟ್ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಹ್ಯಾಸ್. ಹಾಗೆ ಎಲ್ಲ ದೇಶದ ಕಂಟ್ರಿ ಇದು ಸೈನಿಕರಲ್ಲೂ ಇದೆ, ಅಭಿಮಾನ ಇದ್ದೇ ಇದೆ. ಎಲ್ರಿಗೂ ಬಿಗ್ ಸಲ್ಯೂಟ್ ಫಾರ್ ದಟ್. ನಿಜ ಸರ್, ಥ್ಯಾಂಕ್ ಯು ಸೊ ಮಚ್. ಯಾಕಂದ್ರೆ ತಾವು ಕೂಡ ದೇಶ ಸೇವೆ ಮಾಡಿ ಬಂದವರು, ಆ ಒಂದು ಪರಿಸ್ಥಿತಿ ಹೇಗಿದೆ ಅನ್ನೋ ತಮ್ಗಳಿಗೆ ಗೊತ್ತಿದೆ, ನೈಜವಾಗಿ ನೋಡಿದವರು. ಹಾಗೆ ತಾವು ಹೇಳಿದಾಗ ಮೈ ರೋಮಾಂಚನ ಆಗುತ್ತೆ, ಜೊತೆಗೆ ಎಲ್ಲೋ ಒಂದ್ ಕಡೆ ಗುಂಡಿಗೆಲಿ ಧೈರ್ಯ ಬಹಳಷ್ಟು ಬೇಕು, ನೋಡೋಣ ಆ ಒಂದು ವಿಚಾರಗಳಲ್ಲಿ. ಜೊತೆಗೆ MV ಪ್ರಾಂಜಲ್ ಅವರು ಹುತಾತ್ಮರಾಗಿದ್ದಾರೆ, ಜೊತೆಗೆ ಅವರ ನೆನಪು ನಮ್ಮ ಬಳಿ ಇರಬೇಕು, ಅಜರಾಮರಾಗಿರ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಒಂದು ಸರ್ಕಾರಕ್ಕೆ ಒಂದು ಒತ್ತಾಯವನ್ನ, ಮನವಿಯನ್ನ ಮಾಡ್ತಾ ಇದೆ. ಇವೆಲ್ಲದರ ಜೊತೆಗೆ ಸುರತ್ಕಲ್ನಲ್ಲೂ ಕೂಡ ಈ ಒಂದು 5 ನಮ್ಮ ಹುತಾತ್ಮ ಯೋಧರೇನಿದ್ದಾರೆ ಅವರನ್ನ ಚಿರಸ್ಮರಣೆಯನ್ನ, ಚಿರಶಾಂತಿಯನ್ನ, ಶ್ರದ್ಧಾಂಜಲಿಯನ್ನ ಬಯಸಿದ್ದಾರೆ. ಈ ಬಗ್ಗೆ ಕೂಡ ದೃಶ್ಯಾವಳಿ ಬರ್ತಾ ಇದೆ. ತದನಂತರ ನಾನು ಚರ್ಚೆನ ಮುಂದುವರಿಸ್ತೀನಿ. ಯಾಕಂದ್ರೆ ನಾವೆಲ್ಲರೂ ಕೂಡ ಈ ಒಂದು ವಿಚಾರದಲ್ಲಿ ನಮ್ಮ ಸಾಥನ್ನ ನಾವು ನೀಡಲೇಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಒಂದು ವಿಚಾರವನ್ನ ಹೇಳಿದ್ರು, ನಮ್ಮ ಕ್ರೈಸ್ತ ಯೋಧರ ಒಂದು
ರೋಡ್ಗೆ ಒಂದು ಹೆಸರನ್ನ ನೀಡಿರುವಂಥದ್ದು ನಮ್ಮ ಕುಲಶೇಖರದಲ್ಲಿ. ಹಾಗಿದ್ದಾಗ ಅದೊಂದು ಪ್ರೌಡ್ ಫೀಲ್, ಅದೊಂದು ಹೆಮ್ಮೆ ಬರುತ್ತೆ, ಯಾವತ್ತೂ ಕೂಡ ನೆನಪಿನಲ್ಲಿ ಇರುತ್ತೆ. ಪುಟ್ಟ ಮಕ್ಕಳಿಗೆ ಕೂಡ ನೆನಪಿಗೆ ಬರುತ್ತೆ, ವೃದ್ಧರಿಗೆ ನೆನಪಿಗೆ ಬರುತ್ತೆ, ಪ್ರತಿಯೊಬ್ಬರು ಸಮಾಜದಲ್ಲಿರುವಂಥ ವ್ಯಕ್ತಿಗಳಿಗೆ ನೆನಪಿಗೆ ಬರುತ್ತೆ. ದೇಶ ಸೇವೆ ಮಾಡಿದರೆ ಎಂತಹ ಒಂದು ಮರ್ಯಾದೆ ಸಿಗುತ್ತೆ, ಎಂತಹ ಒಂದು ಗೌರವ ಸಿಗುತ್ತೆ ಅನ್ನುವಂಥ ಹೆಮ್ಮೆ ಬರುತ್ತೆ. ಯಾಕಂದರೆ ಅಂಥ ಹೆಮ್ಮೆ ಇದ್ರೆ ಮಾತ್ರ ಅದೆಷ್ಟೋ ಜನರು ದೇಶ ಸೇವೆಯನ್ನು ಮಾಡಲಿಕ್ಕೆ ಯೋಧರಾಗಿ ಹೋಗ್ತಾರೆ, ಇಲ್ಲದ್ರೆ ಬಹಳಷ್ಟು ಕಷ್ಟ ಇದೆ. ಎಲ್ಲಿ ತನಕ ಅಂತ ಬಂದಾಗ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಅನ್ನುವಂಥದ್ದು ಇದೆ ಮಂಗಳೂರಿನಲ್ಲಿ. ಅವರುಗಳು ಮಾತ್ರ ಪ್ರತಿ ವರ್ಷ, ಜೊತೆಗೆ ಅವರುಗಳು ಇಲ್ಲಿರುವಂತಹ ಯೋಧರನ್ನ ಗುರುತಿಸ್ತಾರೆ, ಗೌರವಿಸ್ತಾರೆ, ಸನ್ಮಾನವನ್ನ ಮಾಡ್ತಾರೆ, ಅವ್ರ ಜೊತೆ ಬಾಂಧವ್ಯವನ್ನು ಇಟ್ಕೊಳ್ತಾರೆ. ಆದರೆ ಅದೆಷ್ಟೋ ಜನ ರಾಜಕಾರಣಿಗಳು ಮಾಡಿದ್ದಾರೆ ಅನ್ನೋದು ನಮ್ಗಳಿಗೆ ನಿಜವಾಗ್ಲೂ ಕೂಡ ಗೊತ್ತಿಲ್ಲ. ಹಾಗಿದ್ದಾಗ ಇದು ಸದ್ಯದ ಪ್ರಶ್ನೆಯಲ್ಲಿ ಅತಿ ಅವಶ್ಯಕವಾಗಿ ಬೇಕಾಗಿರುವಂಥದ್ದು. ಅಷ್ಟು ಕೂಡ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಏನು ಹೇಳಿದೆ ನೋಡ್ಕೊಂಬನ್ನಿ. ಸುರತ್ಕಲ್ ಜಂಕ್ಷನ್ನಲ್ಲಿ ಹುತಾತ್ಮ 5 ಯೋಧರಿಗೆ ಶ್ರದ್ಧಾಂಜಲಿ. ಹುಟ್ಟೂರು ಸುರತ್ಕಲ್ನಲ್ಲಿ ಕ್ಯಾಪ್ಟನ್ ಪ್ರಾಂಜಲ್ ಪುತ್ತಲಿ. ಎಂಆರ್ಪಿಎಲ್ ರಸ್ತೆಗೆ ಪ್ರಾಂಜಲ್ ಹೆಸರಿಡಲು ರಾಷ್ಟ್ರಭಕ್ತ ವೇದಿಕೆ ಒತ್ತಾಯ. ಇದರೊಂದಿಗೆ ನಡೆದ ಕಾಳಗದಲ್ಲಿ ಹುತಾತ್ಮರಾದ ಕ್ಯಾಪ್ಟನ್ ಪ್ರಾಂಜಲ್ ಹೆಸರು ಚಿರಸ್ಥಾಯಿಯಾಗಲು ಸುರತ್ಕಲ್ನಲ್ಲಿ ಕ್ಯಾಪ್ಟನ್ ಪ್ರಾಂಜಲ್ ಪುತ್ಥಳಿ ಹಾಗೂ ಗಣೇಶಪುರ ಸುರತ್ಕಲ್ ರಸ್ತೆಗೆ ಅವರ ಹೆಸರಿಡಬೇಕು ಎಂದು ರಾಷ್ಟ್ರಭಕ್ತ ನಾಗರಿಕ ವೇದಿಕೆಯ ಸತ್ಯಜಿತ್ ಸುರತ್ಕಲ್ ಸರ್ಕಾರವನ್ನು ಆಗ್ರಹಿಸಿದರು. ಅವರು ಕಾಶ್ಮೀರದ ರಜೌರಿಯಲ್ಲಿ ಸೇನಾಪಡೆಗಳು ಉಗ್ರರ ವಿರುದ್ಧ ಕಾರ್ಯಾಚರಣೆಯಲ್ಲಿ ಹುತಾತ್ಮರಾದ 5 ಯೋಧರಿಗೆ ಸುರತ್ಕಲ್ ಜಂಕ್ಷನ್ನಲ್ಲಿ ಸೋಮವಾರ ಆಯೋಜಿಸಲಾದ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತನಾಡಿದರು. ಹುಟ್ಟೂರಿನಲ್ಲಿ ವೀರ ಯೋಧನಿಗೆ ಗೌರವ ನೀಡಲು ರಾಷ್ಟ್ರಭಕ್ತ ವೇದಿಕೆ ಒತ್ತಾಯ. ಇಲ್ಲೇ ಹುಟ್ಟಿ ಬೆಳೆದು ವಿದ್ಯಾಭ್ಯಾಸಗೈದು ಸೈನ್ಯ ಸೇರಿ ಇತರರಿಗೆ ಪ್ರೇರಣೆ ನೀಡುತ್ತಾ ಇದೀಗ ಹುತಾತ್ಮರಾದ ಕ್ಯಾಪ್ಟನ್ ಪ್ರಾಂಜಲ್ ಅವರ ಹೆಸರು ಸ್ಥಳೀಯ ವೃತ್ತ ರಸ್ತೆಗೆ ಇಡುವುದು ಸೂಕ್ತವಾಗಿದೆ. ಹೋರಾಟದಲ್ಲಿ ವೀರಮರಣವನ್ನಪ್ಪಿದ ಯೋಧರಲ್ಲಿ ಅದರಲ್ಲೂ ಈ ಭಾಗದಲ್ಲಿ ಮೊದಲಿಗರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಅವರಿಂದ ಪ್ರೇರಣೆ ಪಡೆಯಲು ಹಾಗೂ ದೇಶಕ್ಕಾಗಿ ಬಲಿದಾನಗೈದ ಅವರು ಇಲ್ಲಿನ ನಾಗರಿಕರ ನೆನಪಿನಲ್ಲಿ ಉಳಿಯುವಂತೆ ಆಗಬೇಕು ಎಂದರು. ಮಾಜಿ ಯೋಧರಾದ ವಿಕೆ ಸಿಂಗ್, ಶ್ರೀಕಾಂತ್ ಶೆಟ್ಟಿ ಬಾಳ ಮತ್ತಿತರರು ಹುತಾತ್ಮ ಯೋಧರ ಕುರಿತಾಗಿ ಸ್ಮರಿಸಿ ನುಡಿನಮನ ಸಲ್ಲಿಸಿದರು. ಬಳಿಕ ಸರ್ವರು ಪುಷ್ಪಾರ್ಚನೆ ಮಾಡಿದರು. ವೃತ್ತಕ್ಕೆ ಹೆಸರಿಡುವ ಕುರಿತಂತೆ ಜಿಲ್ಲಾಡಳಿತ, ಮಂಗಳೂರು ಮಹಾನಗರ ಪಾಲಿಕೆಗೆ ಮನವಿ ಅರ್ಪಿಸಲು ತೀರ್ಮಾನಿಸಲಾಯಿತು. ನಿವೃತ್ತ ಸೈನಿಕರು, ರಾಷ್ಟ್ರಭಕ್ತ ವೇದಿಕೆಯ ಪದಾಧಿಕಾರಿಗಳು, ಸದಸ್ಯರು ಉಪಸ್ಥಿತರಿದ್ದರು. ಇದು ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ರಿಜಿಸ್ಟರ್ಡ್ ಒಂದು ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದೆ. ಒಂದು ಅರ್ಥಪೂರ್ಣವಾಗಿರುವಂತಹ ಮನವಿ. ಆಗಲೇ ಹೇಳಿದಾಗೆ ಹುತಾತ್ಮ ವೀರ ಯೋಧ MV ಪ್ರಾಂಜಲ್ ಅವರು ಅವರ ಪುತ್ಥಳಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಬೇಕು ಸುರತ್ಕಲ್ನಲ್ಲಿ. ಅದೇ ರೀತಿ ಅಲ್ಲಿ ಬರುವಂತಹ ರಸ್ತೆ ಏನಿದೆ, MRPL ರಸ್ತೆ ಏನಿದೆ, ಅದಕ್ಕೆ ಪ್ರಾಂಜಲ್ ಹೆಸರಿಡಬೇಕು ಅನ್ನುವಂತಹ ವಿಚಾರದಲ್ಲಿ ಈಗಾಗಲೇ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಹೇಳ್ತಾ ಇದೆ. ಇನ್ನೊಂದು ಕಡೆ ತಾವುಗಳು ಒಂದು ಮಾತನ್ನು ಕೂಡ ಕೇಳಿರಬಹುದು, 1-2 ದಿನಗಳಿಂದ ಒಂದು ಮಾತುಗಳು ಕೂಡ ಕೇಳಿರಬಹುದು. ಯಾವ ರೀತಿ ಅಂತ ಬಂದಾಗ ಕೊಟ್ಟಾರ ಚೌಕಿ ಜಂಕ್ಷನ್ಗೂ ಕೂಡ, ಕೊಟ್ಟಾರ ಚೌಕಿ ಸರ್ಕಲ್ಗೂ ಕೂಡ ಕ್ಯಾಪ್ಟನ್ ಪ್ರಾಂಜಲ್ ಅವರ ಹೆಸರಿಡಬೇಕು ಅನ್ನುವಂಥ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ ಅನ್ನುವಂಥದ್ದು. ಎಲ್ಲಾ ವಿಚಾರಗಳ ಬಗ್ಗೆ ನಾನು ಮಾತಾಡಬೇಕು. ಅಷ್ಟು ಕೂಡ ಸುರತ್ಕಲ್ ಅಂತ ಬಂದಾಗ ಪ್ರಾಂಜಲ್ ಅವರ ಹುಟ್ಟೂರು, ಆ ಹುಟ್ಟೂರಲ್ಲೇ, ಯಾಕಂದ್ರೆ ಸುರತ್ಕಲ್ನಲ್ಲೇ ಹುಟ್ಟಿದ್ದು ನಮ್ಮ ಪ್ರಾಂಜಲ್ ಅವರು, ಜೊತೆಗೆ ಅಲ್ಲೇ ಕಲ್ತಿರುವಂಥದ್ದು, ಅಲ್ಲಿ ಕಲ್ತಿರುವಂತಹ ವಿಚಾರಗಳಲ್ಲಿ ನಾವು ಮಾತಾಡಿದಾಗ ಎಸ್ ಸರ್, ಸತ್ಯಜಿತ್ ಸುರತ್ಕಲ್ ಅವರು ಅಧ್ಯಕ್ಷರು ರಾಷ್ಟ್ರಭಕ್ತ ನಾಗರಿಕ ವೇದಿಕೆ, ಈ ಒಂದು ಒತ್ತಾಯವನ್ನ, ಈ ಒಂದು ಮನವಿಯನ್ನ ಸರ್ಕಾರಕ್ಕೆ ತಾವುಗಳು ಮಾಡ್ತಾ ಇದ್ದೀರಿ ಸರ್. ಎಸ್ ಸರ್, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯಾಕೆ ಹೇಳ್ತಾ ಇದ್ದೇನೆ ಅಂತ ಕೇಳಿದ್ರೆ, ಮಂಗಳೂರು ಜನತೆಗೆ ಭಂಡಾರ್ಕರ್ ಅವರು ಇವತ್ತು ಗೊತ್ತಿದೆಯಾ? ಮಂಗಳೂರ ಜನತೆ ಇವತ್ತು ದಿನೇಶ್ ಭಂಡಾರಿ ಅವರ ನೆನಪಿಟ್ಟಿದೆಯಾ? ಮಂಗಳೂರಿನ ಜನತೆ ಇವತ್ತು ಉದಯ್ ಅವರನ್ನು ನೆನಪಿಟ್ಟಿದೆಯಾ? ಮಂಗಳೂರಿನ ಜನತೆ ಇವತ್ತು ಜಾರ್ಜ್ ಮಾರ್ಟಿಸ್ ಆಗಿರ್ಬೋದು, ವೆರೋನ್ ರೆಬೆಲ್ಲಾ ಆಗಿರ್ಬೋದು, ಫ್ರಾನ್ಸಿಸ್ ರೆಬೆಲ್ಲಾ ಆಗಿರ್ಬೋದು, ಹರ್ಬರ್ಟ್ ಸೋನ್ಸ್ ಆಗಿರ್ಬೋದು, ಲಕ್ಷ್ಮಣ್ ಹರೇಕಳ ಆಗಿರ್ಬೋದು, ಡಿಸಿಲ್ವ ಅವರು ಆಗಿರ್ಬೋದು, ಇವರ ಯಾರ ಬಗ್ಗೆ ಆದರೂ ಮಂಗಳೂರು ಜನತೆಗೆ ಇವತ್ತು ನೆನಪಿದೆಯಾ? ಯಾಕೋಸ್ಕರ ಬೇಸರದಿಂದ ಹೇಳ್ತೇನೆ ಅಂತ ಕೇಳಿದ್ರೆ, ಹೇಗೆ ಹುತಾತ್ಮ ಆಗೋದು ಒಂದು ಬಹಳ ದೊಡ್ಡ ಭಾಗ್ಯವೋ, ಸೈನ್ಯದಲ್ಲಿ ಪರಮವೀರ್ ಚಕ್ರ ಪಡೆದವರು ಈ ಭಾಗದ ಇಡೀ ದೇಶದಲ್ಲಿ ಪಡೆದಿರೋದು 75 ವರ್ಷದಲ್ಲಿ ಕೇವಲ 21 ಜನ ಮಾತ್ರ ಭಾಗ್ಯ ಸಿಕ್ಕಿರೋದು. ಆ ನಂತರ ಬರೋದೇ ಮಹಾವೀರ ಚಕ್ರ. ಮಹಾವೀರ ಚಕ್ರ ಈ ಭಾಗದ, ಈ ಪರಿಸರದ 2 ವ್ಯಕ್ತಿಗಳು ಆ ಮಹಾವೀರ ಚಕ್ರ ಪಡೆದಿದ್ದಾರೆ ಅಂತ ಹೇಳಿಕೊಂಡು ಯಾರಿಗಾದ್ರೂ ಇಲ್ಲಿಯವರಿಗೆ ಗೊತ್ತಿದೆ, ಎಷ್ಟು ಜನರಿಗೆ ಗೊತ್ತಿದೆ?
ಒಬ್ರು 71 ಇದ್ದಲ್ಲಿ, ಆದ್ರೆ ಅವರು ಇಲ್ಲಿ ಹತ್ತಿರದ ಕುಂಬ್ಳೆಯವರು, ಪಟ್ಟಣ ಶೆಟ್ಟಿಯವರು. ಭಂಡಾರ್ಕರ್ ಅವರು ಇಲ್ಲಿಯವರೇ, ಮಂಗಳೂರಿನವರೇ, ಮೂಲತಃ ಇಲ್ಲಿಯವರೇ. ಅವರು ಇಲ್ಲಿ ನೆಲೆಸಲಿಲ್ಲ, ಫ್ಯಾಮಿಲಿಯವರು ಬೆಂಗಳೂರಲ್ಲಿದ್ದಾರೆ, ಹೊರಗಡೆ ಇದ್ದಾರೆ. ಇವತ್ತು ಅವರ ಬಗ್ಗೆ ಒಂದು ಸರಿ ಇಲ್ಲಿ ಕಾರ್ಯಕ್ರಮ, ಅವರ ಮನೆಯವರು ಶಕುಂತಲ ಅವರು ಬಂದಿಲ್ಲಿ ಕಾರ್ಯಕ್ರಮ ಆಗಿತ್ತು. ಅದು ಬಿಟ್ಟರೆ ಎಷ್ಟು ಜನರಿಗೆ ಮಹಾವೀರ್ ಚಕ್ರ ಪಡೆದಂತಹ ಮಹಾನ್ ಹೋರಾಟಗಾರ. ಅದು ಸುಲಭ ಇಲ್ಲ ಮಹಾವೀರ್ ಚಕ್ರ ಪಡೆಯುವಂತ. ಇನ್ನೊಬ್ಬರು ದಿನೇಶ್ ಭಂಡಾರಿ ಅವರು, ಮುಲ್ಕಿಯ ಕುಬೇಯೂರಿನವರು. ಅವರ ಹೆಸರಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕಟ್ಟಬೇಕಿದ್ರೆ, ಜಾಗ ತಗೊಳ್ಬೇಕಿದ್ರೆ ವರ್ಷಗಳು ಹಿಡಿಯಿತು. ನಗರಸಭೆ ಜಾಗ ಬಿಟ್ಟುಕೊಡ್ಬೇಕಿದ್ರೆ. ಆ ಸಂದರ್ಭದಲ್ಲಿ ಕೂಡ ಮತ್ತೆ ಶಾಸಕರ ಹತ್ರ ಮಾತಾಡಿಕೊಂಡು, ಅಲ್ಲಿಂದ ಪಂಚಾಯತ್ನವರಿಗೆ ಫೋನ್ ಮಾಡಿಸಿ ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಹತ್ರ ಮಾತಾಡಿಸಿ ಬಿಟ್ಟು, ಆ ನಂತರ ಏನೋ ಅಲ್ಲಿ ಸಿಕ್ಕಿತ್ತು. ಅವರೇ ಬಸ್ ಸ್ಟ್ಯಾಂಡ್ ಕಟ್ಟಿ ಕೊಡ್ತೇವೆ ಅಂತ ಹೇಳಿದ್ರು ಕುಟುಂಬದವರು. ಕೊನೆಗೂ ಅವರೇ ಕಟ್ಟಿ ಕೊಟ್ಟಿರೋದು ಜಾಗದೊಂದು. ಕೊನೆ ಅದು 1 ವರ್ಷ ಕಳೆದ ಅನಂತರ ಸಿಕ್ಕಿರುವಂಥದ್ದು. ಇದು ನಾವು ನಮ್ಮ ಸೈನಿಕರಿಗೆ ಕೊಡ್ತಾ ಇರೋದು ಗೌರವ. ಅವರು ವೀರ್ ಚಕ್ರ ಪಡೆದವರು. ಮಹಾವೀರ ಪರಮವೀರ್ ಚಕ್ರ ಅಂತ ಮಹಾವೀರ್ ಚಕ್ರ ಅಂತ ಬರುವಂಥ ವೀರ್ ಚಕ್ರ. ಅದನ್ನು ಪಡೆದವರು ಬರೀ ಇಬ್ಬರು ಇರುವಂಥದ್ದು, ಅವರು ಮತ್ತು ಮಾರ್ಟಿಸ್ ಅವರು. ಹೌದು, ಅವರಿಬ್ಬರಿಗೆ ಅದು ಸಿಕ್ಕಿರುವಂಥದ್ದು. ಜಾರ್ಜ್ ಮಾರ್ಟಿಸ್ ಅವರ ಮನೆ ಎಲ್ಲಿತ್ತು, ಫ್ಯಾಮಿಲಿ ಎಲ್ಲಿದೆ, ಇದು ಇವತ್ತು ಹೆಚ್ಚಿನವರಿಗೆ ಗೊತ್ತಿಲ್ಲ. ನಾವು 50ನೇ ವರ್ಷದ ಒಂದು ಏನು ಕಾರ್ಯಕ್ರಮ ಹೇಳಿದ್ರೆ ಅದು ಕೊಡ್ಕೊಂಡು ಹೋಗ್ಬೇಕಿದ್ರೆ ಇವರೆಲ್ಲರೂ ಹಿರಿಯರು ನಮಗೆ ಗೊತ್ತಾಯ್ತು. ಲಕ್ಷ್ಮಣ ಹರೇಕಳ್ರವರು ಮೊನ್ನೆ ಅವರು ದೈವಾಧೀನರಾದರು. 100 ವರ್ಷ. 44ರಿಂದ 79 ತನಕ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದವರು, ಸುದೀರ್ಘ ಸೇವೆ ಸಲ್ಲಿಸಿದವರು. ಮೆನ್ಷನ್ ಅಂಡ್ ಡೆಸ್ಪ್ಯಾಚ್ ಅನ್ನುವಂತಹ ಇನ್ನೊಂದು ಪದಕವನ್ನು ಪಡೆದವರು. 100 ವರ್ಷ ಆಯಿತು. ಎಷ್ಟು ಜನ ಬಂದಿದ್ರು, ಎಷ್ಟು ಜನ ಶ್ರದ್ಧಾಂಜಲಿ ಸಲ್ಲಿಸಿದ್ರು. ಯಾರು ಸೈನಿಕ ಯಾವತ್ತು ಹೊರಗಡೆ ತನ್ನ ಬಗ್ಗೆ ತಾನು ಹೇಳಿಕೊಂಡು ಹೋಗುವುದಿಲ್ಲ. ಹಾಗಂತ ಹೇಳಿಕೊಂಡು ಸಮಾಜ ನಾವು ಮರೆತರೆ ಹೇಳಿದ್ರಲ್ಲ, ಸೈನಿಕ ಸಾಯುವುದು ಅವತ್ತು. ಸೈನಿಕ ಸಾಯುವುದು ಅವತ್ತು. ಈಗ ಹಿರಿಯರೊಂದು ರಸ್ತೆಗೆ ಹೇಳಿದ್ರು, ಅಲ್ಲಿ ಹೆಸರಿಟ್ಟಿರುವಂತ ಎಷ್ಟು ಜನರಿಗೆ ಗೊತ್ತಿತ್ತು. ಏಕನಾಥ್ ಶೆಟ್ಟಿ ಅವ್ರದ್ದು ಎಷ್ಟು ಜನರಿಗೆ ನೆನಪಿದೆ, ಸೈನ್ಯದಲ್ಲಿ ಸೇವೆಯಲ್ಲಿರುವಾಗ ಹುತಾತ್ಮ ಆಗಿರುವಂಥದ್ದು. ಯಾಕೆ ಪುತ್ತಳಿಬೇಕು ಅಂತ ಹೇಳಿದೆ ಅಂತ ಹೇಳಿದ್ರೆ, ನಾನು ಶತ್ರುಗಳ ವಿರುದ್ಧ ಹೋರಾಟ ಮಾಡಿಕೊಂಡು ಸತ್ತವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ಪ್ರದೇಶ ಇಬ್ಬರೇ ವ್ಯಕ್ತಿಗಳು. ಸೈನ್ಯದಲ್ಲಿ ಸೇವೆಯಲ್ಲಿರುವಾಗ ಇನ್ನೊಂದಷ್ಟು ಜನ ಹುತಾತ್ಮರಾಗಿರ್ಬೋದು, ಆದ್ರೆ ಶತ್ರುಗಳ ಜೊತೆ ನೇರ ಹೋರಾಟ ಮಾಡಿಕೊಂಡು ಸತ್ತವರು ಹುತಾತ್ಮರಾದ್ರು ಬರೀ ಇಬ್ಬರು. ಇನ್ನೊಬ್ಬರು ಪ್ರಾಂಜಲ್ ಒಬ್ಬರಾದ್ರೆ, ಇನ್ನೊಬ್ರು ಉದಯ್ ಅವರು. ಇದೇ ಮಂಗಳೂರಿನವರು. ಅವರ ಮನೆಯಲ್ಲಿ ಕದ್ರೆ ಇದು ಈ ಹಿಲ್ ರೋಡ್ ಅಂತ ಇದೆ, ಅಲ್ಲಿ ಒಂದು ಸಣ್ಣ ಏಯಾಡಿಯಲ್ಲಿ ಹೋಗಬೇಕಿದ್ರಲ್ಲಿ ಉದಯ್ ಹುತಾತ್ಮ ಯೋಧ ಉದಯ್ ರಸ್ತೆ ಅನ್ನುವಂಥದ್ದು ಇದೆ. ಎಷ್ಟು ಜನರು ಏಯಾಡಿ ಹೋಗಬೇಕಿದ್ರೆ ಎಷ್ಟು ಜನರಿಗೆ ಗೊತ್ತಿಲ್ಲ. ಕೆಪಿಟಿ ದಾಟಿ ಹೋಗ್ಬೇಕಿದ್ರೆ ಯಾರು ನೋಡೋದಿಲ್ಲ. ಆ ಬೋರ್ಡಿಗೆ ನಾಳೆ ಇನ್ನೊಂದು ಪೋಸ್ಟರ್ ಬೀಳ್ತದೋ, ಇನ್ನೊಂದು ಬೀಳ್ತದೋ, ಎಲ್ಲೋ ಮಣ್ಣಲ್ಲಿ ಮುಚ್ಚಿ ಹೋಗ್ತದೆ. ಈ ಸ್ಥಿತಿ ಇದೆ. ಒಟ್ಟಿನಲ್ಲಿ ನಾವು ಒಂದು ಇಟ್ಟಿದ್ದೇವೆ. ಅವರ ಮನೆ ಹೇಗಿದೆ ಅಂತ ಕೇಳಿದ್ರೆ, ಉದಯ್ ಅವರದ್ದು ಒಬ್ಬ ಮಗ ಸೈನ್ಯಕ್ಕೆ ಸೇರ್ಲಿಕ್ಕೆ ತಯಾರಾಗಿದ್ದಾನೆ. ಅವರ ಮನೆಯವರು ದಿನ ತೆಗಿಲಿಕ್ಕೆ ಬಹಳ ಒದ್ದಾಡ್ತಾ ಇದ್ರು, ಬಹಳ ಸಮಸ್ಯೆ. ಆದ್ರೂ ಆ ಕಷ್ಟದಲ್ಲಿ ಅವರಿಗೆ ಯಾರೋ ಸೈನಿಕನ ಮನೆಯವ್ರದ್ದು ಆಗಿದ್ರು ಕೂಡ ಅಲ್ಲಿ ಒಂದಷ್ಟು ಜನವರಿಗೆ ಮೋಸ ಮಾಡ್ತಾರೆ. ಸಿಕ್ಕಿದ ಹಣವನ್ನು ಅವರು ಒಳಗಡೆ ಹಾಕ್ತಾರೆ, ಇದ್ದ ಮನೆಯನ್ನು ಒಳಗಡೆ ಹಾಕುವಂತ ಪ್ರಯತ್ನ ಯಾರ್ಯಾರು ಮಾಡ್ತಾರೆ. ಅದಕ್ಕೆ ಬೇರೆಯವರು ಒಂದಷ್ಟು ಸಹಾಯವನ್ನು ಮಾಡ್ತಾರೆ. ಸೈನಿಕನ ಮನೆ ಅಂತೇಳಿ ನೋಡ್ಲಿಲ್ಲ. ಆ ಎಲ್ಲವನ್ನು ಮಾಡಿದ್ರು. ಮತ್ತೆ ನಾವು ನಿಂತ್ಕೊಳ್ಬೇಕಾಯ್ತಲ್ಲಿ. ಮಗ ಇವತ್ತು ಸೈನ್ಯಕ್ಕೆ ಹೋಗ್ಲಿಕ್ಕೆ ತಯಾರಾಗಿದ್ದಾನೆ. ಎಷ್ಟು ಮನೆಯವರು ಆ ರೀತಿ ಯೋಚನೆ ಮಾಡ್ತಾರೆ, ಉಳಿದವರು ಯಾರು ಯೋಚನೆ ಮಾಡ್ತಾ ಇದ್ದಾರೆ. ಅವನು ತಯಾರಿದ್ದಾನೆ, ಪರೀಕ್ಷೆ ಬರೀತಾ ಇದ್ದಾನೆ, ಸೇರ್ಲಿಕ್ಕೆ ದಾರಿಯನ್ನು ಹುಡುಕ್ತಾ ಇದ್ದಾನೆ. ಬೇರೆ ಸೈನಿಕರನ್ನು ಹಿಡ್ಕೊಂಡು ಯಾವ ರೀತಿ ಹೋಗಬೇಕು ಅಂತ ಹೇಳಿಕೊಂಡು ತಾಯಿ ಕಳಿಸಿಕೊಡ್ಲಿಕ್ಕೆ ತಯಾರಿದ್ದಾರೆ. ನಮ್ಮ ಪಕ್ಕದಲ್ಲಿದ್ದಾರೆ ಯಶವಂತ್ ಶೆಟ್ರು. ಇವರ ಅಣ್ಣನ ಮಗಳು ಈಗಾಗಲೇ ಏರ್ಫೋರ್ಸ್ ಅಲ್ಲಿ ಪಾಸಿಂಗ್ ಔಟ್, 16ಕ್ಕೆ ಆಗ್ಬೇಕಾಗಿತ್ತು. ಟ್ರಾಜಿಡಿ ಅನ್ಫಾರ್ಚುನೇಟ್ಲಿ ರಾಜನಾಥ್ ಸಿಂಗ್ ಫ್ರೀ ಇಲ್ಲ ಅಂತ ಅದನ್ನು ಸಂಡೇ 17ಗೆ ಇಟ್ಟಿದ್ದಾರೆ. ರಾಜಕೀಯ ರಕ್ಷಣಾ ಮಂತ್ರಿ ಅವೈಲೇಬಲ್ ಇಲ್ಲ 16ಗೆ ಅಂತ 17ಗೆ ಇಟ್ಟಿದ್ದಾರೆ ಸಂಡೇ. ಎಲ್ಲ ಪೇರೆಂಟ್ಸ್ಗಳು ಹಾಗೂ ಪಾಸ್ ಔಟ್ ಆಗುವ ಮಕ್ಕಳು ರಿಸರ್ವೇಶನ್ ಮಾಡಿದವ್ರದ್ದು ಎಲ್ಲ ಚೌಪಟ್ಟಾಯ್ತು. ಅಂತ ಉದಯನ ಬಗ್ಗೆ ಎಷ್ಟು ಜನ ನೆನಪಿಟ್ಕೊಂಡಿದ್ದಾರೆ. ಮೊನ್ನೆ ಇಬ್ರು ಸೈನ್ಯದಲ್ಲಿ ಸೇವೆಯಲ್ಲಿ ಇರಬೇಕಿದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಇನ್ನೊಂದಿದಾಗಿ ತೀರ್ಕೊಂಡು, ಒಬ್ರು ಅಲ್ಲೇ ಇದ್ರು, ಇನ್ನೊಬ್ರು ರಜೆಯಲ್ಲಿ ಬಂದಾಗ ಆದ್ರು. ಒಬ್ಬರ ದೊಡ್ಡ ಮಗು 4-5 ವರ್ಷ, ಸಣ್ಣ ಮಗು 1-1.5 ವರ್ಷದ್ದು. ಆ ಅಮ್ಮ
ಇವತ್ತು ಮತ್ತೆ BSFಗೆ ಪತ್ರ ಬರೆದಿದ್ದಾರೆ. ನಾನು BSF ಅಲ್ಲಿ ಕರ್ತವ್ಯ ನಿರ್ವಹಿಸಲಿಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳಿ ರೆಡಿ. ಓಕೆ. ಮನೆಯವರು ಇಬ್ರು ಸಣ್ಣ ಮಕ್ಕಳು. ಓಕೆ. ಹೇಗೆ ಮಾಡ್ತೀರಿ ಅಂತ ಕೇಳಿದ್ರೆ ನಮ್ಮ ಅಕ್ಕ ಇದ್ದಾರೆ, ಅವರ ಹತ್ರ ಬಿಟ್ಟು ಹೋಗ್ತೀನಿ. ಅವರ ಮನೆಯಲ್ಲೂ ಪರಿಸ್ಥಿತಿ ಸರಿ ಇಲ್ಲ. ಬ್ಯಾಂಕ್ ಸಾಲ ಅಂತ ಹೇಳಿ ಮನೆ ಜಪ್ತಿ ಮಾಡ್ಲಿಕ್ಕೆ ಬಂದಿತ್ತು. ಪುಣ್ಯಕ್ಕೆ ಆವಾಗ ಮತ್ತೆ ಅದು ನಮ್ಮ ಹತ್ರ ಬಂತು. ನಾವು ಬ್ಯಾಂಕಲ್ಲಿ ಹೋಗಿ ಮಾತನಾಡಿಬಿಟ್ಟು ಇದ್ದವರ ಇನ್ಶೂರೆನ್ಸ್ ಅದಕ್ಕೆ ಪೂರ್ತಿ ಡಾಕ್ಯುಮೆಂಟ್ ಇರಲಿಲ್ಲ ಅಂತ ಹೇಳಿದಾಗ ಅವ್ರದ್ದು ಇದು ಹೆಲ್ತ್ ಸರ್ಟಿಫಿಕೇಟ್ ಬೇಕು, ಅದು ಸೈನ್ಯದಲ್ಲಿ ಆದಂಥ ಸರ್ಟಿಫಿಕೇಟ್ ಇಟ್ಟು ಬಿಟ್ಟು ಇನ್ಶೂರೆನ್ಸ್ ಪಾಸ್ ಮಾಡಿಬಿಟ್ಟು ಆ ಇನ್ಶೂರೆನ್ಸಿನಿಂದ ಸಾಲವನ್ನು ಕ್ಲಿಯರ್ ಮಾಡಿಸಿಬಿಟ್ಟು ಅದನ್ನು ಉಳಿಸ್ಕೊಂಡ್ವಿ. ಓಕೆ. ಯಾರು ಬರ್ತಾರೆ ಇದಕ್ಕೆ? ಯಾರು ನೆನಪಿಟ್ಕೊಳ್ತಾರೆ? ಯಾರು ಬರ್ತಾರೆ? ನಮಗೊಂದು ಉದ್ಯೋಗಕ್ಕೆ ಅವಕಾಶ ಮಾಡಿಕೊಡಿ, ನಮಗೆ ಮನೆ ಕಟ್ಟಲಿಕ್ಕೆ ಸ್ವಂತ ನಿವೇಶನ ಇಲ್ಲ, ಮನೆ ಕಟ್ಟಲಿಕ್ಕೆ ಜಾಗ ಕೊಡಿ, ಅದು ಸಂಬಂಧದ ಜಾಗ ಇದ್ದ ಅಲ್ಲಿ ಬೇರೆ ಮತ್ತದು ಪಾಲಲ್ಲಿದೆ, ಅದು ಜಾಗ ಕೊಡಿ ಅಂತ ಹೇಳಿ DC ಅವರಿಗೆ ಹಿಂದಿನ DC ಅದಕ್ಕೆ ಒಂದಷ್ಟು ಪೂರಕವಾಗಿ ಸ್ಪಂದನೆ ಕೊಟ್ಟಿದ್ರು, ಕೆಲಸದ ಮತ್ತಿದ್ರು. ಆನಂತರ ಅವರು DC ಅವರು ಹೋದ್ರು. ಈಗ ಮತ್ತೆ ಅದ್ರದ್ದಿಲ್ಲ. ಯಾವುದೇ ರಾಜಕಾರಣಿಗಳಿಗೆ ಯಾರಿಗೂ ಜನರಿಗೂ ಅವರ ಬಗ್ಗೆ ಯೋಚನೆ ಇಲ್ಲ. ಲೆಫ್ಟಿನೆಂಟ್ ಕರ್ನಲ್ AP ಸಿಂಗ್ ಅವರು, ಅವರ ಮಗಳು ಇವತ್ತು ಅವರು ಅಷ್ಟು ವರ್ಷ ಇದ್ದವರು ತನಿಷ್ಕ ಪಾಸ್ಔಟ್ ಆಗ್ತಾರೆ ಪೈಲಟ್ ಆಗಿ. ನನ್ನ ಅಣ್ಣನ ಮಗಳ ಜೊತೆ ಅವಳು ಪಾಸ್ಔಟ್ ಆಗ್ತಾರೆ, ಲಕ್ನೋ ಹುಡುಗಿ. ಸೈನ್ಯಕ್ಕೆ ಮಿಲಿಟರಿ ಹೋದವರ ಮನೆಯವರು ಮಾತ್ರ ನೆನಪಿಟ್ಟುಕೊಂಡು ಮತ್ತೆ ಅವರು ಸೈನ್ಯಕ್ಕೆ ಮಕ್ಕಳನ್ನು ಕಳಿಸೋದು, ಅಲ್ಲಿ ಹುತಾತ್ಮರಾದ್ರೂ ಕೂಡ ಅವರ ಮಕ್ಕಳು ಮಾತ್ರ ಅಲ್ಲಿ ಹೋಗುವಂತದ್ದು, ಅವರ ಮನೆಯವರು ಮಾತ್ರ ಅದನ್ನು ಸ್ವೀಕಾರ ಮಾಡುವಂಥದ್ದು. ಉಳಿದವರಿಗೆ ಅವರ ಬಗ್ಗೆ ಏನ್ ಜವಾಬ್ದಾರಿ? ಕರೆಕ್ಟ್. ಬರೀ ಒಂದು ರಸ್ತೆಗೆ ಹೆಸರಿಟ್ಟ ಕೂಡಲೇ ಅದು ಮಣ್ಣಲ್ಲಿ ಧೂಳಲ್ಲಿ ಮುಚ್ಚಿ ಹೋಗ್ತದೆ. ಅದಕ್ಕಾಗಿ ಪುತ್ಥಳಿ ಬೇಕು. ಸುರತ್ಕಲ್ನಲ್ಲೇ ನಾವು ಯಾಕೆ ಪುತ್ಥಳಿ ಕೇಳ್ತಾ ಇದ್ವಿ ಅಂತ ಕೇಳಿದ್ರೆ, ಕನಿಷ್ಠ ಸುರತ್ಕಲ್ನಲ್ಲಿ ಪ್ರತಿ ವರ್ಷ ಕಾರ್ಗಿಲ್ ದಿನಾಚರಣೆ ಕಾರ್ಯಕ್ರಮ ಸುರತ್ಕಲ್ನಲ್ಲಿ ಪ್ರತಿ ವರ್ಷ ಕಳೆದ 10 ವರ್ಷದಿಂದ ನಿರಂತರವಾಗಿ ಮಾಡ್ತಾ ಇದ್ದೇವೆ. ಈಗ 2 ವರ್ಷದಿಂದ ನಾವು ಇದನ್ನು ಮಂಗಳೂರಲ್ಲೂ 3 ವರ್ಷ ಜೋಡಿಸಿಕೊಳ್ತಾ ಇದ್ದೇವೆ. ಅಮರ್ ಜವಾನ್ನ ಆ ಒಂದು ಪ್ರತಿಕೃತಿ ಏನಿದೆ ಅದನ್ನು ಸುರತ್ಕಲ್ ಜಂಕ್ಷನ್ ನಲ್ಲಿ ಕಳೆದ 2 ವರ್ಷದಿಂದ ಇಟ್ಟುಕೊಂಡು ಆ ಕಾರ್ಗಿಲ್ ವಿಜಯ ದಿವಸ ಅದಕ್ಕೆ ಅಲ್ಲಿ ಆ ಒಂದು ಅಮರ್ ಜವಾನ್ ಜ್ಯೋತಿ ಏನಿದೆ ಅದನ್ನು ಹಚ್ಚಿಬಿಟ್ಟು ಸೈನಿಕರು ಅದಕ್ಕೆ ಗೌರವ ನಮನ ಸಲ್ಲಿಸಿ ಅಲ್ಲಿಂದ ಮತ್ತೆ ಕಾರ್ಯಕ್ರಮಕ್ಕೆ ಬರ್ತಾರೆ. ಎಲ್ಲರೂ ಅದಕ್ಕೆ ಗೌರವ ನಮನ ಸಲ್ಲಿಸುವಂಥದ್ದು. ಅಲ್ಲಿ ಪುತ್ಥಳಿ ಮಾಡಿದ್ರೆ ಪ್ರತಿ ವರ್ಷ ಆ ಸಂದರ್ಭದಲ್ಲಿ ಆ ಪುತ್ಥಳಿಗೆ ಅಲಂಕಾರ ಮಾಡಿಕೊಂಡು ಜನರಿಗೆ ಯಾರು ಅಂತ ಹೇಳಿ ಹೇಳಲಿಕ್ಕೆ ಕೂಡ ಅವಕಾಶ ಆಗ್ತದೆ. ಪ್ರತಿನಿತ್ಯ ಸೈನಿಕರಲ್ಲಿ ಹೋಗುವವರಿಗೆ ಅಥವಾ ಉಳಿದವರಿಗೆ ಹೋಗುವವರಿಗೆ ಕೂಡ ದೇಶದ ಬಗ್ಗೆ ಅಭಿಮಾನ ಇದ್ದವರು ಅದಕ್ಕೊಂದು ಗೌರವ ನಮನ ಸಲ್ಲಿಸಿ ಹೋಗ್ಲಿಕ್ಕೆ ಒಂದು ಅವಕಾಶ ಆಗ್ತದೆ. ಬಾಂಗ್ಲಾ ಯುದ್ಧ ಸಂದರ್ಭದಲ್ಲಿ ಇರ್ಬೋದು, ಬೇರೆ ಬೇರೆ ಯುದ್ಧ ಸಂದರ್ಭದಲ್ಲಿ ನಮ್ಮ ಸೈನಿಕರು ಹುತಾತ್ಮರಾಗಿದ್ದಿರ್ಬೋದು ಅಥವಾ ಅವ್ರನ್ನ ವಿಜಯವನ್ನು ಪಡೆದಾಗಿರ್ಬೋದು, ಆ ಪುತ್ಥಳಿಯ ಮುಂದೆ ನಿಂತುಕೊಂಡು ಅದಕ್ಕೆ ಮತ್ತೆ ಪುತ್ಥಳಿ ಅಲಂಕಾರ ಮಾಡಿಕೊಂಡು ಗೌರವ ನಮನ ಸಲ್ಲಿಸಿಕೊಂಡು ಆ ಕಾರ್ಯಕ್ರಮ ನಡೆಸಲಿಕ್ಕೆ ಅವಕಾಶ ಆಗ್ತದೆ. ನಿಜ. ಎಲ್ಲೋ ಅದನ್ನು ಮಾಡಿದ್ರೆ ಇವತ್ತು ಗೌರವ ಕೊಡುವಂಥ ವ್ಯಕ್ತಿಗಳು ನೆನಪು ಮಾಡಿಕೊಳ್ಳುವವರು ಇಲ್ಲ. ಆ ಜಾಗದಲ್ಲಿ ಅವರ ಮೂರ್ತಿಯನ್ನು ಸರ್ಕಲ್ಗೆ ಅವರ ಹೆಸರನ್ನು ಇಟ್ಟ ಕೂಡಲೇ ಅದು ಸಾರ್ಥಕ ಆಗುತ್ತಿಲ್ಲ, ನೆನಪಲ್ಲಿ ಉಳಿಯುವುದಿಲ್ಲ. ಕರೆಕ್ಟ್. ನೆನಪಲ್ಲಿ ಉಳಿಬೇಕಿದ್ರೆ ಅವನ ಹೋರಾಟ ಸಾಹಸಗತೆ ನೆನಪಾಗಬೇಕಿದ್ರೆ ಕಣ್ಣ ಮುಂದೆ ಅವನ ಪ್ರತಿಕೃತಿ ಇರಬೇಕು. ಅದಕ್ಕೋಸ್ಕರ ಸುರತ್ಕಲ್ನಲ್ಲಿ ಆ ಪ್ರತಿಕೃತಿ ಬೇಕು ನಮ್ಗೆ. ನೀವು ಅವಕಾಶ ಕೊಡಿ, ನಮ್ಗೆ ಪರ್ಮಿಷನ್ ಕೊಡಿ. ಅದನ್ನ ನಿರ್ಮಾಣದ್ದು ಆ ನಂತರ ಅದನ್ನು ಇಟ್ಟುಕೊಳ್ಳುವಂತ ಅದೇ ರೀತಿ ಎಲ್ಲವನ್ನೂ ನಾವು ಮಾಡ್ತೀವಿ. ರಾಷ್ಟ್ರವ್ಯಾಪಿ ನಾಗರಿಕ ವೇದಿಕೆ ಕಡೆಯಿಂದ ಮಾಡ್ತೀವಿ. ಇದರಲ್ಲಿ ರಾಜಕೀಯ ಇಲ್ಲ. ಯಾವತ್ತೂ ನಾವು ರಾಜಕೀಯದವರು ಮಾಡಲಿಲ್ಲ, ಮಾಡುವುದೂ ಇಲ್ಲ. ವೇದಿಕೆಯಲ್ಲಿ ಕೂಡ ರಾಜಕೀಯದವರಿಗೆ ಅವಕಾಶ ಇಲ್ಲ, ಕೊಡಬಾರ್ದು ಅಂತ ಹೇಳಿ ನಿರ್ಧಾರ ಮಾಡಿದ್ದೀವಿ. ಆ ಸಂಘಟನೆಯಲ್ಲಿ ರಾಜಕೀಯ ಬೇರೆ ಬೇರೆ ರಾಜಕೀಯ ಪಕ್ಷಕ್ಕೆ ಸೇರಿದವರು ಇರಬಹುದು, ಆದರೆ ಯಾವುದೇ ರಾಜಕೀಯ ನಾಯಕರನ್ನು ವೇದಿಕೆಯನ್ನು ಕೂರಿಸುವುದಿಲ್ಲ. ನಿವೃತ್ತ ಸೈನಿಕರು ನಮ್ಗೆ ಯಾರು ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ? ವೆಂಕಟೇಶ್ವರ ಅಂತವರು. ಯಾಕೆ ಅವತ್ತು ವೆಂಕಟೇಶ್ ಕರೆದ ಅಂತ ಹೇಳಿದ್ರೆ, MRPL ಸಂಸ್ಥೆ ಪ್ರತಿ ವರ್ಷ ಒಂದು ಯೋಧನ ಕುಟುಂಬಕ್ಕೆ ನಾವೇನು ಸೈನಿಕ ಕಲ್ಯಾಣ ನಿಧಿ ಕೊಡ್ತೀವಿ. ಕಳೆದ ಅನೇಕ ಪ್ರಾರಂಭದ 2ನೇ ವರ್ಷದಿಂದಲೇ ಅವರು MRPL ನಿಂದ ಅದಕ್ಕೆ ವೆಂಕಟೇಶ್ ಅವರ ಸಹಾಯ ಕೂಡ, ಅವರ ಬೆಂಬಲ ಕೂಡ ಬಹಳಷ್ಟು ಇದೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ. ನಮ್ಮ ಎಲ್ಲ ಸೈನಿಕ ಕಾರ್ಯಕ್ರಮ ನಾವು ಅವರನ್ನು ಕರೆದಾಗ ಅವರು ಬಹಳ ಸಂತೋಷದಿಂದ ಬಂದದಲ್ಲಿ ಭಾಗವಹಿಸಿದವರು. ಅವರ ಹುದ್ದೆ ಅದು ಯಾವ ಇದನ್ನು ನೋಡಿದವರಲ್ಲ, ಸಾಮಾನ್ಯ ವ್ಯಕ್ತಿ ಹಾಗೆ ಬಂದು ನಮ್ಮ ಜೊತೆ ಭಾಗವಹಿಸಿದವರು ವೆಂಕಟೇಶ್ ಅವರು. ಆ ಅಭಿಮಾನ ಇಟ್ಟುಕೊಂಡು ಅದಕ್ಕೋಸ್ಕರ ನಾವು ಕೇಳ್ತಾ ಇದ್ದೇವೆ, ಸುರತ್ಕಲ್ನಲ್ಲಿ ಪುತ್ಥಳಿ ಇದು ಸ್ಥಾಪನೆ ಆಗಬೇಕು. ಪುತ್ಥಳಿ ಆಗಲೇಬೇಕು. ಕೊಟ್ಟಾರ ಚೌಕಿಗೂ ಪ್ರಾಂಜಲಿಗೂ ಯಾವುದೇ ಸಂಬಂಧ ಇಲ್ಲ, ಯಾವುದೇ ಸಂಬಂಧಗಳಿಲ್ಲ. ಇಲ್ಲಿ ಅವನ ವಿದ್ಯಾರ್ಥಿ ಮಿತ್ರರಿದ್ದಾರೆ, ಅವನ ಒಡನಾಟ ಇದ್ದ ಮನೆಗಳಿದೆ, ಅವನವರ ಭಾವನೆ ಹಂಚಿಕೊಂಡಂತ ಮನೆಗಳಿದೆ. ಸೈನ್ಯಕ್ಕೆ ಹೋಗ್ಬೇಕು ಏನ್ ಮಾಡ್ಬೇಕಂತ ಕೇಳಿದಂತಹ 10 ಜನ ಮಾಜಿ ಸೈನಿಕರುಗಳಿದ್ದಾರೆ, ಅವರ ಕುಟುಂಬಗಳಿದೆ. ಮೊನ್ನೆ ದಿವಸ ಅಕಸ್ಮಾತ್ ಸುರತ್ಕಲ್ಲಿ ಬರ್ತಾ ಇದ್ರೆ ಆ ವ್ಯವಸ್ಥೆಯೇ ಬೇರೆಯೇ ಆಗ್ತಾ ಇತ್ತು, ಎಲ್ಲರ ಸಹಕಾರದಿಂದ. ಹಾಗಾಗಿ ನಾವು ಕೇಳ್ತಾ ಇದ್ದೇವೆ, ಸುರತ್ಕಲ್ನ ಜನತೆ ನಾವು ಯಾವತ್ತೂ ಮರಳಿಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಅವಕಾಶ ಬೇಕು, ಅದು ಸಾರ್ವಜನಿಕ ಜಾಗವೇ ಆಗಬೇಕು. ಸುರತ್ಕಲ್ಲಿರುವಂಥ ಎಲ್ಲ ಬೇರೆ ಯಾವುದೇ ಸಾರ್ವಜನಿಕ ಜಾಗಗಳಿಲ್ಲ.
ಸರ್ಕಾರಿ ಜಾಗ ಅನ್ನುವಂಥದ್ದು ಯಾವುದೂ ಇಲ್ಲ. ಅದು ಯಾವುದೋ ಒಂದು ಇದರಲ್ಲಿ ಫ್ರೀ ಆಗಿರುವಂಥ ಜಾಗ ಇಲ್ಲ, ಇರೋದು ಒಂದೇ. ಹಾಗಾಗಿ ಸುರತ್ಕಲ್ ಸರ್ಕಲ್ನಲ್ಲಿ ಅವನ್ನ ಪುತ್ಥಳಿ ಆಗಬೇಕು, ಪ್ರತಿಷ್ಠಾಪನೆ ಆಗಬೇಕು ಅನ್ನುವಂಥ ನಮ್ದು ವಿನಂತಿ ಇರುವಂಥದ್ದು. ಒಂದು ಬೇಡಿಕೆ ಸುರತ್ಕಲ್ನಲ್ಲಿ ಪುತ್ಥಳಿ ನಿರ್ಮಾಣ ಮಾಡಬೇಕು. ಏನಲ್ಲಿ ತಾವುಗಳು ಪ್ರತಿ ವರ್ಷ 10 ವರ್ಷದಿಂದ ನಿರಂತರವಾಗಿ ಅಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಿ ಆ ಒಂದು ವಿಚಾರದಲ್ಲಿ. ಜೊತೆಗೆ ನಾವು ನೋಡಿದಾಗ ಇನ್ನೊಂದು ಕಡೆ ತಾವು ಹೇಳ್ತಾ ಇರುವಂತದ್ದು ರಸ್ತೆಗೂ ಕೂಡ ಮರುನಾಮಕರಣವನ್ನ ಮಾಡಬೇಕು. ಅಲ್ಲಿ ಇರುವಂತಹ MRPL ಯಾವುದೇ ನಾಮಕರಣ ಇಲ್ಲ, ರಸ್ತೆ ಇಲ್ಲ. ಅದಕ್ಕಾಗಿ MRPL ರಸ್ತೆಗೆ, ಸುರತ್ಕಲ್ನಿಂದ MRPL ರಸ್ತೆಗೆ ಅವನ ಹೆಸರನ್ನು ನಾಮಕರಣ ಮಾಡಬೇಕು ಅನ್ನುವಂಥದ್ದು ನಮ್ದು ಇರುವಂತದ್ದು. ಆವಾಗ ಮಾತ್ರ ಸಮಾಜ ನಿರಂತರವಾಗಿ ಅಂತಹ ಯೋಧರನ್ನು ನೆನಪಿಟ್ಕೊಳ್ಳಿಕ್ಕೂ ಸಾಧ್ಯ. ಮತ್ತು ನಮ್ದೇನು ಪ್ರಯತ್ನ ಇದೆ ಆ ಭಾಗದಿಂದ ಇನ್ನಷ್ಟು ಸೈನಿಕರನ್ನು ಹೊರಡಿಸಬೇಕು ಅನ್ನುವಂಥದ್ದಕ್ಕೋಸ್ಕರ ಪ್ರತಿ ವರ್ಷ ನಾವು ಸ್ಪರ್ಧೆಗಳನ್ನು ಏರ್ಪಡಿಸ್ತಾ ಇದ್ದೇವೆ. ಅದಕ್ಕೆ ಕೂಡ ಪೂರಕ ಆಗಿ ಹೇಳಲಿಕ್ಕೆ, ನಮಗೆ ತೋರಿಸಲಿಕ್ಕೆ ಜ್ವಲಂತ ಉದಾಹರಣೆ, ಕಣ್ಣು ಮುಂದೆ ಇರುವಂತಹ ಉದಾಹರಣೆ. ಎಲ್ಲ ಅವಕಾಶಗಳಿದ್ರೂ ಕೂಡ ಅದನ್ನು ಬಿಟ್ಟು ಸೈನ್ಯಕ್ಕೆ ಸೇರ್ಬೇಕು ಅನ್ನುವಂತ ಹುಮ್ಮಸ್ಸನ್ನು ಇಟ್ಟುಕೊಂಡು ಹೋಗಿಕೊಂಡು ಇವತ್ತು ಹುತಾತ್ಮನಾಗುವಂತಹ ಭಾಗ್ಯವನ್ನು ಪಡ್ಕೊಂಡು ಬಂದಂತಹ ಆ ಒಂದು ವೀರ ಯೋಧ ಸುರತ್ಕಲ್ನ ಇತಿಹಾಸದ ಮೊಟ್ಟ ಮೊದಲ ಬಲಿದಾನಿ. ಬರ್ತೇನೆ ಮಾತಾಡ್ತೇನೆ ಸರ್ ಜೊತೆ ಕೂಡ ನಾವು ಮಾತಾಡಬೇಕು. ಜೊತೆಗೆ ಸ್ವಲ್ಪ ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳಿವೆ. ನಮ್ಮ ಆಫೀಸ್ನ ಪಕ್ಕ ಕೆಲವು ಕಾಮಗಾರಿಗಳು ನಡೀತಾ ಇದೆ. ಹಾಗಿದ್ದಾಗ ಸ್ವಲ್ಪ ಸಮಸ್ಯೆಗಳು ತಾಂತ್ರಿಕವಾಗಿ ಅಂದ್ರೆ ಕರೆಗಳ ವಿಚಾರವಾಗಿ ಒಂದು ಕರೆನ ನಾನು ತೆಗೆದುಕೊಳ್ತೀನಿ. ಬಹಳಷ್ಟು ಕರೆಗಳಿವೆ, ಆದರೆ ಕರೆಗಳನ್ನ ತೆಗೆದುಕೊಳ್ಳಕ್ಕೆ ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳಿವೆ. ಹಾಗಿದ್ದಾಗ ದಯಮಾಡಿ ನಾನು ನೇರವಾಗಿ ಈ ಮೂಲಕ ಮಾಧ್ಯಮದಲ್ಲೇ ಹೇಳ್ತಾ ಇದ್ದೀನಿ, ನಮ್ಮ ಏರ್ಟೆಲ್ ಕಂಪನಿಗಳು ಏನಿದೆ, ಜೊತೆಗೆ ನಮ್ಮ ಸಿಸ್ಟಮ್ಗಳು ಏನಿದೆ, ದಯಮಾಡಿ ಸ್ವಲ್ಪ ಬದಲಾಗಬೇಕು ತಾವುಗಳು. ಯಾಕಂದ್ರೆ ಇಂಥ ಒಂದು ವಿಚಾರಗಳು ಮಾಡಿದಾಗ ಬಹಳಷ್ಟು ನಮ್ಗಳಿಗೆ ಸಮಸ್ಯೆಗಳಾಗುತ್ತೆ. ಪ್ರತಿ ಬಾರಿ ನಾವುಗಳು ಇದನ್ನು ಫೇಸ್ ಮಾಡ್ತಾ ಇರ್ತೀವಿ. ದಯಮಾಡಿ ಈ ಒಂದು ವಿಚಾರಗಳಲ್ಲಿ ದಯಮಾಡಿ ನಮ್ಗಳ ಜೊತೆ ಸಹಕರಿಸಿ ಅನ್ನುವಂಥದ್ದು ನಮ್ಮ ಏರ್ಟೆಲ್ ಪ್ರತಿಷ್ಠಿತವಾದ ಕಂಪನಿ ಹೇಳ್ತಾ ಇದ್ದೀವಿ. ಹಲೋ ಸರ್, ನಮಸ್ತೆ. ನಮಸ್ತೆ, ಆದರ್ಶ್ ಅವರು. ಹೌದು, ನಮಸ್ತೆ ಆದರ್ಶ್ ಅವರೇ, ಮಾತಾಡಿ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್ ತಾವು? ಕೊಟ್ಟಾರ ಚೌಕಿಯಿಂದ ಆದರ್ಶ್ ಅವರು. ನಮಸ್ತೆ ಆದರ್ಶ್ ಅವರೇ, ಮಾತಾಡಿ ಸರ್. ಅದೇ ನಮಸ್ತೆ. ಇದು ಮೊದಲಿಗೆ ವೀರಮರಣ ಅಪ್ಪಿದ ಪ್ರಾಂಜಲ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಜಿಲ್ಲೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೈನಿಕರ ಬಗ್ಗೆ ಮಾತಾಡ್ಲಿಕ್ಕೆ ಸತ್ಯಜಿತ್ ಸುರತ್ಕಲ್ ಅವರಿಗೆ ಇರುವಷ್ಟು ಮಾಹಿತಿ ಮತ್ತೆ ಸೈನಿಕರ ಬಗ್ಗೆ ಅವರಿಗಿರುವ ಗೌರವ ಕಾಳಜಿಯನ್ನು ನಾವು 10 ವರ್ಷದಿಂದ ನೋಡ್ತಾ ಬಂದಿದ್ದೇವೆ. ಅವರ ರಾಷ್ಟ್ರಭಕ್ತ ವೇದಿಕೆ ಮತ್ತೆ ಅವರ ತಂಡ ಇದೆ, ಅವರ ಕೆಲಸಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ಅವರ ತಂಡ ಇಟ್ಟ ಬೇಡಿಕೆ ಸರಿ ಇದೆ. ನಮ್ಮ ಕೊಟ್ಟಾರ ಚೌಕಿಗೆ ಪ್ರಾಂಜಲ ಹೆಸರು ಇಡುವುದಕ್ಕಿಂತಲೂ ಸುರತ್ಕಲ್ ಸರ್ಕಲ್ಗೆ ಪ್ರಾಂಜಲ ಹೆಸರು ಇಡುವುದೇ ಸೂಕ್ತ. ಪ್ರಾಂಜಲ್ ಅವರ ತಂದೆ ಕೂಡ ಅಲ್ಲಿ MRPL ಅಲ್ಲಿ MD ಆಗಿದ್ರು. ಮತ್ತೆ ಜೊತೆಗೆ ಪ್ರಾಂಜಲ್ ಅವರು ಶಿಕ್ಷಣ ಪಡೆದದ್ದು ಕೂಡ ಸುರತ್ಕಲ್ ನಲ್ಲೇ. ಹಾಗಾಗಿ ಸುರತ್ಕಲ್ ನಲ್ಲೇ ಪ್ರಾಂಜಲ್ ಸರ್ಕಲ್ ಆಗ್ಬೇಕು. ಮತ್ತೆ ಪ್ರಮುಖವಾಗಿ ಅಲ್ಲಿ ಪ್ರತಿಮೆ ನಿರ್ಮಾಣ ಆಗ್ಬೇಕು. ಜೊತೆಗೆ ಸುರತ್ಕಲ್ನಿಂದ MRPL ನ ರಸ್ತೆಗೆ ಪ್ರಾಂಜಲ್ ರಸ್ತೆ ಅಂತ ಇಡ್ಬೇಕಂತ ನಾಮಕರಣ ಮಾಡ್ಬೇಕಂತ ನಮ್ದು ಕಳಕಳಿ ವಿನಂತಿ ಇದೆ ಸರ್ಕಾರಕ್ಕೆ. ಸುರತ್ಕಲ್ ನಲ್ಲೇ ಹೆಸರಿಡ್ಬೇಕು, ಪ್ರತಿಮೆ ನಿರ್ಮಾಣ ಆಗ್ಬೇಕು ತಾವು ಹೇಳ್ತಾ ಇದ್ದೀರಿ ಅಲ್ವಾ ಸರ್? ಹೌದೌದು, ಅದು ಕರೆಕ್ಟ್ ಇದೆ. ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್ ಆದರ್ಶ ಅವರೇ, ಧನ್ಯವಾದ. ಎಸ್ ಇದನ್ನೇ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕೊಟ್ಟಾರ ಚೌಕಿಯಲ್ಲಿ ಹೆಸರಿಡಬೇಕು ಅನ್ನುವಂಥದ್ದು, ಪ್ರಾಂಜಲ್ ಹೆಸರಿಡಬೇಕು ಅನ್ನುವಂಥದ್ದು ಈಗ ಕೇಳಿ ಬರ್ತಾ ಇರುವಂತಹ ವಿಚಾರ. ಆದ್ರೆ ಅದರ ಹಿಂದೆಯೇ ಮಾತುಕತೆ ನಡೆದಿತ್ತು ಸುರತ್ಕಲ್ನ ವಿಚಾರವಾಗಿ. ಸುರತ್ಕಲ್ನಲ್ಲಿ ಈ ಒಂದು ಹೆಸರಿಡಬೇಕು, ಜೊತೆಗೆ ಅಲ್ಲಿ ಪ್ರತಿಮೆಯನ್ನ ನಿರ್ಮಾಣ ಮಾಡಬೇಕು. ಯಾಕೆ ಪ್ರತಿಮೆ ನಿರ್ಮಾಣ ಮಾಡಬೇಕು ಅಂತ ಬಂದಾಗ ವ್ಯಾಲಿಡ್ ರೀಸನ್ ಇದೆ. ಯಾಕಂದ್ರೆ ಪ್ರತಿ ವರ್ಷವೂ ಕೂಡ ಅಲ್ಲಿ ಕಾರ್ಗಿಲ್ ವಿಜಯ ದಿವಸ ಆಗಿರ್ಬೋದು, ಜೊತೆಗೆ ಅಮರ್ ಜವಾನ್ ಆಗಿರ್ಬೋದು, ಹೀಗೆ ಬಹಳಷ್ಟು ಸೈನಿಕರ ವಿಚಾರವಾಗಿ ಅಲ್ಲಿ ಸ್ಮರಣೆಯಾಗುತ್ತೆ. ಆ ಒಂದು ಸರ್ಕಲ್ನಲ್ಲಿ ಆ ಒಂದು ಸಂದರ್ಭಗಳಲ್ಲೇ ಅಲ್ಲೇ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರೆ ನಿಜವಾಗ್ಲೂ ಕೂಡ ನಮ್ಮ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಹೋಗುತ್ತೆ. ಜೊತೆಗೆ ಆ ಒಂದು ರಸ್ತೆ MRPL ಎಲ್ಲಿ ಅವರ ತಂದೆ MD ಆಗಿ ಕಾರ್ಯನಿರ್ವಹಿಸಿದ್ರ ಆ ಒಂದು ಸಂಸ್ಥೆಗೆ ಹೋಗುವಂತ ರಸ್ತೆಗೂ ಕೂಡ ತನ್ನ ಮಗನ ಹೆಸರಿಟ್ಟಿದ್ರೆ, ಅಂದ್ರೆ ವೀರ ಯೋಧನ ಹೆಸರಿಟ್ಟಿದ್ರೆ ಅದಕ್ಕೆ ನಿಜವಾಗ್ಲೂ ಕೂಡ ಒಂದು ವ್ಯಾಲ್ಯೂ ಇರುತ್ತೆ, ಬೆಲೆ ಇರುತ್ತೆ ಅನ್ನುವಂಥದ್ದು ನಿಜವೂ ಕೂಡ ಅರ್ಥಪೂರ್ಣವಾಗಿರುವಂತಹ ಒಂದು ಬೇಡಿಕೆ. ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ ಸರ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಈ ಒಂದು ಕೋರಿಕೆಯ ಬಗ್ಗೆ? ತಮ್ಮ ಒಂದು ಬಗ್ಗೆ ನಾನು ಹೇಳಿದೆ, ಇದು ಆಗ್ಲೇಬೇಕು. ಇದರಲ್ಲಿ ಯಾವ ರಾಜಕೀಯನೂ ಬೇಡ, ಯಾವುದೇ ಸ್ವಾರ್ಥ ಮನೋಭಾವನೆಯೂ ಇಲ್ಲ. ಇದು ಆಗ್ಲೇಬೇಕು. 2 ಕಾರಣ ಇದೆ. ಒಂದು, ವೆಂಕಟೇಶ್ ಅವರು ಅವರ ಮಗ ಆರ್ಮಿಗೆ ಸೇರುವ ಕೆಲವು ವರ್ಷಗಳ ಮೊದಲೇ ಅವರು ರಾಷ್ಟ್ರಭಕ್ತ ನಾಗರಿಕ ವೇದಿಕೆಯವರ ಕೆಲಸವನ್ನು ಮೆಚ್ಚಿ ಧನ ಸಹಾಯದ ಮೂಲಕ ಅವರು ಜೋಡಿಸಿಕೊಂಡವರು. ಮಗ ಆರ್ಮಿ ಸೇರುವ ಮೊದಲೇ, ಮಗ ಆರ್ಮಿ ಸೇರಿದ್ದು ಆಮೇಲೆ ಅವರು ಬಹುಶಃ ರಾಷ್ಟ್ರಭಕ್ತ ನಾಗರಿಕ ವೇದಿಕೆಯಿಂದ ಪ್ರೇರಣೆ ಪಡೆದು ಮಗನಿಗೆ ಸಪೋರ್ಟ್ ಮಾಡಿರ್ಲಬಹುದು, ಅಥವಾ ಪ್ರಾಂಜಲ್ಗೂ ಇದು ಒಂದು ಪ್ರೇರಣೆ ಆಗಿರ್ಲೂಬಹುದು. ಇನ್ನೊಂದು ವಿಚಾರ,
ಸುರತ್ಕಲಲ್ಲಿ ಯಾವಾಗ ಪ್ರೋಗ್ರಾಮ್ ಆಗುತ್ತೋ ಗೋವಿಂದಾಸ್ ಕಾಲೇಜ್ ಪ್ರಿನ್ಸಿಪಲ್ ಅಥವಾ ಆಡಳಿತ ಮಂಡಳಿ ಪ್ರತಿ ಸಲ ನಾನೇ ಹೋಗಿದ್ದೀನಿ ಅಲ್ಲಿ ಕೆಲವು ಪ್ರೋಗ್ರಾಮ್ಗಳಿಗೆ ಹೋದಾಗ ಯಾವಾಗ್ಲೂ ಇಂಥ ಕೆಲಸಗಳಿಗೆ ಅವರು ಮುಂದಾಳತ್ವ ವಹಿಸಿಕೊಂಡು ಮುಂದೆ ಬಂದು ಸ್ಥಳದಾನ ಮಾಡುವಂತವ್ರು. ಇದಕ್ಕಿಂತ ಉತ್ತಮ ಉದಾಹರಣೆ ನಾವು ಯಾವ ರೀತಿ ಪ್ರಾಂಜಲ ಅವರ ಆತ್ಮಕ್ಕೆ ಶಾಂತಿ ಕೊಡುವಂತ ಪರಿಸ್ಥಿತಿ ಇದಕ್ಕಿಂತ ಒಳ್ಳೆ ಈಗ ಆದರ್ಶ ಅವರು ಹೇಳಿದ್ರು ಕೊಟ್ಟಾರದವರಾಗಿ ಅವರು ಇದಕ್ಕೆ ಸಪೋರ್ಟ್ ಮಾಡಿದ್ರು ಅಂದ್ರೆ ತುಂಬಾ ನಂಗೆ ಹೆಮ್ಮೆ ಆಯ್ತು. ಆದರ್ಶ ಅವರ ಫೋನ್ ಕೇಳಿ ಕೊಟ್ಟಾರದವರು ಆಗಿ ಅವ್ರು ಹೇಳ್ಬೋದಾಗಿದ್ದಿಲ್ಲ, ಕೊಟ್ಟಾರದಲ್ಲೇ ಅನೌನ್ಸ್ ಆಗಿದೆ ಅಲ್ಲಿ ಮಾಡ್ಲಿ. ಅವರು ಹೇಳಿದ್ದು ಇಲ್ಲ, ರಾಷ್ಟ್ರಭಕ್ತ ನಾಗರಿಕ ವೇದಿಕೆಯವರ 10 ವರ್ಷದ ಕಾರ್ಯಕ್ರಮ ನಾವು ನೋಡಿದ್ದೇವೆ. ಅವರು ಮಾಡುವ ನಿಸ್ವಾರ್ಥ ಸೇವೆಗೆ ಒಳ್ಳೆ ಗೌರವ ಬರುವುದು, ರೋಡಿಗೆ ಹೆಸರಿಡುವುದು ಮಾತ್ರ ಅಲ್ಲ, ಪುತ್ಥಳಿ ಅನಾವರಣ ಆಗ್ಲೇಬೇಕು. ಅದರಿಂದ ಪ್ರೇರಣೆ ಪಡೆದು ಗೋವಿಂದಾಸ್ ಕಾಲೇಜ್ ಆಗಲಿ ಅಥವಾ ಕೇಂದ್ರ ವಿದ್ಯಾಲಯ ಆಗಲಿ ಬೇರೆ ಯಾವುದೇ ಸ್ಕೂಲ್ ಕಾಲೇಜ್ ಆಕ್ಟಿವಿಟಿಗಳಲ್ಲಿ ಪ್ರಾಂಜಲ್ ಅವರ ಬಗ್ಗೆ ಪ್ರತಿ ವರ್ಷ ಏನಾದರೂ ಒಂದು ಕಾಂಪಿಟಿಷನ್ ಆಗಿ ಅದರ ಮೂಲಕ ಪ್ರೇರಣೆ ಪಡೆದು ನಮ್ಮ ಭಾರತೀಯ ಸೇನೆಗೆ ತುಂಬಾ ಮಕ್ಕಳು ಸುರತ್ಕಲ್ ಕಾಟಿಪಾಳದಿಂದ ಅಲ್ಲ, ಎಲ್ಲ ದಕ್ಷಿಣ ಕನ್ನಡ ಉಡುಪಿಯಿಂದಲೂ ಬರಬೇಕು, ಮುಂದೆ ಬರ್ತಿದ್ದಾರೆ. ಭಾರತ್ಗೆ ಭೇಟಿಯ ಇಬ್ರು ಇವಾಗ ನೆಕ್ಸ್ಟ್ ಮಂತ್ ಕಮಿಷನ್ ತಗೊಂಡು ಫ್ಲೈಯಿಂಗ್ ಪೈಲಟ್ ಆಗುವವರಿದ್ದಾರೆ. ತನುಷ್ಕಾ MRPL ಅಲ್ಲಿ ಸರ್ವ್ ಮಾಡ್ತಾ ಇರೋ ಕರ್ನಲ್ AP ಸಿಂಗ್ ಲಕ್ನೋದವರ ಮಗಳು, ಹಾಗೆ ನನ್ನ ಅಣ್ಣನ ಮಗಳು ಮನೀಷಾ ಶೆಟ್ಟಿ, ಅವಳು ಇಂಜಿನಿಯರ್. ಇವ್ರು ಹೇಳಿದಾಗೆ ಇಂಜಿನಿಯರಿಂಗ್ ಮರ್ಸಿಡೀಸ್ ಅಲ್ಲಿ ಕೆಲಸ ಬಿಟ್ಟು ಅದೊಂದು ಉದ್ದೇಶ ಇತ್ತು ಅವಳಿಗೆ, ನಾನು ಮಾಡಬೇಕು. ಇವ್ರು ಪ್ರಾಂಜಲ್ ಬಗ್ಗೆ ಹೇಳಿದ್ರು, ಬಾಸ್ಕೆಟ್ಬಾಲ್ ಪ್ಲೇಯರ್. ನನ್ನ ಅಣ್ಣನ ಮಗಳು ನ್ಯಾಷನಲ್ ಬಾಸ್ಕೆಟ್ಬಾಲ್ ಪ್ಲೇಯರ್, ಶಿ ಇಸ್ ಅ ಟ್ರೆಕ್ಕರ್. ಇದು ನಾನು ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ ಇಂಥ ಆಕ್ಟಿವಿಟಿ ಇದ್ದವರೇ ನಮ್ಮ ದೇಶ ಸೇವೆಗೆ ಲಾಯಕ. ಇಂಥ ತುಂಬಾ ಜನ ಇಲ್ಲಿ ಮಂಗಳೂರಲ್ಲಿ ದಕ್ಷಿಣ ಕನ್ನಡದಲ್ಲಿ ಇದ್ದಾರೆ. ಅವರಿಗೆ ಆ ದಾರಿದೀಪ ತೋರಿಸುವಂತ ಒಂದು ಕಾರ್ಯಕ್ರಮ ಆಗ್ಬೇಕು. ದಕ್ಷಿಣ ಕನ್ನಡ ಮಾಜಿ ಸೈನಿಕರ ವೇದಿಕೆ ಮಾಡ್ತಾ ಇದೆ, ಅದು ಕಿಂಚಿತ್ತು ಸೇವೆ. ನಮ್ಗಿಂತ 10 ಪಾಲು 100 ಪಾಲು ಹೆಚ್ಚು ಮಾಡುವವರು ಇಲ್ಲೇ ಇದ್ದಾರೆ. ತುಂಬಾ ಹೆಮ್ಮೆಯನ್ನು ನಾನು ಹೇಳ್ತಾ ಇದ್ದೇನೆ. ಅವರ ಎದುರು ನಾನು ಅವ್ರನ್ನ ಹೋಗ್ಲಿಕ್ಕೆ ಹೇಳ್ತಾ ಇಲ್ಲ, ಟಿವಿಯಲ್ಲಿ ಹೇಳಲಿಕ್ಕೆ. ಯಾಕಂದ್ರೆ ನಿನ್ನೆ ಪ್ರೋಗ್ರಾಮ್ಗೆ ನನ್ಗೆ ಶ್ರೀಕಾಂತ್ ಅವ್ರ ಮೆಸೇಜ್ ಕಳಿಸಿದಾಗ ನಾನು ಅವ್ರಿಗೆ ಕನ್ಫರ್ಮ್ ಮಾಡಿದೆ, ನಾನು ಬರ್ತೀನಿ ಸಂಜೆ. ಅಲ್ಲಿ ಹೋಗುವಾಗ ನಾನು ಮಾತಾಡ್ಲಿಕ್ಕೆ ಹೋಗಿರ್ಲಿಲ್ಲ, ನಾನೊಂದು ಟು ಪೇ ರೆಸ್ಪೆಕ್ಟ್ ನಾನು ಹೋಗಿದ್ದು. ಅಲ್ಲಿ ಹೋದ್ಮೇಲೆ ಮಾತ್ರ ಸೀನ್ ಚೇಂಜ್ ಆಯ್ತು. ಶ್ರೀಕಾಂತ್ ಶೆಟ್ಟಿ ಇವ್ರು ಏನೋ ಮಾತಾಡ್ಕೊಟ್ರು, ಮೈಕ್ ಕೊಟ್ರು. ನಾನು ಅಲ್ಲಿ ಮೈಕಲ್ಲಿ ಮಾತಾಡ್ಲಿಕ್ಕೆ ಹೋದವನಲ್ಲ, ನಾನು ನಮನ ಸಲ್ಲಿಸ್ಲಿಕ್ಕೆ ಹೋಗೋದು. ಆದ್ರೆ ಹೆಮ್ಮೆಯಿಂದ ಮಾತಾಡಿದ್ದೆ, ನಾನು ಮಾತಾಡಿದೆ. ಯಾಕಂದ್ರೆ ಇದು ನಮ್ಮ ಆದ್ಯ ಕರ್ತವ್ಯ. ಪ್ರತಿ ನಾಗರಿಕರು ಹೆಮ್ಮೆಯಿಂದ ಹೇಳ್ಬೇಕು, ನಮ್ಮ ಮಗು, ನಮ್ಮ ಊರಿನ ಹುಡುಗ ದೇಶ ಸೇವೆ ಮಾಡಬಹುದಾದ್ರೆ ನಾವು ಎಲ್ಲರೂ ಮಾಡಬಹುದು. ಎಲ್ಲಾ ಬಡವರ ಮನೆಯಿಂದ ಮಕ್ಕಳು ಹೊಟ್ಟೆ ಬಾಡಿಗಾಗಿ ದೇಶ ಸೇವೆಗೆ ಹೋಗಬಾರ್ದು. ರಾಜಕೀಯ ವ್ಯಕ್ತಿಗಳು ಹೇಳ್ತಾರೆ ಆ ರೀತಿ. ರಾಷ್ಟ್ರ ಸೇವೆ ಮಾಡ್ಲಿಕ್ಕೆ ಎಲ್ಲ ಹೋಗೋದವರು ಹೊಟ್ಟೆ ಸೇವೆಗೆ ಹೋಗೋದು. ಹೊಟ್ಟೆ ಸೇವೆನೂ ತುಂಬಾ ಇಂಪಾರ್ಟೆಂಟ್. ಆದ್ರೆ ಅಲ್ಲಿ ಹೋದ್ಮೇಲೆ ಅಲ್ಲಿಯ ಶಿಕ್ಷಣ ಪಡೆದು ಅಲ್ಲಿಯ ಡಿಸಿಪ್ಲಿನ್, ಪಂಕ್ಚುಯಾಲಿಟಿ ನೋಡಿ ಒಂದು 3 ತಿಂಗಳಲ್ಲಿ ಶೇಪ್ ಆಗಿ ದೇಶದ ಬಗ್ಗೆ ಅಭಿಮಾನ, ದೇಶದ ಬಗ್ಗೆ ಪ್ರೇರೇಪಿತರಾಗಿ ದೇಶಕ್ಕೆ ನಮ್ಮ ಜೀವನ ಮುಡುಪಾಗಿಸಿಕೊಳ್ಳಿಕ್ಕೆ ಹೊರಟವರು. ಸೆಲ್ಯೂಟ್ ಟು ಎವ್ರಿಬಡಿ. ಪ್ರತಿಯೊಬ್ಬ ಯೋಧನು ಅವನು ವೀರಮರಣ ಹೊಂದಲಿ, ರಿಟೈರ್ ಆಗಿ. ವಿ ಸೇ ಇನ್ ದಿ ಸರ್ವಿಸಸ್, ಎ ಸೋಲ್ಜರ್ ಇಸ್ ನೆವರ್ ಟೈರ್ಡ್, ನೆವರ್ ರಿಟೈರ್ಡ್. ಹಿ ಮೇ ಹ್ಯಾವ್ ರಿಟೈರ್ಡ್ ಬಟ್ ಹಿ ಇಸ್ ನೆವರ್ ಟೈರ್ಡ್. ಅವರು ಇನ್ನೂ ಯುವಕರಾಗಿರ್ತಾರೆ. ಹಾಗೆ ಸೋಲ್ಜರ್ ಒನ್ಸ್ ಇಸ್ ಅ ಸೋಲ್ಜರ್ ಆಲ್ವೇಸ್, ಹಿ ಇಸ್ ನೆವರ್ ಡೈಯಿಂಗ್. ಇವ್ರು ಹೇಳಿದಾಗೆ ಅವನು ಸಾಯುವುದು ಯಾವಾಗಂದ್ರೆ ನಾಗರಿಕರು ಅವರ ಬಗ್ಗೆ ಮರೀಲಿಕ್ಕೆ ಶುರು ಮಾಡಿದಾಗ ಆ ನೋವಿಂದ ಅವರು ಸಾಯುವುದು. ಕರೆಕ್ಟ್, ಬೇಸರ ಆಗುತ್ತೆ. ತುಂಬಾ ಬೇಸರ ಆಗ್ತದೆ. ಜೊತೆಗೆ ಸರ್ ಒಂದು ಹೇಳಿದ್ರಿ ಈ ಮಾತು ನನಗೆ ಈ ಒಂದು ವಿಚಾರದಲ್ಲಿ ಬಹಳಷ್ಟು ನೆನಪಿಗೆ ಬರುತ್ತೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಹೊಟ್ಟೆ ಹಸಿವಿಗೋಸ್ಕರ ಹೋಗ್ತಾರೆ ದೇಶ ಸೇವೆಗೆ ಅಂತ ಹೇಳುವಂತ ರಾಜಕಾರಣಿಗಳು ಕೂಡ ಇರ್ತಾರೆ. ಅವರಿಗೆ ದಿ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಮ್ಮವರೇ, ನಮ್ಮ ತುಳುವರು, ಈ ಪ್ರಾಂಜಲ್ ಅವರು. ಯಾಕಂದ್ರೆ ಅವರ ತಂದೆಯಿಂದ ಹಿಡಿದು ಅವರ ಕುಟುಂಬದಿಂದ ಹಿಡಿದು ವೆಲ್ ಎಸ್ಟಾಬ್ಲಿಷ್ಡ್ ಫ್ಯಾಮಿಲಿ. ಅನ್ನ ಸಿಗ್ತದೆ ಅಂತ ಹೇಳಿಕೊಂಡು ಯಾರು ಸಾಯ್ಲಿಕ್ಕೆ ಹೋಗುದು, ಯಾವತ್ತು ಬೇಕ ನಂಗೆ ಸಾವು ಬರ್ಬೋದು, ಅಲ್ಲಿ ಯಾವಾಗ ಗುಂಡು ಎಲ್ಲಿಂದ ಬರ್ತದೆ, ಯಾವಾಗ ನಾನು ಸಾಯ್ತೇನೆ ಅಂತ ಗೊತ್ತಿಲ್ಲದಾಗ ಹೇಳಿದ್ರಲ್ಲ ಹಿರಿಯರು, ನಿಜ, ನಾನು ಈ ದೇಶಕ್ಕೋಸ್ಕರ ನನ್ನ ಜೀವವನ್ನು ಬಲಿದಾನ ಮಾಡಲಿಕ್ಕೆ ಮುಡಿಪಾಗಿದ್ದೇನೆ. ಆ ಬಾಂಡ್ ಇಟ್ಟು ಹೊಟ್ಟೆಗೆ ಅನ್ನ ಸಿಕ್ತ ಅಂತ ಹೇಳಿಕೊಂಡು ಹೇಳ್ತಾರೆ, ಬದುಕಿದ್ರೆ ಬೇಡಿ ತಿಂದೇನು ಅಂತ. ಹೌದಪ್ಪ, ಆ ಯೋಚನೆ ಇರುವಂತ. ಆದ್ರೆ ಅನ್ನ ಸಿಕ್ತ ಅಂತ ಹೇಳಿ ಯಾರು ಸಾಯ್ಲಿಕ್ಕೆ ಅದು ಹೋಗಬೇಕಿದ್ರೆ ಆ ಯೋಚನೆ ಮನಸ್ಸಷ್ಟು ಕಲ್ಲುಗಾಡಿ ಗಟ್ಟಿ ಮಾಡಿಕೊಂಡು ದೇಶಕ್ಕೋಸ್ಕರ ಬಲಿದಾನ ಆಗ್ಲಿಕ್ಕೆ ಹೊದ್ದುಕೊಂಡು ಬರುವಂತ ಭಾಗ್ಯ ಸಿಗಬೇಕು ಅಂತ ಹೇಳಿಕೊಂಡು ಹೋಗುವಂತಹ ಮಾನಸಿಕತೆಯೇ ಬೇರೆ. ಅದನ್ನು ಈ ರಾಜಕಾರಣಿಗಳು ಸಾಮಾನ್ಯ ಅರ್ಥ ಮಾಡಿಕೊಳ್ಳಿಕ್ ಸಾಧ್ಯ ಇಲ್ಲ. ಅದು ಅರ್ಥ ಮಾಡಿಕೊಳ್ಳಿಕ್ ಸಾಧ್ಯ ಇಲ್ಲ. ಮುಂದಿನ ತಿಂಗಳು ಇಬ್ರು ಹುಡುಗಿಯರು, ಮಂಗಳೂರಿನ ಹೆಮ್ಮೆ ಹುಡುಗಿಯರು, ತನುಷ್ಕಾ ಮತ್ತು ಮನೀಷಾ ಶೆಟ್ಟಿ, ದೇ ಆರ್ ಭಾರತ್ ಕಿ ಬೇಟಿಯ. ಅವರಿಗೆ ಮಂಗಳೂರಿನ ಹುಡುಗಿಯರಲ್ಲ, ದೇ ಆರ್ ಗೋಯಿಂಗ್ ಟು ದೇಶ್ ಕಿ ಬೇಟಿಯ. ನಮ್ಮ ಮೋದಿ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಭಾರತ್ ಕಿ ಬೇಟಿ, ಸ್ತ್ರೀ ಪೌರುಷ.
Okay. ಎಕ್ಸಾಂಪಲ್ಸ್. ಇದನ್ನು ನಾವೊಂದು ಮೋಟಿವೇಶನ್ ಆಗಿ ತಗೊಳ್ಬೇಕು. ಇದನ್ನು ನಾವು ಸ್ಟೂಡೆಂಟ್ಸ್ ಗಳಿಗೆ ಹೇಳಬೇಕು, ಯುವಕರಿಗೆ ಹೇಳಬೇಕು. ಓಕೆ ಸರ್, ಬರ್ತೀನಿ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ. ಇದು ಕೃಷ್ಣರಾಜ್ ಸುಳ್ಯದಿಂದ. ಸುಳ್ಯದಿಂದ ಕೃಷ್ಣರಾಜ್ ಅವರು. ನಮಸ್ತೆ ಕೃಷ್ಣರಾಜ್ ಅವರೇ, ಮಾತಾಡಿ ಸರ್. ಈಗ ಪ್ರಾಂಜಲ್ ಅವರು ಹುತಾತ್ಮರಾಗಿದ್ದಾರೆ. ಎಸ್ ಸರ್. ಈಗ ರಸ್ತೆಯ ಬಗ್ಗೆ ಅದು ಚರ್ಚೆ ಆಗ್ತಾ ಉಂಟು. ಹಾ. ನಮ್ಮ ಅಭಿಪ್ರಾಯ ಅಂದ್ರೆ ಸುರತ್ಕಲ್ನಿಂದ MRP ಹೋಗುವ ರಸ್ತೆಗೆ ಅವರ ಹೆಸರು ಇಟ್ಟರೆ ಉತ್ತಮ ಅಂತ ನಮ್ಮೊಂದು ಅಭಿಪ್ರಾಯ. ಯಾಕೆಂತ ಹೇಳಿದ್ರೆ ಅವರಲ್ಲಿ ಕಲ್ತಿದ್ದಾರೆ MRP ಗಳಲ್ಲಿ, ಮತ್ತೆ ಅಲ್ಲಿ ಒಂದು ರಿಲೇಟೆಡ್ ಆಗ್ತದೆ ಅದು. ನಾವು ಬೇರೆ ಕಡೆ ಇಡುವುದಕ್ಕಿಂತ ಆಗ ಇನ್ನು ಮುಂದಿನ ಜನರೇಷನ್ ಗೊತ್ತಾಗ್ತದೆ ಯಾಕೆ ಈ ರಸ್ತೆಗೆ ಇಟ್ಟಿದ್ದು, ಅವರ ಮೂಲ ಏನು ಹಾಗೂ ತಿಳಿತದೆ ಜನಗಳಿಗೆ. ಒಂದು ನಮ್ಮ ರಸ್ತೆಯಲ್ಲಿ ಹೋಗುವ ಜನಗೊಮ್ಮೆ ಅವರ ಮನಸ್ಸಿಗೆ ಬರ್ತದೆ ಯಾಕೆ ಇಟ್ಟದ್ದು, ಆಗ ನನಗೆ ಗೊತ್ತಾಗ್ತದಲ್ಲ ಇಲ್ಲಿ ಅವರು ಕಲ್ತಿದ್ರು, ಹಾಗೆ ಅವರು ಒಂದು ಹುತಾತ್ಮರಾಗಿದ್ದಾರೆ. ಜೊತೆಗೆ ಅಲ್ಲಿ ಪ್ರತಿಮೆಯನ್ನ ನಿರ್ಮಾಣ ಮಾಡ್ಬೇಕು ಅನ್ನುವಂಥದ್ದು ಹೇಳ್ತಾ ಇರುವಂತದ್ದು ಅಲ್ವಾ? ಎಲ್ಲಿ? ಸುರತ್ಕಲ್ನಲ್ಲಿ ಪ್ರತಿಮೆ. ಸುರತ್ಕಲ್ ಆ ರಸ್ತೆಗೆ ಕೂಡ ಇಟ್ಟರೆ ಒಳ್ಳೇದು ಉಂಟಾ? ಮೈನ್ ರಸ್ತೆಗೆ ಹೆಸರು ಮತ್ತು ಸುರತ್ಕಲ್ ಜಂಕ್ಷನ್ ಅವರ ಪ್ರತಿಮೆ. ಓಕೆ ಓಕೆ, ತಾವು ಕೂಡ ಕೊಟ್ರ ಚೌಕಿಗೆ ಬೇಡ, ಸುರತ್ಕಲ್ಗೆ ಸುರತ್ಕಲ್ ಇಟ್ಟರೆ ಒಳ್ಳೇದು. ಅದು ರಿಲೇಟೆಡ್ ಆಗ್ತದೆ ಅಂತ. ಈಗ MRP ಒಂದು ಲಿಂಕ್ ಇರ್ತದಲ್ಲ. ಓಕೆ ಓಕೆ, ರೈಟ್ ಸರ್. ಸರ್ಕಾರ ಕೂಡ ಅದನ್ನು ಗಮನ ಹರಿಸಿದ್ರೆ ಒಳ್ಳೆ. ನಿಜ ನಿಜ. ಥ್ಯಾಂಕ್ ಯು ಸರ್. ಯಾಕಂದ್ರೆ ತಂದೆಯಾಗಿಯೂ ಕೂಡ ನಾವು ಅವರ ತಂದೆ MRPL ನ XMD ಆಗಿದ್ರು ಅಂತ ಬಂದಾಗ ಅವ್ರಿಗೆ ಕೂಡ ಮಗನ ಒಂದು ಹೆಸರು ಅಂದ್ರೆ ಹುತಾತ್ಮ ಯೋಧನ ಹೆಸರು ಆ ಒಂದು ರಸ್ತೆಗೆ ಬರುತ್ತೆ ಅಂತ ಬಂದಾಗ ಬಹಳ ಇದಾಗ್ತದೆ ಅವರಿಗೆ. ಅವರಿಗೂ ಹೆಮ್ಮೆ ಇದೆ, ಸಮಾಧಾನ ಆಗ್ತದೆ. ನನ್ನ ಮಗ, ನಾನು ಒಬ್ಬನೇ ಮಗ ಇದ್ರು ಕೂಡ ನಾನು ಸೈನ್ಯಕ್ಕೆ ಕಳಿಸಿದ್ದಕ್ಕೆ ಅವನು ಹುತಾತ್ಮ ಆದ್ರೂ ಕೂಡ ಸಮಾಜ ನೆನಪಿಟ್ಟುಕೊಂಡಿದೆ ಅನ್ನುವಂತ ಆ ಸಮಾಧಾನದಿಂದ ಬದುಕ್ತಾರೆ. ಕರೆಕ್ಟ್ ಕರೆಕ್ಟ್, ನಿಜ ನಿಜ. ಒಬ್ಬ ಮಗ ಹೋದ್ರು ಕೂಡ ಇವತ್ತು 100 ಮಕ್ಕಳು ನನ್ಗೋಸ್ಕರ ನನ್ನ ಮಗನಿಗೋಸ್ಕರ ನಿಂತಿದ್ದಾರೆ. ಈ ಭಾವನೆ ಅವರನ್ನು ನಾವು ಗಟ್ಟಿ ಮಾಡ್ಲಿಕ್ಕೆ ಅದು ಒಂದೇ ಇರುವುದು. ಕರೆಕ್ಟ್. ನಾವು ಅಮ್ಮನ ಹತ್ರ ಕೂಡ ಅದೇ ಹೇಳಿದ್ದು, ನಿಮ್ ಮಕ್ಕಳ ಹಾಗೆ ನಾವಿದ್ದೀವಿ ಅಮ್ಮ ನಿಮ್ ಜೊತೆ ಯಾವತ್ತೂ ಕೂಡ ಅಂತ ಹೇಳಿ. ಈಗ ನೋಡಿ, ಸರ್ಕಾರ ಸಿದ್ದರಾಮಯ್ಯನವರು 50 ಲಕ್ಷ ಅನೌನ್ಸ್ ಮಾಡಿದ್ರು. MD ನಮ್ಮ ವೆಂಕಟೇಶ್ ಅವರಿಗೆ 50 ಲಕ್ಷದ್ದು ಯಾವ ಬೆಲೆ ಇರ್ಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಅದ್ರ ಸುರತ್ಕಲ್ ಅಲ್ಲಿ ಆ ವೀರ ಮರಣ ಹೊಂದಿದ ಮಗನ ಹೆಸರಲ್ಲಿ ರೋಡ್ ಹಾಗೆ ಆ ಪುತ್ಥಳಿ, ಅದರಿಂದ ಪ್ರೇರೇಪಣೆ ಪಡೆದು 500 ಮಕ್ಕಳು ನಮ್ಮ ಸುರತ್ಕಲ್ ದಕ್ಷಿಣ ಕನ್ನಡದಿಂದ ಹೊರಟ್ರೆ ಆ ಒಂದು ಭಾವನೆ ಅವರಲ್ಲಿ ಸದಾ ಇರ್ತದೆ. ಅವರೊಂದು ಏನೋ ಬೇರೆ ಯೋಚನೆ ಇಲ್ಲದೆ ನಿಸ್ಸಂದೇಹವಾಗಿ ಮಂಗಳೂರಿಗೆ ಆಗಾಗ್ಗೆ ಬಂದು ಎಲ್ಲರನ್ನು ಭೇಟಿ ಮಾಡಿ ಸಂಪರ್ಕಿಸ್ತಾ ಖುಷಿ ಪಡ್ಬೋದು. ನನ್ನ ಮಗ ವೀರಮರಣ ಹೊಂದಿದ್ರು, ಒಂದು ಯುವಕರಿಗೆ ಒಂದು ಪ್ರೇರೇಪಿಸಿ ಹೋದ ಅಂತ ಆ ಒಂದು ಹೆಮ್ಮೆ ಭಾವನೆ ನಾವು ಬರೆಸುವಂತೆ ಮಾಡುವುದಾದ್ರೆ ಸುರತ್ಕಲ್ ಪುತ್ಥಳಿ ಆಗ್ಲೇಬೇಕು. ನಾಮಕರಣ ಕೊಟ್ಟಾರದಲ್ಲಿ ಅದಕ್ಕೆ ಯಾವ ಬೆಲೆನೂ ಇಲ್ವಾ ಅಲ್ವಾ? ಎಸ್ ಸರ್. ಜೊತೆಗೆ ಎಸ್ ಸರ್, ಕೊನೆಯದಾಗಿ ಈ ಸಂದರ್ಭ ಸತೀಶ್ ಸುರತ್ಕಲ್ ಅವರು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅನ್ನೋದಾದ್ರೆ, ಈಗಾಗಲೇ ಒಂದ್ ಕಡೆ ಒಂದು ಮಾತು ಕೊಟ್ಟಾರ ಚೌಕಿ, ಜೊತೆಗೆ ಇನ್ನೊಂದ್ ಕಡೆ ಸುರತ್ಕಲ್ ಯಾಕೆ ಅನ್ನುವಂಥದ್ದು ಎಸ್ ಹೇಳಿದ್ರೆ, ಕೊಟ್ಟಾರ ಚೌಕಿಗೂ ಪ್ರಾಂಜಲ್ ಅವರಿಗೂ ಕೂಡ ಯಾವುದೇ ರೀತಿಯ ಸಂಬಂಧ ಇಲ್ಲ ನೋಡೋಣ. ಯಾಕಂದ್ರೆ MRPL ನಲ್ಲಿ ಅಲ್ಲೇ ಅವರ ತಂದೆ ಕೆಲಸವನ್ನು ಮಾಡೋದಕ್ಕಿಂತ ಜಾಸ್ತಿಯಾಗಿ ಹುಟ್ಟಿ ಬೆಳೆದದ್ದು ಪ್ರಾಂಜಲ್ ಅವರು ಸುರತ್ಕಲ್ ನಲ್ಲೇ. ಜೊತೆಗೆ MRPL ಅಲ್ಲೇ ಶಾಲೆಯಲ್ಲಿ ಕಲ್ತಿರುವಂತದ್ದು ಪ್ರಾಂಜಲ್ ಅವರು, ಅಲ್ಲಿ ಶಾಲೆಯಲ್ಲಿ ಕಲ್ತಿದ್ದಾರೆ ಅಂತ ಬಂದಾಗ ಅವರ ಒಂದು ಅರ್ಹವಾಗಿರುವಂತಹ ಒಂದು ಸ್ಥಳ ಅವರ ಹುಟ್ಟೂರು, ಆ ಹುಟ್ಟೂರಿನಲ್ಲೇ ಅವರ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕು. ಒಂದು ರಸ್ತೆಗೆ ಹೆಸರನ್ನ ಎಲ್ಲೂ ಕೂಡ ಯಾರು ಕೂಡ ಇಡ್ತಾರೆ, ಆದ್ರೆ ಪ್ರತಿಮೆಯನ್ನ ನಿರ್ಮಾಣ ಮಾಡಿದ್ರೆ ಮಾತ್ರ ಆ ಒಂದು ಪ್ರತಿಮೆಗೆ ಒಂದು ಗೌರವ, ಜೊತೆಗೆ ಅಲ್ಲಿ ಒಂದು ಸ್ಥಳಕ್ಕೂ ಒಂದು ಗೌರವ, ಅಲ್ಲಿ ಬಂದವರು ಯಾರು ಇವರು ಅನ್ನುವಂಥದ್ದು ನೋಡ್ತಾರೆ. ಪುಟ್ಟ ಮಕ್ಕಳಿಂದ ಹಿಡಿದು ಯಾರು ಅಂತ ಬಂದಾಗ ಎಸ್ ಅವರು ನಮ್ಮ ದೇಶಕ್ಕೋಸ್ಕರ ಸೇವೆಯನ್ನ ಮಾಡಿದ್ದಾರೆ, ಸಣ್ಣ ಪ್ರಾಯದಲ್ಲಿ ಅವರು ಹುತಾತ್ಮರಾಗಿದ್ದಾರೆ ಅಂತ ಬಂದಾಗ ಅದಕ್ಕೂ ಒಂದು ಘನತೆ ಇದೆ, ಗೌರವ ಇದೆ. ಜೊತೆಗೆ ನಮ್ಮ ನಾಡು, ನಮ್ಮ ಒಂದು ತುಳುನಾಡು ಕೂಡ ಒಬ್ಬ ವೀರ ಯೋಧ, ಹೆಮ್ಮೆಯ ವೀರ ಯೋಧನನ್ನ ಸದಾ ಸ್ಮರಿಸುವಂತಹ ಒಂದು ಪುಣ್ಯದ ಕೆಲಸ ಕೂಡ ಆಗುತ್ತೆ. ಹಾಗಿದ್ದಾಗ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ತಮ್ಮ ಒಂದು ಮನವಿ ಏನು, ತಮ್ಮ ಒಂದು ಸ್ಪಷ್ಟ ಸಂದೇಶ? ನಮ್ಗಿರುವಂಥದ್ದು ಹೇಗೆ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಇವರನ್ನು ಇವತ್ತು ಕೂಡ ಸಮಾಜ ನೆನಪಿಟ್ಕೊಂಡಿದ್ದು, ಈ ದೇಶಕ್ಕೆ ಬಲಿದಾನ ಆದವರು ಅಂತ ಹೇಳಿಕೊಂಡು, ಅದೇ ರೀತಿ ಮುಂದೆ 10 ಪೀಳಿಗೆ ಕಳೆದ ನಂತರ ಕೂಡ ಸಮಾಜ ಕ್ಯಾಪ್ಟನ್ MV ಪ್ರಾಂಜಲ್ ನಮಗೋಸ್ಕರ ಬಲಿದಾನ ಆದವನು, ಈ ದೇಶಕ್ಕೋಸ್ಕರ ಈ ರೀತಿ ಹೋರಾಟ ಮಾಡಿಕೊಂಡು ಬಲಿದಾನ ಆಗದವನು ಅಂತ ಹೇಳಿಕೊಂಡು ನೆನಪಿಡುವಂಥ ಕೆಲಸ ಆಗಬೇಕು. ಅದಾಗಬೇಕಿದ್ರೆ ಸುರತ್ಕಲ್ನ ಹೃದಯ ಭಾಗದಲ್ಲಿ ಅವನ ಪುತ್ಥಳಿ ನಿರ್ಮಾಣ ಆಗಲೇಬೇಕು. ಎಲ್ಲರದ್ದು ನಾನು ವಿನಂತಿ ಮಾಡೋದು, ದಯವಿಟ್ಟು ಇದರಲ್ಲಿ ರಾಜಕೀಯ ತರಬೇಡಿ. ಹಿಂದೆ ಬೇರೆ ಬೇರೆ ಹೆಸರು ಸುರತ್ಕಲ್ ಸರ್ಕಲ್ ಗಿಡ್ಲಿಕ್ಕೆ ಒಂದಷ್ಟು ಇದು ನಡೀತಾ ಇದೆ, ಗೊಂದಲ ನಡೀತಾ ಇದೆ. ಆದ್ರೆ ಅದು ಕಳೆದ 3-4 ವರ್ಷದಿಂದ ಯಾವುದೇ ಒಂದು ನಿರ್ಣಾಯಕ ಹಂತಕ್ಕೆ ಬಂದಿಲ್ಲ.
ಅದು ಮುಂದುವರಿಯುವುದು ಕಾಣ್ತಾ ಇಲ್ಲ. ಇದು ಸೂಕ್ತವಾಗಿರುವಂತಹ ಇದು ಈ ಸಂದರ್ಭದಲ್ಲಿ ಹಾಗಾಗಿ ನಾವು ಇವತ್ತು ವಿನಂತಿ ಮಾಡ್ತೇವೆ. ಇಲ್ಲಿ ತನಕ ಅದ್ರ ವಿಚಾರ ನಾವು ಬಂದಿರಲಿಲ್ಲ. ಆದ್ರೆ ಸುರತ್ಕಲ್ನ ಒಬ್ಬ ಹುಡುಗ, ಸುರತ್ಕಲ್ನ ಜನರ ಕಣ್ಣು ಮುಂದೆ ಬೆಳೆದು ಬದುಕಿದಂತ ಹುಡುಗ, ಸಣ್ಣ ಪ್ರಾಯದಲ್ಲಿ ತನ್ನ ಎಲ್ಲ ಅವಕಾಶಗಳನ್ನು ಬಿಟ್ಟು ಬಿಟ್ಟು ದೇಶ ಅಂತ ಹೇಳಿಕೊಂಡು ಹೋದವನು, ತಂದೆಯ ಹುದ್ದೆಯ ಲಾಭ ಇರಬಹುದು ಅಥವಾ ತನ್ನ ವೈಯಕ್ತಿಕ ಸಾಮರ್ಥ್ಯ ಇದಿರ್ಬೋದು, ಅದು ಎಲ್ಲವನ್ನು ಬಿಟ್ಟು ಬಿಟ್ಟು ಎಲ್ಲವೂ ದೇಶಕ್ಕೋಸ್ಕರ ಸಮರ್ಪಣೆ ಆಗ್ಲಿ ಅಂತ ಹೇಳಿಕೊಂಡು ಯೋಚನೆ ಮಾಡಿಕೊಂಡು ಸೈನಿಕನಾಗುವ ನಿರ್ಧಾರ ತಗೊಂಡು ಯಾವುದೇ ಹಂತದಲ್ಲಿ ತನ್ನ ಬಲಿದಾನ ಆಗ್ಬೋದು ಯೋಚನೆ ಇಟ್ಟುಕೊಂಡು ಕೂಡ ಸೈನ್ಯಕ್ಕೆ ಸೇರಿಕೊಂಡು ಹೋದಂತಹ ನಮ್ಗೆಲ್ರಿಗೂ ಆದರ್ಶಪ್ರಾಯದಂತಹ ಹುಡುಗ. ಆ ಹುಡುಗನ ಹೆಸರಲ್ಲಿ ಅದು ಸಮರ್ಪಣೆ ಆದಾಗಲೇ ಅದಕ್ಕೊಂದು ಗೌರವ. ಹಾಗಾಗಿ ಎಲ್ಲರಲ್ಲಿ ವಿನಂತಿ ಮಾಡೋದು, ದಯವಿಟ್ಟು ಇದರಲ್ಲಿ ರಾಜಕೀಯ ತರಬೇಡಿ. ಇದು ರಾಜಕೀಯೇತರವಾದಂಥ ವಿಷಯ. ಸೈನಿಕರು ಯಾವತ್ತು ರಾಜಕೀಯವನ್ನು ಬಯಸುವುದೂ ಇಲ್ಲ. ಆಗಲೇ ಒಂದು ಮಾತನ್ನು ಹೇಳಿದ್ರೆ ಅವರಿಗೆ ಒಂದೇ ಧರ್ಮ, ಒಂದೇ ಜಾತಿ ಅವರಿಗೆ, ಅದು ಭಾರತ. ಅದು ಭಾರತ. ಅದನ್ನು ಬಿಟ್ಟು ಅವರಿಗೆ ಬೇರೆ ಜಾತಿಯೂ ಗೊತ್ತಿಲ್ಲ, ಧರ್ಮವೂ ಗೊತ್ತಿಲ್ಲ, ಯಾವುದೂ ಗೊತ್ತಿಲ್ಲ. ದೇಶಕ್ಕೋಸ್ಕರ ಸೇವೆ ಸಲ್ಲಿಸಿದವರು ಎಲ್ಲಾ ಸಮಾಜದವರಿದ್ದಾರೆ. ಪರಮವೀರ ಚಕ್ರ ಪಡೆದಂತಹ ವ್ಯಕ್ತಿಗಳು ಕೂಡ ಎಲ್ಲ ಧರ್ಮದವರು ಇದ್ದಾರೆ. ದೇಶದ ಪ್ರಶ್ನೆ ಬಂದಾಗ ಅಲ್ಲಿ ಜಾತಿ ಮತ ಧರ್ಮದ ಯಾವುದೂ ಬರುವುದಿಲ್ಲ ಅಲ್ಲಿ. ಹಾಗಾಗಿ ಅಂತಹ ಒಂದು ಸಂದೇಶವನ್ನು ಸಾರುವಂತಹ ಅಂತಹ ಒಂದು ಸಂದೇಶ ಇಡೀ ಸಮಾಜಕ್ಕೆ, ಇಡೀ ಯುವ ಸಮಾಜಕ್ಕೆ ಪ್ರೇರಣೆ ಆಗುವಂತಹ ಕೆಲಸ ಮಾಡಿದಂತಹ ಸುರತ್ಕಲ್ನ ಏಕಮೇವ ವ್ಯಕ್ತಿ, ಸುರತ್ಕಲ್ನ ಏಕೈಕ ಹುತಾತ್ಮ. ಆ ಏಕೈಕ ಹುತಾತ್ಮನಿಗೆ ನಿಜವಾಗಿ ಗೌರವ ಸಲ್ಲಿಸಬೇಕಿದ್ರೆ ಸುರತ್ಕಲ್ ಹೃದಯ ಭಾಗದಲ್ಲಿ ಪುತ್ಥಳಿ ಆಗಬೇಕು. ರಾಜಕೀಯವನ್ನು ಪಕ್ಕಕ್ಕಿಟ್ಟು ದಯವಿಟ್ಟು ಎಲ್ಲರೂ ಇದರಲ್ಲಿ ಕೈ ಜೋಡಿಸಿ ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ನಾವು. ಒಂದು ಸರಿ ಯೋಚನೆ ಮಾಡಿ ಸುರತ್ಕಲ್ ಎಲ್ಲರೂ ಖಂಡಿತ ಇದಕ್ಕೆ ಪ್ರತಿಯೊಂದು ಮನೆಯಿಂದ ಒಬ್ಬನೊಬ್ಬನ ಸಹಿ ಸಂಗ್ರಹ ಮಾಡಿ ಬೇಕಿದ್ರು ಕೊಡಬಹುದು, ಬೇಕು ಅಂತ ಹೇಳಿ. ಆದ್ರೆ ನಮ್ಮ ಜಿಲ್ಲೆಯಿಂದ ಕೂಡ ಕೊಟ್ಟರು ಖಂಡಿತ ಕೊಡ್ತಾರೆ ವಿಶ್ವಾಸ ಇದೆ. ಹೇಗೆ ವಿಜೃಂಭಣೆಯಿಂದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿಕೊಂಡು ಕದಂಬಡಿ ರಾಮಯ್ಯ ಗೌಡರವರ ಇದು ಪುತ್ಥಳಿ ಅಲ್ಲಿಂದ ಇಲ್ಲಿ ತನಕ ತಗೊಂಡು ಬಂದಿದ್ದು. ಮತ್ತೆ ಇಲ್ಲಿ ಆ ನಮ್ದು ಟಾಗೋರ್ ಪಾರ್ಕ್ ಅದ ಇದ್ದದ್ದೇ ಬಾವುಟಗುಡ್ಡೆ, ಮೊದಲ ಸ್ವಾತಂತ್ರ್ಯದ ಬಾವುಟವನ್ನು ಹಾರಿಸಿದ ಜಾಗ ಅಂತ ಹೇಳಿಕೊಂಡು ಹೇಗೆ ಅಲ್ಲಿಯೇ ಅದನ್ನ ಆ ಪುತ್ಥಳಿಯನ್ನು ಇಟ್ಟುಕೊಂಡು ಅದರ ಅನಾವರಣ ಆಯ್ತು, ಅದೇ ರೀತಿ ಸುರತ್ಕಲ್ನಲ್ಲಿ ಕೂಡ ಪ್ರಾಂಜಲ್ನ ಪುತ್ಥಳಿ ನಿರ್ಮಾಣ ಆಗಬೇಕು. ಪ್ರತಿ ವರ್ಷ ಅದನ್ನು ಪ್ರತಿ ದಿವಸ ಎಲ್ಲರೂ ನೋಡುವ ಹಾಗಾಗಬೇಕು, ಅದಕ್ಕೆ ಗೌರವ ಸಲ್ಲಿಸುವ ಹಾಗಾಗಬೇಕು, ಅವನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅವಕಾಶ ಆಗಬೇಕು. ಅದು ಆಗಬೇಕಿದ್ರೆ ಆಗಲೇಬೇಕು. ರಸ್ತೆ ನಾಮಕರಣ ಇದು ಸಣ್ಣ ವಿಚಾರ, ಅದು ಯಾರೂ ಮಾಡ್ಬೋದು. ಅದೇ ಸುರತ್ಕಲ್ ಜಂಕ್ಷನ್ನಲ್ಲಿ ಮತ್ತೆ ನಾನು ಹೇಳ್ತೇನೆ, ಒಪ್ಪಿಗೆ ಕೊಟ್ಟರೆ ಸಾಕು ನಿರ್ಮಾಣ ಮಾಡುವಂಥದ್ದು. ಅದನ್ನು ಮುಂದೆ ದಿವಸದಲ್ಲಿ ಕೂಡ ಅದೇ ರೀತಿ ಇಟ್ಕೊಳ್ಳುವಂಥ ವ್ಯವಸ್ಥೆ, ಅದನ್ನು ಮಾಡುವಂಥ ವ್ಯವಸ್ಥೆ ಅದು ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಮಾಡ್ತದೆ ಅಂತ ಹೇಳಿಕೊಂಡು ಅಧ್ಯಕ್ಷನಲ್ಲಿ ನಿನ್ನೆ ಸಮಿತಿಯವ್ರ ಜೊತೆ ಮಾತಾಡಿದ್ರೆ ಅವರೆಲ್ಲರೂ ಅದಕ್ಕೆ ಸಿದ್ಧ ಇದ್ದಾರೆ. ಇವತ್ತು ಮಧ್ಯಾಹ್ನದಷ್ಟು ಹೊತ್ತಿಗೆ ನಾವು ಮೇಯರ್ ಅವರಿಗೆ ಅದರ ಮನವಿಯನ್ನು ಕೊಟ್ಟು ಬಂದಿದ್ದೀವಿ. ಇದು ಆಗಬೇಕು ಅಂತ ಹೇಳಿಕೊಂಡು ನಾಳೆ ದಿವಸ ಕೌನ್ಸಿಲ್ ಸಭೆ ಕೂಡ ಇದೆ. ವಿರೋಧ ಪಕ್ಷದ ನಾಯಕರಿಗೂ ಅದರ ಪ್ರತಿಯನ್ನು ಕೊಟ್ಟಿದ್ದೀವಿ. ಇಲ್ಲಿನ ಆಯುಕ್ತರು ಇವತ್ತು ಹೆಮ್ಮೆ ಆಗ್ತದೆ, ಅವರು ಫೌಜಿ ಆನಂದ್ರವರು, ಅವರು ಕೂಡ ಮಾಜಿ ಸೈನಿಕರು, ಹಾಗೆ ಅವರು ಕೂಡ ಅದ್ರ ಬಗ್ಗೆ ನಿರ್ಣಯ ತಗೊಳ್ಬಹುದು ಅಂತ ಹೇಳಿಕೊಂಡು ಆನಂದ್ರವರು ಅವರಿಗೂ ಅದರ ಮನವಿ ಪ್ರತಿ ಅವರು ಬೆಂಗಳೂರಲ್ಲಿ ನಾಳೆ ಬರ್ತಾರೆ, ಅವರ ಕಚೇರಿಯಲ್ಲಿ ಅವರಿಗೂ ಮನವಿಯನ್ನು ತಲುಪಿಸಿ ಬಂದಿದ್ದೀವಿ. ನಾಳೆ ದಿವಸ ನಾವು ಇವತ್ತು ವಿನಂತಿ ಮಾಡೋದು, ಎಲ್ಲ ಮಂಗಳೂರು ಮಹಾನಗರ ಪಾಲಿಕೆಯ ಎಲ್ಲ 60 ಜನ ಕಾರ್ಪೊರೇಟರ್ಗಳಿದ್ದಾರೆ, ಒಮ್ಮನಸ್ಸಿನಿಂದ ಒಕ್ಕರಳಿನಿಂದ ಯಾರೂ ಇದರ ವಿರುದ್ಧ ಮಾತನಾಡದೆ ಎಲ್ಲರೂ ಹಿಂದೆ ಯಾವ ಹೆಸರುಗಳ ಪ್ರಸ್ತಾವ ಬಂದಿತ್ತೋ ಅದು ಆ ನಂತರದ ಪ್ರಶ್ನೆ ಅದೆಲ್ಲವನ್ನು ಪಕ್ಕಕ್ಕಿಟ್ಟು ಅಲ್ಲಿ ಈ ನಮ್ಮ ಈ ನಾಡಿನ ಹೆಮ್ಮೆಯ ಮಗ ನಮ್ಮೆಲ್ಲರ ವೀರಪುತ್ರ ಆ ಕ್ಯಾಪ್ಟನ್ ಎಂ.ಇ. ಪ್ರಾಂಜಲ್ ಅವರ ಹೆಸರಿಡ್ಲಿಕ್ಕೆ ಎಲ್ಲರೂ ಒಕ್ಕರಳಿನಿಂದ ಅದಕ್ಕೆ ದಂಡ ಸೇರಿಸಬೇಕು ಅಂತ ಹೇಳಿಕೊಂಡು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಈ ಮೂಲಕ. ಓಕೆ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಕೊನೆಯದಾಗಿ ಸರ್ ಲಾಸ್ಟ್ ಸೆಕ್ಷನ್ ಏನು ಹೇಳಿ? ಈ ಬಲಿದಾನಕ್ಕೆ ಅರ್ಥ ಬರ್ಬೇಕಾದ್ರೆ ಪ್ರಾಂಜಲ್ ಅವರ ಪ್ರತಿಮೆಯೇ ಇದಕ್ಕೆ ಉತ್ತರ. ಪ್ರತಿ ದಿನ ಪ್ರತಿ ಕ್ಷಣ ಅಲ್ಲಿ ಹೋಗಿ ಬರುವವರು ಅದನ್ನು ನೋಡಿಕೊಂಡು ಹೆಮ್ಮೆಯಿಂದ ಅವನಿಗೆ ನಮನ ಸಲ್ಲಿಸಬೇಕು. ಅದರ ಮೂಲಕ ನಮ್ಮ ದೇಶದ ಬಗ್ಗೆ ಗೌರವ ಹೆಚ್ಚಿಸಬೇಕು. ರಾಜಕೀಯ ಬೇಡ, ಸರ್ಕಾರದ ಹತ್ರ ಹಣ ಇದೆ, ಇಲ್ಲದಿದ್ರು ಇವ್ರು ಹೇಳಿದಾಗೆ ನಿನ್ನೆ ನಾವು ಅಲ್ಲಿ ಸಿಗ್ನೇಚರ್ ಕ್ಯಾಂಪೇನ್ ಶುರು ಮಾಡಿದ್ದು. ದಕ್ಷಿಣ ಕನ್ನಡ ಮಾಜಿ ಸೈನಿಕರು ಎಲ್ಲ ಅಲ್ಲಿ ಇದ್ರು, ಎಲ್ಲ ನಾಗರಿಕರು ಮುಂದೆ ಬಂದು ಅವ್ರು ಸಿಗ್ನೇಚರ್ ಹಾಕ್ತಾ ಇದ್ರು. ನಾನು ಕಣ್ಣಾರೆ ನೋಡಿದ ವಿಷಯ ಇದು. ಸೊ ಇದೊಂದು ತುಂಬಾ ತುಂಬಾ ಹೆಮ್ಮೆಯ ವಿಷಯ. ಎಲ್ಲರೂ ಕೈಗೂಡಿಸ್ಲಿಕ್ಕೆ ತಯಾರಿದ್ದಾರೆ. ನಾಳೆ ನಾನು ತಿಳ್ಕೊಂಡ ಮಟ್ಟಿಗೆ ಎಲ್ಲ ಕಾರ್ಪೊರೇಟರ್ಗಳು ಒಟ್ಟು ಒಕ್ಕರಲ್ಲಿಂದ ಇದಕ್ಕೆ ಸ್ವೀಕೃತಿ ಕೊಡ್ತಾರೆ, ಸರ್ಕಾರಕ್ಕೆ ಗಮನ ಕೊಡ್ತಾರೆ ಅಂತ ನನ್ನ ಲಕ್ಕಿಲಿ ಸುಧೀರ್ ಕಣ್ಣೂರ್ ನನ್ನ ವಾರ್ಡ್ನ ಕಾರ್ಪೊರೇಟರೇ, ನನ್ನ ವಿಜಯ್ ವಾರ್ಡ್ನ ಕಾರ್ಪೊರೇಟರೇ. ಪರ್ಸನಲಿ ಟಚ್ ಇದೆ, ಆದ್ರೆ ನಾನು ಆ ಪರ್ಸನಲ್ ಇದು ಬೇಡ, ಒಫಿಷಿಯಲಿ ಪ್ರೋಟೋಕಾಲ್ ಪ್ರಕಾರನೇ ಅವರು ಅದಕ್ಕೆ ನಮ್ಮ ಮೇಯರ್ ಆಗಿ ಇದಕ್ಕೆ ಒಂದು ಒಪ್ಪಿಗೆ ಕೊಡ್ಲಿ, ಅದಕ್ಕೆ ಒಂದು ಪರ್ಮಿಷನ್ ಕೊಡ್ಲಿ. ಒಳ್ಳೆಯ ರೀತಿಯಲ್ಲಿ ಅದನ್ನು ನಾವು ಸುರತ್ಕಲ್ಲಿ ಕೊಟ್ಟು ನಮ್ಮ
ಊರಲ್ಲ, ನಮ್ಮ ರಾಜ್ಯ ಅಲ್ಲ, ಇಡೀ ರಾಷ್ಟ್ರ ವಿದೇಶಿಗರು ಬಂದವರು ಹೆಮ್ಮೆಯಿಂದ ಅದಕ್ಕೆ ಒಂದು ಸಲ್ಯೂಟ್ ಕೊಟ್ಟು ಹೌದಪ್ಪ. ನಮ್ಮ ತಲೆಬಾಗಿ ನಮ್ಮನ್ನು ಕೊಟ್ರೆ ಇದಕ್ಕಿಂತ ದೊಡ್ಡ ಇದು ಸೇವೆ, ಇದಕ್ಕಿಂತ ದೊಡ್ಡ ಗೌರವ ನಾನು ನಮ್ಮ ವೆಂಕಟೇಶ್ ಅವರಾಗ್ಲಿ ಅವರ ಶ್ರೀಮತಿಯವರಾಗ್ಲಿ ಅವರು ಮಂಗಳೂರಿಗೆ ಬಂದಾಗೆಲ್ಲ ಹೆಮ್ಮೆಯಿಂದ ಅಲ್ಲಿ ಹೋಗಿ ನಿಂತು ನನ್ನ ಮಗ ದೇಶಕ್ಕಾಗಿ ದೇಹ ತ್ಯಾಗ ಮಾಡಿದವನು, ಭಾರತ ಮಾತೆಗೆ ತನ್ನ ವೀರ ಮರಣವನ್ನು ಹೊಂದಿದವನು ಅನ್ನುವ ಹೆಮ್ಮೆಯಿಂದ ಮಂಗಳೂರಿಂದ ಹೋದ್ರೆ ಮಂಗಳೂರಿನ ಜನರಿಗೂ ಒಂದು ಹೆಮ್ಮೆ ವಿಷಯ ಆಗ್ತದೆ. ಅವ್ರು ಮಂಗಳೂರಿಗರೇ, ಹೌದಲ್ಲ, ಅವ್ರು ಹೊರಗಿನವರಲ್ಲ. ನಾನು ಅವ್ರನ್ನ 2 ಸಲ ಭೇಟಿಯಾಗಿದ್ದೆ. 2 ಸಲ ಭೇಟಿಯಾದ ಎಷ್ಟು MD ಪೋಸ್ಟ್ ಅಲ್ಲಿ ಇದ್ದು ಅವರೊಂದು ವಿನಮ್ರತೆಯಿಂದ ಮಾತಾಡಿದ ರೀತಿ, ನಮ್ಮನ್ನು ರಿಟೈರ್ಡ್ ನಮ್ಮ ಜನರನ್ನು ಅವ್ರು ಹೇಳಿದ ಮಾತು, ನನ್ನ ಮಗು ಇನ್ನೂ ಚಿಕ್ಕವನು, ಅವನಿನ ತೊಟ್ಲಲ್ಲಿದ್ದಾನೆ, ಅವನನ್ನು ನೀವು ಸಾಕಿ ಬೆಳೆಸ್ಬೇಕು, ನನ್ಗೇನು ಗೊತ್ತಿಲ್ಲ. MD ಅವರು ಹೇಳಿದ ಮಾತು, ನನ್ಗೇನು ಗೊತ್ತಿಲ್ಲ ಸರ್ ಯೂನಿಫಾರ್ಮ್ ಬಗ್ಗೆ, ಆದ್ರೆ 8-9 ವರ್ಷದಿಂದ ಇವ್ರ ಜೊತೆ ಕೈ ಕೂಡಿಸಿದವರು. ಅಂದ್ರೆ ಯು ಕ್ಯಾನ್ ಇಮ್ಯಾಜಿನ್ ಅವರಲ್ಲಿ ಯಾವ ಭಕ್ತಿ ಭಾವ ಇತ್ತು. ಮಗ ಸೇನೆ ಸೇರುವ ಮೊದಲು ಈ ಭಾವನೆ ಇದ್ದವರು ಮಗ ಸೇರಿದ ಮೇಲೆ ಯಾವ ರೀತಿ ಅವರು ಹೆಮ್ಮೆ ಪಟ್ಟಿರ್ಬೇಕು. ಇವತ್ತಿಗೂ ಅವರಿಗೆ ಬೇಜಾರು ಇರ್ಲಿಕ್ಕಿಲ್ಲ, ಮಗ ಹೋದ ಬಗ್ಗೆ ಬೇಜಾರು ಇರ್ಲಿಕ್ಕಿಲ್ಲ, ಹೆಮ್ಮೆಯಿಂದ ಅವರು ಉಸಿರು ತಗೊಳ್ತಾ ಇರಬೇಕು. ಸೊ ಹ್ಯಾಟ್ಸ್ ಆಫ್ ಟು ದಿ ಪ್ರೌಡ್ ಪೇರೆಂಟ್ಸ್ ಅಂಡ್ ಹಿಸ್ ವೈಫ್ ಆಲ್ಸೋ. 100%. ಅವರ ವಿದ್ಯಾಭ್ಯಾಸ ಕೂಡ ಮಂಗಳೂರು ಕೆನರಾ ಕಾಲೇಜಲ್ಲಿ ಆಗಿರೋದು ಇವತ್ತು ಮಾಹಿತಿ ಸಿಗ್ತದೆ. ವೆಂಕಟೇಶ್ ಅವ್ರದ್ದು ಕೂಡ ಹೌದು, ನಿಜ. ಸಚ್ ಅ ಡೌನ್ ಟು ಅರ್ತ್ ಪರ್ಸನ್. ನಿಜವಾಗ್ಲೂ ಕೂಡ ಸರ್, ಎಲ್ಲಿ ನಾವು ಕ್ಯಾಪ್ಟನ್ MV ಪ್ರಾಂಜಲ್ ಅವ್ರ ಬಗ್ಗೆ ನಾವು ಮಾತಾಡ್ತೀವಿ, ಹುತಾತ್ಮ ಯೋಧರು, ಅವರ ಜೊತೆಗೆ ಅವರ ತಂದೆ ತಾಯಿಯನ್ನು ಕೂಡ ಈ ಸಂದರ್ಭ ನಾವೆಲ್ಲರೂ ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು. 2 ಕೈಗಳನ್ನು ಜೋಡಿಸಿ ನಾವು ನಿಮ್ಗಳಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ತಪ್ಪು. ನಾಳೆ ದಿವಸ ನಿವೃತ್ತ ಸೈನಿಕ ಸಂಘದಿಂದ ಕೂಡ ಈ ಬಗ್ಗೆ ಮನವಿ ಹೋಗುತ್ತೆ ಸರ್ಕಾರ. ಈಗ ನಾನು ಅದೇ ಮೀಟಿಂಗ್ ಇಲ್ಲಿಗೆ ಬರೋ ಕಾರಣ ನಾನು ಮೀಟಿಂಗ್ ಬಿಟ್ಟು ಬಂದೆ, ಮೀಟಿಂಗ್ ಆಗ್ತಾ ಇದೆ ಇದೇ ವಿಷಯದಲ್ಲಿ. ಇವತ್ತು ಅಲ್ಲಿಂದಲೂ ಒಂದು ಮಾಹಿತಿ ಹೊರಗಡೆ ಮಾಡಿ ಸರ್. ಆವಾಗ ಎಲ್ಲ ವಿಚಾರಕ್ಕೆ ಒಂದು ನಿರ್ಣಯ ತಗೊಂಡು ಅದನ್ನು ಮೀಟಿಂಗ್ ನಿರ್ಣಯ ತಗೊಳ್ಳೋದು ಅವ್ರು ಕೊಡಬಾರ್ದು. ಒಳ್ಳೆ ವಿಚಾರ. ಯಾಕಂದ್ರೆ ಒಂದ್ ಕಡೆ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಜೊತೆಗೆ ಮಾಜಿ ಸೈನಿಕರ ಸಂಘ ತಾವೆಲ್ಲರೂ ಕೂಡ ಒಕ್ಕೋರ್ಲಿಂದ ಈ ಒಂದು ವಿಚಾರಕ್ಕೆ ತಾವುಗಳು ಮುಂದೆ ಬಂದಿದ್ದೀರಾ, ಪ್ರಸ್ತಾವನೆಯನ್ನ ಕೊಟ್ಟಿದ್ದೀರಾ, ತಮ್ಮ ವಿನಂತಿಯನ್ನ ಮಾಡ್ಕೊಂಡಿದ್ದೀರಾ. ಜನರು ಕೂಡ ನೋಡ್ತಾ ಇದ್ದಾರೆ. ತಮ್ಮ ಒಂದು ವಿನಂತಿಯಲ್ಲಿ, ತಮ್ಮ ಒಂದು ಕೋರಿಕೆಯಲ್ಲಿ ಅರ್ಥ ಇದೆ, ಜೊತೆಗೆ ಅದಕ್ಕೆ ವ್ಯಾಲ್ಯೂ ಇದೆ, ಅದಕ್ಕೊಂದು ಬೆಲೆ ಇದೆ, ಅದರಲ್ಲಿ ಒಂದು ಸತ್ಯಾಂಶ ಇದೆ. ಹಾಗಿದ್ದಾಗ ಈ ಒಂದು ವಿಚಾರ ಎಷ್ಟರ ಮಟ್ಟಿಗೆ ನಮ್ಮ ಮಂಗಳೂರಿನಲ್ಲಿ ಕಾರ್ಯರೂಪಕ್ಕೆ ಬರುತ್ತೆ ಅನ್ನುವಂಥದ್ದು ಕೂಡ ಯಾವ ರೀತಿ ಸೈನಿಕನಿಗೆ ಗೌರವ ಕೊಡ್ತಾ ಒಂದು ಸಣ್ಣ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. 62ರ ಚೀನಾ ಯುದ್ಧದಲ್ಲಿ ಬೇರೆ ಬೇರೆ ಕಾರಣದಿಂದ ಕೊನೆಗೆ ಏಕಾಂಗಿಯಾಗಿದ್ದುಕೊಂಡು 2 ಹೆಣ್ಣುಮಕ್ಕಳ ಜೊತೆಯಲ್ಲಿ ನಿಂತುಕೊಂಡು 2 ದಿವಸ ಚೀನಾದ 3 ಆಕ್ರಮಣ ಎದುರಿಸಿ ಸುಮಾರು 200 ಜನ ಸೈನಿಕರನ್ನು ಕೊಂದಂತ ಒಬ್ಬ ಹುತಾತ್ಮ ಇದ್ದಾನೆ. ರೈಫಲ್ ಮ್ಯಾನ್ ಅವನ ಆಮೇಲೆ ಒಂದು ಸಿಕ್ಕಿ ಬಿದ್ದ ಮೇಲೆ ಚೈನಾದವರನ್ನು ಅಲ್ಲೇ ಒಂದು ಮರಕ್ಕೆ ಗಲ್ಲಿಗೇರಿಸ್ತಾರೆ. ಅವನ ತಲೆಯನ್ನು ಕೊಂಡೋಗಿ ಚಿನ್ನದ ತಲೆಯವರು ಮತ್ತೆ ವಾಪಸ್ ಕಳಿಸ್ಕೊಡ್ತಾರೆ. ಇಂತಹ ಯೋಧನ ಗೌರವ ಕೊಟ್ಟಿರೋ ದೇಶ ಅವ್ರು ಗೌರವ ಕೊಟ್ಟರು. ಕೊನೆಗೆ ಕೊಂಡೋಗಿದ್ರು. ಇವರು ಸೈನ್ಯಕ್ಕೆ ಗೊತ್ತಿರ್ಲಿಲ್ಲ ಎಲ್ಲಿದ್ದಾನೆ ಅಂತ ಹೇಳಿಕೊಂಡು ಅವರೇ ತಲೆಯ ಪ್ರತಿಕೃತಿಯನ್ನು, ಚಿನ್ನದ ತಲೆಯನ್ನು ವಾಪಸ್ ಕಳಿಸ್ಕೊಡ್ತಾರೆ ವಿತ್ ಫುಲ್ ರೆಸ್ಪೆಕ್ಟ್. ಇವತ್ತು ಆ ಯಾವ ಜಾಗದಲ್ಲಿ ಹುತಾತ್ಮ ಆದ, ಯಾವ ಜಾಗದಲ್ಲಿ 200 ಸೈನಿಕರನ್ನು ಕೊಂದ, ಆ ಜಾಗದಲ್ಲಿ ಆ ಚಿನ್ನದ ತಲೆ ಇಟ್ಟಿದ್ದಾರೆ. ಅವನ ಡ್ರೆಸ್ ಇರ್ಬೋದು, ಸೈನಿಕರ ಇದಿರ್ಬೋದು, ಎಲ್ಲವನ್ನಲ್ಲಿ ಇಟ್ಟಿದ್ದಾರೆ. ಎಷ್ಟೇ ದೊಡ್ಡ ಅಧಿಕಾರಿ, ಸಾಮಾನ್ಯ ರೈಫಲ್ ಮ್ಯಾನ್ ಆಗಿರ್ಬೋದು, ಎಷ್ಟೇ ದೊಡ್ಡ ಅಧಿಕಾರಿ ಅಲ್ಲಿ ಬಂದರೂ ಕೂಡ ವಾಹನ ನಿಲ್ಲಿಸಿ ಅದಕ್ಕೆ ಸಲ್ಯೂಟ್ ಹೊಡೆದು ಗೌರವ ನಮನ ಸಲ್ಲಿಸಿ ಅವರಿಂದ ಮುಂದೆ ಹೋಗಬೇಕು. ಆ ಜಾಗದಲ್ಲಿ ಇವತ್ತು ಯಾವುದೇ ಕಾರಣಕ್ಕಲ್ಲಿ ಮಾಂಸಾಹಾರವೂ ಇಲ್ಲ, ಮದ್ಯ ಸೇವನೆ ಇಲ್ಲ. ಮೈನಸ್ ಟೆಂಪರೇಚರ್ ಹೋಗುವಂತ ಜಾಗ ಕೊಡಬೇಕು ನಾವು. ಟೆಂಪರೇಚರ್ ಮೈನಸ್ ಹೋಗ್ತದೆ ಆ ಜಾಗದಲ್ಲಿ. ಬಂದಂತ ಪ್ರತಿಯೊಬ್ಬರಿಗೆ ಸೈನ್ಯದ ಕಡೆಯಿಂದಲೇ ಟೀಯೋ, ಕಾಫಿಯೋ, ಸಮೋಸವೋ ಏನಾದ್ರೂ 24 ಗಂಟೆ ಕೊಡ್ತಾರೆ. 24 ಗಂಟೆ ಕೊಡ್ತಾರೆ. ಈ ರೀತಿ ಸೈನಿಕರಿಗೆ ಗೌರವ ಕೊಡ್ತಾರೆ. ಈ ರೀತಿ ಸೈನಿಕರಿಗೆ, ಹುತಾತ್ಮ ಸೈನಿಕರಿಗೆ ಗೌರವ ಕೊಡ್ತಾರೆ. ಪ್ರತಿಯೊಂದು ಭಾಗದಲ್ಲಿ ಕೂಡ ಸೈನಿಕ ಹುತಾತ್ಮ ಆದಾಗ ಅವನಿಗೆ ಗೌರವವನ್ನು ಪುತ್ಥಳಿ ಸ್ಥಾಪಿಸುವುದು ಸ್ವಾಭಾವಿಕ. ಆದ್ರೆ ನಮ್ಮ ಭಾಗದಲ್ಲಿ ಮಾತ್ರ ಅದು ಇನ್ನೂ ಬಂದಿಲ್ಲ. ಇದು ತುಂಬಾ ಸಣ್ಣ ಬೇಡಿಕೆ. ನಾವು ಸರ್ಕಾರ ತಮ್ಮ ಅವರ ಯೋಚನೆ ಮುಂದೆ ಬರಬೇಕು. ರೈಫಲ್ ಮ್ಯಾನ್ ಜಸ್ವಂತ್ ಸಿಂಗ್ ರಾವತ್ ಅಂತ ಹೇಳಿಕೊಂಡು, ಜಸ್ವಂತ್ ಗರ್ ಅಂತ ಹೇಳಿ ಆ ಊರಿಗೆ ಹೆಸರನ್ನು ಇಟ್ಟಿದ್ದಾರೆ, ಜಸ್ವಂತ್ ಗರ್ ಅಂತ ಹೇಳಿಕೊಂಡು. ಈ ರೀತಿ ಗೌರವವನ್ನು ಕೊಡ್ತಾರೆ. ನಾವೊಂದು ಸಣ್ಣದು ಕೇಳ್ತಾ ಇರೋದು, ನಮ್ಮ ಊರಿನಲ್ಲಿ ಎಲ್ಲರಿಗೂ ಪ್ರೇರಣೆ ಆಗುವಂತ ಘಟನೆ ಆಗಿರೋದು ಅವನ ಪುತ್ಥಳಿಯನ್ನು ಸ್ಥಾಪನೆ ನೀವು ಮಾಡಿ ಅಥವಾ ನಮ್ಗೆ ಅವಕಾಶ ಕೊಡಿ ಅಂತ ಹೇಳಿಕೊಂಡು ಸ್ಪಂದಿಸ್ತಾರೆ ಅಂತ ವಿಶ್ವಾಸ ಇದೆ. ಎಲ್ಲ ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಒಟ್ಟಿಗೆ ಸೇರಿ ಮಾಡಲಿ, ಎಲ್ಲರಿಗೂ ಹೆಮ್ಮೆ. ನಿಜ. ಎಸ್ ಸರ್, ಒಳ್ಳೆ ವಿಚಾರವನ್ನ ತಾವು ಪ್ರಸ್ತಾಪ ಮಾಡಿದ್ದೀರಿ. ಜೊತೆಗೆ ಬಹಳಷ್ಟು ಜನರು ನೋಡ್ತಾ ಇದ್ದಾರೆ, ನಮ್ಮ ಕರಾವಳಿ ಭಾಗದ ಜನರು, ನಾಡಿನ ಜನರು ಕೂಡ ನೋಡ್ತಾ ಇದ್ದಾರೆ.
ಎಲ್ಲಿ ತನಕ ಅಂತ ಬಂದಾಗ ನಾಟ್ ಓನ್ಲಿ ಕರಾವಳಿ, ಇದು ಮಂಗಳೂರಿಗೆ ಸೀಮಿತವಾಗಿರುವಂತಹ ವಿಚಾರ ಅಲ್ಲ. ನಮ್ಮ ನಾಡಿನ ಜನರು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ ಅಂತ ಬಂದಾಗ, ಇವುಗಳ ಬೇಡಿಕೆಯಲ್ಲಿ ಅರ್ಥ ಇದೆ ಅಂತ ಬಂದಾಗ, ಎಲ್ಲೋ ಒಂದ್ ಕಡೆ ಇದು ಸರ್ಕಾರದ ಮುಂದೆ ಇದೆ, ಸರ್ಕಾರ ಇದರಲ್ಲಿ ಸರಿಯಾಗಿರುವಂತಹ ನ್ಯಾಯವಾದಂತಹ ದಾರಿಯಲ್ಲಿ ಹೋಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಒಂದು ವೇಳೆ ತಾವುಗಳು ಹೋಗಲಿಲ್ಲ ಅಂತ ಬಂದಾಗ ಜನರು ತಮ್ಮನ್ನ ನೋಡಿದ್ದಾರೆ, ನಾಳೆ ತಮ್ಮನ್ನ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾಕೆ ಸುರತ್ಕಲ್ನಲ್ಲೇ ಪ್ರತಿಮೆಯನ್ನ ನಿರ್ಮಾಣ ಮಾಡಬೇಕು, ಸುರತ್ಕಲ್ನ ರಸ್ತೆಗೇನೆ ಯಾಕೆ ಹೆಸರನ್ನ ಇಡಬೇಕು ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಅದರಲ್ಲಿ ಒಂದು ಅರ್ಥ ಇದೆ. ಆ ಅರ್ಥ ಏನು ಅಂತ ತಮ್ಗಳಿಗೆ ಗೊತ್ತಿದೆ. ಇವೆಲ್ಲದರ ಜೊತೆಗೆ ಈ ಹಿಂದೆ ಸುರತ್ಕಲ್ ಸರ್ಕಲ್ ವಿಚಾರವಾಗಿ ಬಹಳಷ್ಟು ವಿವಾದಗಳು ಕೂಡ ಹುಟ್ಟಿಕೊಂಡಿತ್ತು. ಅಂದ್ರೆ ಅದು ವಿವಾದಗಳಾಗಿದೆ, ಬಹಳಷ್ಟು ವರ್ಷಗಳಿಂದ ಆ ಒಂದು ಜಂಜಾಟ ಇದ್ದೇ ಇರುತ್ತೆ. ಎಲ್ಲ ಹೆಸರುಗಳ ಬಗ್ಗೆ ನಮ್ಗೆ ಗೌರವ ಇದೆ, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಜೊತೆಗೆ ಈ ಒಂದು ವಿಚಾರ ಸೈನಿಕರು ಅಂತ ಬಂದಾಗ ನಿಜವಾಗ್ಲೂ ಕೂಡ ನಮ್ಮ ದೇಶಕ್ಕೆ ಬಹಳಷ್ಟು ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುವಂತಹ ವ್ಯಕ್ತಿಗಳು, ಅದರಲ್ಲೂ ಕೂಡ ಎಂ ವಿ ಪ್ರಾಂಜಲ್ ಅವರು ನಾನು ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ವಯಸ್ಸಿನಲ್ಲೂ ಕೂಡ 29 ವರ್ಷ, ಇನ್ನೂ ಕೂಡ ಬಾಳಿ ಬದುಕಬೇಕಾಗಿರುವಂತಹ ಒಬ್ಬ ಹುಡುಗ, ಯುವಕ, ತನ್ನ ತಂದೆಯಿಂದ ಹಿಡಿದು ತಮ್ಮ ಕುಟುಂಬದಿಂದ ಹಿಡಿದು ಅತ್ಯಂತ ಪ್ರಭಾವಶಾಲಿ ಆಗಿರುವವರು, ಎಲ್ಲವೂ ಕೂಡ ಇದೆ ಅಂತ ಬಂದಾಗ, ದೇಶ ಸೇವೆಯನ್ನ ಮಾಡ್ತೀವಿ ಅಂತ ನಾನು ಹೋಗ್ತೀನಿ ಅಂತ ಬಂದಾಗ, ಇವರಿಗಿಂತ ಅತ್ಯುತ್ತಮವಾಗಿರುವಂತಹ ಎಕ್ಸಾಂಪಲ್ ನಮ್ಮ ಮಂಗಳೂರಿಗರಿಗೆ ಮತ್ತೊಬ್ರು ಯೋಧರಾಗಿ ನೀಡಲಿಕ್ಕೆ ನನಗೆ ಬಹಳಷ್ಟು ಕಷ್ಟ ಅನ್ನುವಂಥದ್ದು ನನ್ನ ಭಾವನೆ, ನಾನು ನೇರವಾಗಿ ಹೇಳುವಂಥದ್ದು. ಹಾಗಿದ್ದಾಗ ದಯಮಾಡಿ ಎರಡು ಕೈಗಳನ್ನ ಜೋಡಿಸಿ ನಾವು ಹೇಳ್ತಾ ಇರುವಂಥದ್ದು, ಮೊದಲದಾಗಿ ನಾನು ಆ ತಂದೆ ತಾಯಿಗೆ, ನನ್ನ ವೆಂಕಟೇಶ್ ಅವರು ಜೊತೆಗೆ ಅನುರಾಧ ಅವರು ಇಬ್ಬರಿಗೂ ಕೂಡ ಹ್ಯಾಟ್ಸ್ ಆಫ್ ಹೇಳ್ತೀವಿ. ಎರಡು ಕೈಗಳನ್ನ ಜೋಡಿಸಿ ನಾವು ಮನೆಯವರಿಗೂ ಅವರ ಜೊತೆ ಅವರ ಧರ್ಮಪತ್ನಿ ಅದಿತಿ ಅವರು ಎಲ್ರಿಗೂ ಕೂಡ ನಾವು ಎಷ್ಟು ಸಹಸ್ರ ಕೋಟಿ ಕೃತಜ್ಞತೆಗಳನ್ನ ಹೇಳಿದ್ರು ಕೂಡ ಇಂತಹ ಒಂದು ಅತ್ಯದ್ಭುತವಾಗಿರುವಂತಹ ಒಬ್ಬ ಮಗ ಜೊತೆಗೆ ಪತಿ, ದೇಶ ಸೇವೆಗೋಸ್ಕರ ತಾವುಗಳು ಕಳಿಸಿಕೊಟ್ಟಿದ್ದೀರಾ. ನಿಜವೂ ಕೂಡ ಹ್ಯಾಟ್ಸ್ ಆಫ್ ತಮ್ಗಳಿಗೆ, ಇಡೀ ಕುಟುಂಬಕ್ಕೆ. ಯಾಕಂದ್ರೆ ತಾವುಗಳು ಇಡೀ ನಮ್ಮ ತುಳುನಾಡಿಗೆ, ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ಪ್ರೇರಣೆ, ಮಾದರಿ ಯಾವತ್ತು ಕೂಡ. ಹಾಗಿದ್ದಾಗ ತಮ್ಮ ಸೇವೆಯನ್ನ, ತಮ್ಮ ತ್ಯಾಗವನ್ನ ಎಲ್ಲಿ ನಾವುಗಳು ಎಂ ವಿ ಪ್ರಾಂಜಲ್ ಅವರ ತ್ಯಾಗವನ್ನ ಸ್ಮರಿಸ್ತೀವಿ, ತಮ್ಮ ತ್ಯಾಗವನ್ನು ಕೂಡ ನಾವುಗಳು ಸ್ಮರಿಸಬೇಕು. ಜೊತೆಗೆ ಆ ತ್ಯಾಗವನ್ನ, ಸ್ಮರಣೆಯನ್ನ ನಮ್ಮ ಸರ್ಕಾರವು ಕೂಡ ಮಾಡುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗಿದ್ದಾಗ ಸುರತ್ಕಲ್ನ ಅಲ್ಲಿರುವಂತಹ ರಸ್ತೆ, MRPL ರಸ್ತೆಗೆ ಎಂ ವಿ ಪ್ರಾಂಜಲ್ ಅವರ ಹೆಸರು ನಾಮಕರಣ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಅಲ್ಲಿ ಪ್ರತಿಮೆಯನ್ನು ಕೂಡ ನಿರ್ಮಾಣ ಮಾಡಬೇಕು. ಸುರತ್ಕಲ್ ಸರ್ಕಲ್ಗೆ ಪ್ರತಿಮೆಯನ್ನ ನಿರ್ಮಾಣ ಮಾಡಬೇಕು, ಎಂ ವಿ ಪ್ರಾಂಜಲ್ ಅವರ ಪ್ರತಿಮೆಯನ್ನ ನಿರ್ಮಾಣ ಮಾಡಬೇಕು. ಜೊತೆಗೆ ಮುಂದಿನ ಪೀಳಿಗೆಗೆ ಒಂದು ಸ್ಪಷ್ಟವಾಗಿರುವಂತಹ ಸಂದೇಶ, ಜೊತೆಗೆ ಆ ಒಂದು ಎಂ ವಿ ಪ್ರಾಂಜಲ್ ಅಂದ್ರೆ ಯಾರು, ನಮ್ಮ ಹೆಮ್ಮೆಯ ತುಳುನಾಡಿನ ಮಣ್ಣಿನ ವೀರ ಯೋಧ ಅನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ತಿಳಿಬೇಕು ಅನ್ನುವಂಥದ್ದು ನಮ್ಮ ಕಳಕಳಿಯ ವಿನಂತಿ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರವು ಕೂಡ ಒಂದು ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನ ಮಾಡುತ್ತೆ ಅನ್ನುವಂಥ ನಂಬಿಕೆ ಇದೆ. ಜನರು ನೋಡಿದ್ದಾರೆ, ನೋಡ್ತಾರೆ ಇನ್ನು ಮುಂದಕ್ಕೂ ಕೂಡ. ಯಾಕಂದ್ರೆ ಸೈನಿಕರು ಅನ್ನೋದು ನಮ್ಮ ದೇಶದ ಅಮೂಲ್ಯವಾಗಿರುವಂತಹ ಸೊತ್ತುಗಳು. ಆ ಸೊತ್ತುಗಳಿಗೆ ನಾವು ರಕ್ಷಣೆಯನ್ನ, ಆ ಸೊತ್ತುಗಳಿಗೆ ನಾವು ಎಲ್ಲಿ ಗೌರವವನ್ನ ಸರಿಯಾಗಿ ನೀಡ್ತೀವಿ ನೋಡಿ, ನಿಮ್ಮ ಗೌರವವು ಕೂಡ ಇಮ್ಮಡಿ ಆಗುತ್ತೆ. ನಿಮ್ಮ ಗೌರವದ ಪ್ರಶ್ನೆಯು ಕೂಡ ನಾನು ಹೇಳ್ತಾ ಇದ್ದೀನಿ ನೇರವಾಗಿ, ನಿಮ್ಮ ಗೌರವದ ಪ್ರಶ್ನೆಯು ಕೂಡ ಹೌದು. ಯಾಕಂದ್ರೆ ಸೈನಿಕರ ಜೀವನ ಯಾವ ರೀತಿ ಇದೆ ಅನ್ನುವಂಥದ್ದು ಈಗಾಗಲೇ ಸತ್ಯಜಿತ್ ಅವರು ಹೇಳಿದ್ದಾರೆ, ಜೊತೆಗೆ ಯಶವಂತ್ ಸರ್ ಕೂಡ ಹೇಳಿದ್ದಾರೆ. ಅವರ ಕುಟುಂಬದ ವೇದನೆಯು ಕೂಡ ಮತ್ತೆ ಏನು ಅನ್ನುವಂಥದ್ದು. ಹಾಗಿದ್ದಾಗ ಈ ಒಂದು ಸಣ್ಣ ಖುಷಿಯನ್ನು ಅವರ ಮುಖದಲ್ಲಿ ಕೊಟ್ಟರೆ ಸಾರ್ಥಕತೆ ಸಿಗುತ್ತೆ. ಕೊನೆಯದಾಗೂ ಕೂಡ ನನ್ನ ಮಗನ ಹೆಸರಿನಲ್ಲಿ ಒಂದು ರಸ್ತೆ ಇದೆ, ನನ್ನ ಮಗ ವೀರ ಯೋಧ, ಆತನ ಒಂದು ಪ್ರತಿಮೆ ಇದೆ, ಪುಟ್ಟ ಮಕ್ಕಳು ಆ ಒಂದು ಪ್ರತಿಮೆಯನ್ನು ನೋಡಿ ಕೈ ಮುಗಿತಾರೆ ಅಂತ ಬಂದಾಗ ಒಂದು ಸಾರ್ಥಕತೆ ಜೀವನದಲ್ಲಿ ಇನ್ನೇನು ಬೇಕು ಅನ್ನುವಂಥದ್ದು. ಯಾಕಂದ್ರೆ ತಾವುಗಳು ಕೊಡುವಂಥ ಅದೆಷ್ಟೋ ಅಮೂಲ್ಯವಾಗಿರುವಂತಹ ಹಣ, ಧನ, ಇದ್ಯಾವುದೂ ಕೂಡ ಲೆಕ್ಕಕ್ಕೆ ಬರಲ್ಲ. ಯಾಕಂದ್ರೆ ಅವರು ಆಲ್ರೆಡಿ ಇದ್ದವರು. ನಿಜ ಆ ದುಃಖಕ್ಕೂ ಕೂಡ ಆ ಒಂದು ಸಾರ್ಥಕತೆಯನ್ನ ತಾವುಗಳು ಕೊಡ್ತೀರಿ ಅನ್ನುವಂತಹ ನಂಬಿಕೆಯ ಮೇಲೆ ಇವತ್ತಿನ ಕಾರ್ಯಕ್ರಮನ ನಾವು ಕೊನೆಗೊಳಿಸ್ತಾ ಇದ್ದೀವಿ. ಅದೇ ರೀತಿ ಒಂದು ಒಳ್ಳೆಯ ಆಲೋಚನೆಯ ಮೂಲಕ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಇದರ ಅಧ್ಯಕ್ಷರು ಸತ್ಯಜಿತ್ ಸುರತ್ಕಲ್ ಜೊತೆಗೆ ಅವರ ಇಡೀ ತಂಡ ಬಂದಿದೆ. ಜೊತೆಗೆ ಅವರ ಜೊತೆ ನಮ್ಮ ಹೆಮ್ಮೆಯ ಸೈನಿಕರು ಸರ್ಜೆಂಟ್ ಯಶವಂತ್ ಶೆಟ್ಟಿ ಅವರು ಕೂಡ ಜೊತೆಯಾಗಿದ್ದಾರೆ. ಅದೇ ರೀತಿ ಮಾಜಿ ಸೈನಿಕರು ಎಲ್ಲರೂ ಕೂಡ ಅವರ ಜೊತೆಯಾಗಿದ್ದಾರೆ ಅಂತ ಬಂದಾಗ ಸೈನಿಕರಿಗೆ ಗೌರವವನ್ನ ನಮ್ಮ ಸರ್ಕಾರ ಕೊಡುತ್ತೆ ಅನ್ನುವಂಥ ನಂಬಿಕೆಯ ಮೇಲೆ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಎಲ್ಲಾ ಸೈನಿಕರು ಅವರ ಜೊತೆ ಇದ್ದಾರೆ. ಎಲ್ಲಾ ಸೈನಿಕರಿಗೆ ಈ ಒಂದು ಒಮ್ಮತದ ಒಂದು ನಿರ್ಧಾರ ಇದೆ. ಹೀಗಿದ್ದಾಗ ಆ ಸೈನಿಕರ ಜೊತೆ ತಾವುಗಳು ನಿಲ್ತೀರಿ ಅನ್ನುವಂಥ ನಂಬಿಕೆ ಇದೆ. ಹಾಗಿದ್ದಾಗ ನಾಳೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಆಗ್ತಾ ಇರುವಂತಹ ಕೌನ್ಸಿಲಿಂಗ್ ಮೀಟಿಂಗ್ ಏನಿದೆ ಅದರಲ್ಲಿ ಈ ಒಂದು ನಿರ್ಧಾರದ ಬಗ್ಗೆ 60 ಕಾರ್ಪೊರೇಟರ್ಗಳು ಕೂಡ ಒಮ್ಮತದ ನಿರ್ಧಾರವನ್ನ ತಾವುಗಳು ತೆಗೆದುಕೊಳ್ತೀರಾ ಅನ್ನುವಂಥ ನಂಬಿಕೆ ಇದೆ. 60 ಕಾರ್ಪೊರೇಟರ್ಸ್, 60 ಕಾರ್ಪೊರೇಟರ್ಸ್ ಮಂಗಳೂರು ಮಹಾನಗರ ಪಾಲಿಕೆಗೆ ಒಳಪಟ್ಟಂತಹ ಎಲ್ಲರೂ ಕೂಡ ಈ ಒಂದು ವಿಚಾರದ ಮೇಲೆ ನ್ಯಾಯಯುತವಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ತೀರಿ ಅನ್ನುವಂಥ ನಂಬಿಕೆ ಇದೆ. ಆ ನಂಬಿಕೆಯಿಂದ ಈ ಚರ್ಚೆಯನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀವಿ. ಜೊತೆಗೆ ಮತ್ತೊಮ್ಮೆ ವೀರ ಯೋಧ ನಮ್ಮ ಹೆಮ್ಮೆಯ ಎಂ ವಿ ಪ್ರಾಂಜಲ್ ಅವರಿಗೆ ಕೋಟಿ ನಮನವನ್ನ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್.
ಸತೀಶ್ ಸುರತ್ಕಲ್ ಅವರು ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲ ಮೀರಿದಂತಹ ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು, ಸದಾ ಲವಲವಿಕೆಯಿಂದ ಇರಬೇಕು, ಯಾವಾಗಲೂ ನಗ್ನಗ್ತಾ ಆಟ ಆಡಬೇಕು.